ಯಕ್ಷಗಾನ ಅಭಿಮಾನಿಗಳಿಗೆಲ್ಲ ನಮಸ್ಕಾರ. ಉಡುವೆಕೋಡಿ ಸುಬ್ಬಪ್ಪಯ್ಯ ಅವರು ಯಕ್ಷಗಾನದ ವಿಶಿಷ್ಟ ಖ್ಯಾತ ತಾಳಮದ್ದಲೆ ಅರ್ಥಧಾರಿ. ಅವರ ಒಂದು ಡಾಕ್ಯುಮೆಂಟರಿ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ಅವರ ಮನೆಯಲ್ಲಿ ಬಂದು ಇಲ್ಲಿ ಸೇರಿದ್ದೇವೆ. ಶ್ರೀಯುತರು ಕಳೆದ 50 ವರ್ಷಗಳಿಂದ ಹವ್ಯಾಸಿಯಾಗಿ ಯಕ್ಷಗಾನ ತಾಳಮದ್ದಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಮಧ್ಯದಲ್ಲಿ ಕೆಲವೊಂದು ವರ್ಷ ಅವರು ಅಜ್ಞಾತರಾಗಿದ್ದರು ಕಾರಣಾಂತರಗಳಿಂದ. ಈಗ ಮತ್ತೆ ಸಕ್ರಿಯವಾಗಿ ತಾಳಮದ್ದಲೆ ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ತಾಳಮದ್ದಲೆ ಕ್ಷೇತ್ರದಲ್ಲಿ ಉಡುವೆಕೋಡಿ ಸುಬ್ಬಪ್ಪಯ್ಯನವರು ಒಂದು ವಿಶಿಷ್ಟ ಪ್ರತಿಭೆ ಎಂಬುದಾಗಿ ನನ್ನ ವೈಯಕ್ತಿಕವಾದಂತಹ ಒಂದು ಅಭಿಮತ. ಆ ಉದ್ದೇಶದಿಂದಾಗಿ ಇದನ್ನೊಂದು ದಾಖಲೆಯಾಗಿ ಇಡಬೇಕು. ಮುಂದೆ ಯಕ್ಷಗಾನ ಕಲಿಕಾರ್ಥಿಗಳಿಗೆ ಅಥವಾ ಯಕ್ಷಗಾನದ ಬಗ್ಗೆ ಏನಾದರೂ ಒಂದು ವಿಶೇಷವಾದಂತಹ ಏನಾದರೂ ಸಂಶೋಧನೆ ಮತ್ತೊಂದು ಮಾಡುವವರಿಗೆ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕೆ ಈ ಒಂದು ಡಾಕ್ಯುಮೆಂಟರಿಯನ್ನು ಮಾಡಿ ಇಟ್ಟುಕೊಳ್ಬೇಕು ಎಂಬ ಕಾರಣಕ್ಕೆ ಈ ಒಂದು ಸಣ್ಣ ಪ್ರಯತ್ನ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಯಕ್ಷಗಾನದ ಓವರ್ ಆಲ್ ಯಕ್ಷಗಾನ ಮತ್ತು ಯಕ್ಷಗಾನದ ತಾಳಮದ್ದಲೆ ಪ್ರಾಕಾರದ ಬಗ್ಗೆ ತಮ್ಮಲ್ಲಿ ಕೆಲವು ವಿಚಾರಗಳನ್ನು ನಾನು ಕೇಳಿ ತಿಳ್ಕೊಳ್ಬೇಕು ಎನ್ನುವಂತ ಉದ್ದೇಶ. ಮೊದಲನೇ ಪ್ರಶ್ನೆ, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ವಿವರಿಸಿ. ಯಕ್ಷಗಾನದ ಬಗ್ಗೆ ಪಾದಾರ್ಪಣೆ ಅಂತಂದ್ರೆ ನಮ್ಮ ತಂದೆಯವರು ಯಕ್ಷಗಾನದ ಅರ್ಥಧಾರಿಯಾಗಿದ್ದರು. ಅವರು ನಾಟಕಗಳಲ್ಲಿ ಶೋ ಮಾಡ್ತಿದ್ರು, ಯಕ್ಷಗಾನ ನಾಟಕ. ಅದು ನನಗೆ ಪ್ರಥಮ ಆಸಕ್ತಿ. ಆಮೇಲೆ ದೇರ ಸೀತಾರಾಮಯ್ಯನವರು ನನ್ನ ಯಕ್ಷಗಾನದ ಗುರುಗಳು. ತಾಳಮದ್ದಲೆ ಇತ್ಯಾದಿಗಳೆಲ್ಲ ನನ್ನ ನಡೆಯನ್ನು ತುಂಬಾ ತಿದ್ದಿದ್ದಾರೆ. ಅವರ ಉತ್ಸಾಹ ಪ್ರೇರಣೆ ಇದರಿಂದ ನನಗೆ ಸ್ವಾಭಾವಿಕವಾಗಿ ಯಕ್ಷಗಾನದ ಬಗ್ಗೆ ಅಂದರೆ ತಾಳಮದ್ದಲೆಯ ಬಗ್ಗೆ ಆಸಕ್ತಿ ಮೂಡಿತು. ನಮ್ಮ ಊರು ಮತ್ತೆ ಸುತ್ತ ಪರಿಸರ ಇದೆಲ್ಲ ಯಕ್ಷಗಾನದ ವಲಯವೇ ಆಗಿತ್ತು ಒಂದು ಕಾಲದಲ್ಲಿ. ಪ್ರತಿ ಮನೆಗಳಲ್ಲಿ ಚಂಡೆಮದ್ದಲೆ ಹೊಡೆಯುವುದು, ಭಾಗವತಿಗೆ ತಾಳಮದ್ದಲೆ ಅರ್ಥ ಇತ್ಯಾದಿಗಳೆಲ್ಲ ನಡೀತಾ ಇತ್ತು. ನಮ್ಮ ಊರಲ್ಲಿ ಕಲಾ ಸಂಘ, ಅದೊಂದು 50-60 ವರ್ಷದ ಹಿಂದಿನ ಸಂಘ. ಇದರ ಬೆಳವಣಿಗೆ, ಇದರ ಮೂಲಕವಾಗಿ ಆಸಕ್ತಿ ಸ್ವಾಭಾವಿಕವಾಗಿ ಇಲ್ಲಿ ಹೆಚ್ಚಿನ ಎಲ್ಲ ಮಂದಿಗೂ ಒಂದು ಕಾಲಕ್ಕೆ ಯಕ್ಷಗಾನ ಅಂದ್ರೆ ಬಹಳ ಇಷ್ಟವಾದ ಒಂದು ತಾಳಮದ್ದಲೆ ಮಾಡುವುದಕ್ಕೆ ಬೇಕಾಗಿಯೇ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಿದ್ರು ಆ ಕಾಲದಲ್ಲಿ. ಯಾಕೆಂದ್ರೆ ಮತ್ತೆ ತಾಳಮದ್ದಲೆ ಆಗಬೇಕು, ಅದಕ್ಕೆ ಬೇಕಾಗಿ ಜನರನ್ನು ಕೂಡಿಸಲಿಕ್ಕೆ ಒಂದು ಸತ್ಯನಾರಾಯಣ ಉದ್ದೇಶ. ಎರಡು ಉದ್ದೇಶ. ಹಾಗೆ ಬೆಳಗಿನ ತನಕವೂ ಮಾಡುವ ಕಾರ್ಯಕ್ರಮ ಇತ್ತ ಆ ಕಾಲದಲ್ಲಿ. ಹಾಗೆ ತ್ರಿಕಾಲ ಪೂಜೆ, ಸತ್ಯನಾರಾಯಣ ಪೂಜೆ, ರಾತ್ರಿ ತಾಳಮದ್ದಲೆ. ಹಾಗೆ ಇದು ನನಗೆ ಆಸಕ್ತಿ ಮೊದಲಿನಿಂದಲೂ ಒಡಮೂಡಲಿಕ್ಕೆ ಕಾರಣ. ಯಕ್ಷಗಾನ ತಾಳಮದ್ದಲೆಯ ಮೂಲ ಉದ್ದೇಶ ಏನಿರಬೇಕು? ಅದರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟು. ನಾನು ತಿಳಿದ ಮಟ್ಟಿಗೆ ಕೆಲವು ದಳವರು ಹೇಳುವ ಪ್ರಕಾರ ಧರ್ಮಬೋಧನೆ. ಅಂದರೆ ಇದರಲ್ಲಿ ಬರುವ ಪೌರಾಣಿಕ ಚಿತ್ರಗಳೆಲ್ಲ ಹೆಚ್ಚಿನವು ಪೌರಾಣಿಕ ಪಾತ್ರಗಳಲ್ವಾ? ಹೌದು. ಅದರ ಮೂಲಕವಾಗಿ ಧರ್ಮ ಸ್ಥಾಪನೆ ಆಗಬೇಕು, ಧರ್ಮ ಬೋಧನೆ ಆಗಬೇಕು ಜನರಿಗೆ ಎನ್ನುವುದರ ಒಂದು ಕಾರಣ. ಇನ್ನೊಂದು ವೈಚಾರಿಕವಾಗಿ ಸಾಹಿತ್ಯ ಇತ್ಯಾದಿಗಳು ಡೆವಲಪ್ ಆಗಬೇಕು ಎನ್ನುವ ದೃಷ್ಟಿ ಇನ್ನೊಂದು. ಹಾಗೆ ಎರಡು ರೀತಿಯಲ್ಲಿ ಉಂಟು. ಎರಡಿದ್ರೂ ವಿಷಯ ಸರಿ, ಒಂದಕ್ಕೊಂದು ಪೂರಕವಾಗಿ ಇರ್ತದೆ. ಅಂದ್ರೆ ತಾಳಮದ್ದಲೆಯ ಮೂಲ ಉದ್ದೇಶ ಇದೆ ಎರಡು. ಹೌದು. ನನ್ನ ಅಭಿಪ್ರಾಯ ಒಂದು ಧರ್ಮ ಬೋಧನೆ. ಯಾಕೆಂದ್ರೆ ಮೊದಲೆಲ್ಲ ಈ ತಾಳಮದ್ದಲೆಗಳು ಆಟಗಳು ಇತ್ಯಾದಿಗಳಲ್ಲಿ ನಡೀತಾ ಇದ್ದದ್ದು ದೇವಸ್ಥಾನಗಳ ಮೂಲಕ. ಹೌದು. ಆಟ, ಯಕ್ಷಗಾನ, ಬಯಲಾಟಗಳೆಲ್ಲ. ಅದಕ್ಕೆ ಮೂಲ ಕಾರಣ ಏನು ಅಂದ್ರೆ ಅದು ಧರ್ಮ ಪ್ರಚಾರ, ಧರ್ಮ ಬೋಧನೆ ಹೀಗೆ ಇತ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ಬರಬರ್ತಾ ಏನಾಯ್ತು ಅಂದ್ರೆ ಅದರಲ್ಲಿ ವಿಶೇಷವಾದ ವಿದ್ವಾಂಸರೆಲ್ಲ ಭಾಗವಹಿಸಲಿಕ್ಕೆ ಆರಂಭಿಸಿದರು. ಅದರಲ್ಲಿ ಸಾಹಿತ್ಯ ಇತ್ಯಾದಿಗಳೆಲ್ಲ ಅದರದ್ದೇ ಒಂದು ಭಾಗವಾಗಿ ನಡೆದುಕೊಂಡು ಬಂತು. ಯಕ್ಷಗಾನ ತಾಳಮದ್ದಲೆಗಳಲ್ಲಿ ಪಾತ್ರ ಚಿತ್ರಣ ಹೇಗಿರ್ಬೇಕು ನಿಮ್ಮ ಅಭಿಪ್ರಾಯದಲ್ಲಿ? ಪಾತ್ರ ಚಿತ್ರಣ ಎನ್ನುವುದು ಪಾತ್ರಕ್ಕೆ ಸರಿಯಾಗಿ ಇರಬೇಕು. ಅಂದ್ರೆ ಸ್ವಲ್ಪ ವಿವರವಾಗಿ ಹೇಳುದಿದ್ರೆ ಯಾವ್ದಾದ್ರು ಉದಾಹರಣೆಯನ್ನು ಕೊಟ್ಟು? ಉದಾಹರಣೆ ಅಂದ್ರೆ ಪಾತ್ರಗಳು ಈ ಕೆಲವು ಕಳಪಾತ್ರಗಳು ಇರ್ತಾರೆ, ಕೆಲವು ಸೌಮ್ಯ ಪಾತ್ರಗಳು, ಕೆಲವು ಉದಾತ್ತವಾದ ಪಾತ್ರಗಳು, ಧೀರೋದಾತ್ತ ಪಾತ್ರಗಳು. ಈ ಪಾತ್ರಗಳೆಲ್ಲ ಆಯಾ ಪಾತ್ರದ ಔಚಿತ್ಯದ ಒಳಗೆ ವ್ಯವಹರಿಸುವ ಹಾಗೆ ಇರಬೇಕು. ಅಂದ್ರೆ ರಾಮನ ಪಾತ್ರ ಅದು ನಾವು ತಿಳ್ಕೊಂಡ ಹಾಗೆ ಒಬ್ಬ ಮರ್ಯಾದಾ ಪುರುಷೋತ್ತಮ. ಹೌದು. ಆ ಪಾತ್ರವನ್ನು ಆ ದೃಷ್ಟಿಯಿಂದ ನೋಡಿ ವ್ಯವಹರಿಸಬೇಕು. ಅಂದ್ರೆ ನಾನು ವೈಯಕ್ತಿಕವಾಗಿ ನಾನು ಆಗಿ ರಾಮನಾಗಿ ನಾನು ಮಾತಾಡಬಾರ್ದು, ನಾನು ರಾಮನೇ ಆಗಿ ನಾನು ಮಾತಾಡ್ಬೇಕು. ಪಾತ್ರವನ್ನು ಅನುಭವಿಸಿ ಮಾತನಾಡಬೇಕು. ಇಲ್ಲದಿದ್ದರೆ
ಅದು ಪಾತ್ರವನ್ನು ವ್ಯವಹರಿಸುವ ಒಬ್ಬ ಅಡ್ವೊಕೇಟ್ ಆಗ್ತದೆ. ಹೌದೌದು. ಅಂದ್ರೆ ಏನಾಗ್ತದೆ ಅಂತಂದ್ರೆ ಈಗ ಹೆಚ್ಚಿನ ಕಡೆಯಲ್ಲಿ ನಾನು ಗಮನಿಸಿದ್ದೇನು ಅಂತಂದ್ರೆ ರಾಮನನ್ನು ಹೊರಗಡೆಯಿಂದ ನಿಂತು ನೋಡಿ ಆ ವ್ಯಕ್ತಿ ರಾಮನನ್ನು ಚಿತ್ರಣ ಮಾಡುದು ಅಂತಾಗಿದೆ. ಅಂದ್ರೆ ಪಾತ್ರವನ್ನು ಅನುಭವಿಸಿ ಹೇಳಿದ್ರೆ ಮೊದಲೆಲ್ಲ ಉದಾಹರಣೆಗೆ ಕೊಳಲಿ ಶಾಸ್ತ್ರಿಗಳು ಅರ್ಥ ಹೇಳುವುದನ್ನು ನಾನು ಕೇಳಿದ್ದೇನೆ. ಅವರು ಭೀಷ್ಮನ ಅರ್ಥ ಹೇಳುವಾಗ ಅವರ ಕಣ್ಣಲ್ಲಿ ನೀರು ಇಳಿತಿತ್ತು. ಅದು ಪಾತ್ರ ಅನುಭವಿಸಿ ಹೇಳುದು. ವೆಂಕಟ ಶೆಟ್ಟರು ಹೇಳ್ತಿದ್ರಂತೆ. ವೆಂಕಟ ಶೆಟ್ಟರು ಅಂದ್ರೆ ಪಕೇಶ್ ಶೆಟ್ಟರು ಅಂತ ಅವರಿಗೆ ಬಹಳ ಹೆಸರು. ಅವರ ಅರ್ಥಗಳನ್ನೆಲ್ಲ ಅವರೇ ಅನುಭವಿಸಿ ಹೇಳುವುದು. ಅದು ಕೆಲವು ಸಲ ಸರಿಯಲ್ಲ ಅಂತಲೂ ಒಂದು ವಾದ ಉಂಟು. ಆದರೆ ನನಗೆ ಇಷ್ಟ ಆಗಿದೆ. ಆ ಭಾವನೆಗೆ ಒಳಪಟ್ಟು ಹೇಳಿದರೆ ಸರಿಯಾಗುವುದು. ಆ ಪಾತ್ರವೇ ತಾನಾಗಿ ಹೇಳಬೇಕು. ಪಾತ್ರ ಚಿತ್ರಣ ಅಂದ್ರೆ ಆಗಿರಬೇಕು ಅಂತ ನನಗೆ ಕಾಣಿಸ್ತದೆ. ಅದು ಎಲ್ಲರೂ ಒಪ್ಪುತ್ತಾರೆ ಅಂತ ಇಲ್ಲ. ಹೌದೌದು. ಸಾಮಾನ್ಯವಾಗಿ ಪಾತ್ರಧಾರಿಗಳು ಪಾತ್ರವನ್ನು ನಿರ್ವಹಿಸುವಾಗ ಅವರು ಪ್ರಸಂಗಕ್ಕೆ ನಿಷ್ಠರಾಗಿರ್ಬೇಕು ಅಥವಾ ಮೂಲ ಕಾವ್ಯಕ್ಕೆ ನಿಷ್ಠರಾಗಿ ಇರಬೇಕು? ಪ್ರಸಂಗಕ್ಕೆ ನಿಷ್ಠರಾಗಿರ್ಬೇಕು. ಯಾಕೆಂದ್ರೆ ಮೂಲ ಕಾವ್ಯದಲ್ಲಿ ಮತ್ತು ಪ್ರಸಂಗಕ್ಕೂ ತುಂಬಾ ವ್ಯತ್ಯಾಸಗಳಿರ್ತದೆ. ನಾವು ಆ ದಿವಸ ಯಾವ ಪ್ರಸಂಗವನ್ನು ಇಟ್ಟುಕೊಂಡಿದ್ದೇವೆ ಆ ಪ್ರಸಂಗದಲ್ಲಿ ಆ ಪಾತ್ರದ ಚಿತ್ರ ಮಿತಿ ಏನು ಅದರ ಒಳಗೆ ವ್ಯವಹರಿಸಬೇಕು. ಇಲ್ಲ ಇದ್ರೆ ಮೂಲ ಕಾವ್ಯಕ್ಕೂ ಇದಕ್ಕೂ ಕ್ಲಾಶ್ ಬರ್ತದೆ. ಒಬ್ಬ ಮೂಲ ಕಾವ್ಯವನ್ನು ಹಿಡ್ಕೊಂಡು ಮಾತನಾಡೋದು, ಒಬ್ಬ ಪ್ರಸಂಗವನ್ನು ಹಿಡ್ಕೊಂಡು ಮಾತಾಡೋದು ಅಂದ್ರೆ ಅದು ವರದಿಗಾರರ ವರದಿ ಬೇರೆ ಬೇರೆ ಇದೆ ಅಂತೇಳಿ ಶುರುವಾಗ್ತದೆ ಅಲ್ಲಿಂದ. ಅದು ಸರಿಯಲ್ಲ. ಪ್ರಸಂಗಕ್ಕೆ ನಿಷ್ಠರಾಗಿಯೇ ಇರಬೇಕು. ತಾಳಮದ್ದಲೆ ಅರ್ಥಗಾರಿಕೆಯಲ್ಲಿ ವೈಚಾರಿಕತೆ ಇರಬೇಕು ಅಂತ ನಿಮ್ಗೆ ಅನ್ನಿಸ್ತದೆ? ಇದ್ರೆ ಅದು ಎಷ್ಟು ಇರಬೇಕು? ಎಷ್ಟು ಪ್ರಮಾಣ ವೈಚಾರಿಕತೆ ಬೇಕು ಅಂದ್ರೆ ಅದೊಂದು ಒಂದು ಮಟ್ಟದಲ್ಲಿ ಇರಬೇಕು, ಒಂದು ಪರಿಮಿತಿಯಲ್ಲಿ. ಆ ಮಿತಿಯನ್ನು ಮೀರಿ ಹೋಗುವ ಹಾಗೆ ವೈಚಾರಿಕತೆ ಇದ್ದರೆ ಅದು ವಿಷಯಾಂತರ ಆಗ್ತದೆ ನನ್ನ ಅಭಿಪ್ರಾಯದಲ್ಲಿ. ಸ್ವಲ್ಪ ವಿವರವಾಗಿ ವಿವರಿಸದಿದ್ರೆ ಯಾವುದಾದ್ರೂ ಉದಾಹರಣೆ ಮೂಲಕ. ಈಗ ವೈಚಾರಿಕತೆ ಅಂತ ಹೇಳಿದ್ರೆ ನೀವು ಏನು ಅಂತ ಹೇಳುದು? ಈಗ ವೈಚಾರಿಕತೆಗೆ ಅಂದ್ರೆ ಈ ಸಾಮಾನ್ಯ ಜನರನ್ನು ಕೂಡ ತಲುಪುವಂತ ಮಟ್ಟದಲ್ಲಿ ಇರಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಇಂದ ಸಮಕಾಲೀನವಾಗಿ ಅಂತ ಹೇಳುದು. ಹೌದೌದು. ಈಗಿನ ಅಂದ್ರೆ ಸಮಕಾಲೀನವಾಗಿ ಅಂತ ಹೇಳುವ ಸಮಕಾಲೀನ ಚಿತ್ರ ಮೊದಲಿನ ಇದ್ದದ್ದು ಪೌರಾಣಿಕ ಕಾಲದಲ್ಲಿ ಮತ್ತು ಈ ಕಾಲದಲ್ಲಿ ಇರುವುದು ಕೆಲವೆಲ್ಲ ಒಂದೇ ರೀತಿಯ ಸಾಮ್ಯಗಳಿರ್ತವೆ. ಅದನ್ನು ಇದಕ್ಕೆ ಹೊಂದಿಸಿ ಹೇಳುವಾಗ ಈಗಿನ ಕಾಲದ ಧೋರಣೆಗೆ ಸರಿಯಾಗಿ ಇರಬಾರದು. ಅದಕ್ಕೂ ಇದಕ್ಕೂ ಲಿಂಕ್ ಆಗಿದ್ರೆ ತಪ್ಪಲ್ಲ ವೈಚಾರಿಕತೆ. ಸರಿ. ಆದ್ರೆ ಅದಕ್ಕೊಂದು ಕೊನೆಗೆ ನಮ್ಮ ನಿತ್ಯ ಬರುವ ದಿನಪತ್ರಿಕೆಗಳಲ್ಲಿ ಬರುವ ವಿಷಯಗಳು ಪೌರಾಣಿಕ ಲೋಕ ಬೇರೆ, ಪುರಾಣ ಲೋಕ ಬೇರೆ, ಈಗಿನ ಲೋಕ ಬೇರೆ. ಆ ಲೋಕದಿಂದ ಈ ಲೋಕಕ್ಕೆ ಇಳಿಸಬಾರದು. ಅದೇ ಕೆಲವೊಂದು ಕಡೆ ಅಡಿಕೆ ರೇಟ್ಗಳನ್ನು ಡಿಸ್ಕಸ್ ಮಾಡಿದ್ದು ಕೂಡ ಉಂಟು. ಅದಕ್ಕೆ ಇರ್ಬೋದು ಅದೆಲ್ಲ ಬರ್ತದೆ. ಅದು ಅಷ್ಟು ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ. ತಾಳಮದ್ದಲೆಯಲ್ಲಿ ಅತಿ ಹೆಚ್ಚಾಗಿ ಸಂಸ್ಕೃತ ಶ್ಲೋಕಗಳನ್ನು ಉಪಯೋಗಿಸುವುದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ತಾಳಮದ್ದಲೆ ಅರ್ಥಗಳು ಸಂಸ್ಕೃತ ಶ್ಲೋಕಗಳಿಂದಲೇ ತುಂಬಿ ಹೋಗ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಂದು. ಇನ್ನೊಂದು, ದಾಸರ ಪದಗಳ ಸೊಲ್ಲುಗಳು ಅಥವಾ ವಚನಕಾರರ ವಚನಗಳು, ಈಗ ಸರ್ವಜ್ಞನ ವಚನ ಆಗ್ಲಿ ಅಥವಾ ಬಸವಣ್ಣನದ್ದಾಗ್ಲಿ ಅಕ್ಕ ಮಹಾದೇವಿಯದ್ದಾಗ್ಲಿ, ಇದನ್ನೆಲ್ಲ ತಾಳಮದ್ದಲೆಯಲ್ಲಿ ಯಾಕೆ ಸಮರ್ಥವಾಗಿ ಬಳಸಿಕೊಳ್ಳಬಾರದು? ಸಂಸ್ಕೃತ ಶ್ಲೋಕಗಳನ್ನು ಉದಾಹರಿಸಬಾರದು ಅಂತಿಲ್ಲ. ಸರಿ. ಅದು ಪೌರಾಣಿಕ ಲೋಕದಲ್ಲಿ ಸಂಸ್ಕೃತಕ್ಕೆ ಒಂದು ಮಾನ್ಯತೆಯನ್ನು ಕೊಟ್ಟು ಅದರಲ್ಲಿದ್ದ ಶ್ಲೋಕಗಳನ್ನು ಆಧಾರವಾಗಿ ಅದನ್ನು ಉಪಯೋಗಿಸಿಕೊಂಡ್ರು ತಪ್ಪಲ್ಲ, ಉಪಯೋಗಿಸಬಹುದು. ಆದ್ರೆ ಅದಕ್ಕೊಂದು ಮಿತಿ ಬೇಕು. ಹೊರತು ಸಂಸ್ಕೃತ ಶ್ಲೋಕಗಳನ್ನೇ ಹೇಳಿದರೆ ಅದು ಅವರ ಪಾಂಡಿತ್ಯ ಪ್ರದರ್ಶನ ಆಗ್ತದೆ ಹೊರತು ಅದು ಅರ್ಥಗಾರಿಕೆ ಆದೀತು ಅಂತ ನಾನು ಭಾವಿಸುವುದು. ಹೌದು, ಸರಿ. ಅಥವಾ ಇನ್ನೊಬ್ಬನನ್ನು ಸಣ್ಣದು ಮಾಡಲಿಕ್ಕೆ ಅಂತಲ್ಲ, ಅವನನ್ನು ಪ್ರತಿಭಟಿಸಿ ಅವನನ್ನು ನಿರುತ್ತರನನ್ನಾಗಿ ಮಾಡುವುದಕ್ಕೆ ಕೆಲವು ಸಂಸ್ಕೃತ ಶ್ಲೋಕಗಳನ್ನೇ ಅಧ್ಯಯನ ಮಾಡಿ ಅದನ್ನು ಹೇಳುವವರು ಇದ್ದಾರೆ. ಅದು ಅಷ್ಟು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಆಗಿ ಹೋದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ದೊಡ್ಡ ಸಂಸ್ಕೃತ ವಿದ್ವಾಂಸರಲ್ಲ. ಹೌದು. ಆದರೂ ಅವರ ಸ್ವಂತ ಪ್ರತಿಭೆಯಿಂದ ಅವರು ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದಾರೆ. ತಾಳಮದ್ದಲೆಯಲ್ಲಾಗಲಿ ಆಟದಲ್ಲಾಗಲಿ. ಮತ್ತೆ ಈ ದಾಸರ ಪದಗಳಲ್ಲಿದ್ದ ವಿಷಯಗಳನ್ನು ಹೇಳಬಾರದು ಅಂತಿಲ್ಲ. ಅದರ ಜಿಸ್ಟ್, ಅದರ ಒಳಗಿನ ಏನು ತಿರುಳುಂಟು ಅದನ್ನು ಹೇಳುವ. ಅದೇ ವಾಕ್ಯವನ್ನು ಹೇಳಿದ್ರೆ ಅದು ಆ ಕಾಲದಲ್ಲಿ ಇರಲಿಲ್ಲ. ಈಗ ಅದೇ ಶಬ್ದ ಅದೇ ವಾಕ್ಯಗಳನ್ನು ಹೇಳ್ತಾ ಹೋದರೆ ಕೆಲವರು ಸಂಸ್ಕೃತ ಶ್ಲೋಕದಲ್ಲಿ ರಾಮಾಯಣದ ಕಾಲದ ಅದಕ್ಕಿಂತ ಹಿಂದಿನ ವಿಷಯಗಳನ್ನು ಹೇಳ್ತಾ ಈ ಸುಭಾಷಿತದಲ್ಲಿರುವ ಸಂಸ್ಕೃತದ ಭಾಗಗಳನ್ನು ಹೇಳ್ತಾರೆ. ಇದು ಕಾಲವೇ ಬೇರೆ, ಅದು ಕಾಲವೇ ಬೇರೆ. ಅದರಲ್ಲಿದ್ದ ವಿಷಯವನ್ನು ತಗೊಳ್ಬಹುದು ಹೊರತು ಅದನ್ನೇ ಹೇಳುವುದು ಅಷ್ಟು ಸರಿಯಲ್ಲ. ದಾಸರ ಪದಗಳಾದರೂ ಅಷ್ಟೇ, ಅದರಲ್ಲಿ ಇರುವ ವಿಷಯಗಳನ್ನು ತಗೊಂಡು ನಾವು ಹೇಳಬಹುದು. ಅದೇ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಹೇಳುವುದು ಸರಿಯಲ್ಲ. ಅಂದ್ರೆ ಈ ವಚನಗಳಾದ್ರೂ ಅಷ್ಟೇ ಮತ್ತೆ ಬಂದದ್ದಲ್ಲ, ಆ ಕಾಲದಲ್ಲಿ ಇರ್ಲಿಲ್ಲಲ್ಲ ಅದು.
ವಿಷಯಗಳು ಅಲ್ಲಿಗೂ ಇಲ್ಲಿಗೆಲ್ಲ ಕರೆಯುವಂಥದ್ದು. ತಾಳಮದ್ಲೆ ಎಂದ ಕೂಡಲೇ ಅದು ವಿದ್ವತ್ ಪ್ರದರ್ಶನಕ್ಕೆ ಅವಕಾಶ ಎಂದು ಹೆಚ್ಚಿನವರು ತಿಳಿದುಕೊಳ್ತಾರೆ. ಕೆಲವೊಂದು ಪ್ರಸಂಗಗಳು ಕೂಡ ಅತ್ಯಂತ ಗಂಭೀರವಾದ ಚರ್ಚೆಯನ್ನು ಬಯಸ್ತದೆ. ಹಾಗೆಂದ ಮಾತ್ರಕ್ಕೆ ಅಲ್ಲಿ ವಿದ್ವತ್ ಪ್ರದರ್ಶನದ ಅವಶ್ಯಕತೆ ಇದೆ ಎಂದಾದಲ್ಲಿ ಅದರ ಪ್ರಮಾಣ ಎಷ್ಟಿರಬೇಕು? ಈಗ ಉದಾಹರಣೆಗೆ ಎದುರು ಅರ್ಥಧಾರಿ ತಮ್ಮ ಮಟ್ಟಕ್ಕೆ ಇಲ್ಲ ಎಂದಾದಾಗ ವಿದ್ವತ್ತನ್ನು ಪ್ರದರ್ಶಿಸುವುದು ಸರಿಯಾ? ಅದು ಸರಿಯಲ್ಲ. ಯಾಕೆಂದ್ರೆ ಅವನನ್ನು ಕೊಂಡು ಹೋಗುವ ಅಷ್ಟು ಹಿರಿತನ ಇವನಲ್ಲಿದ್ದರೆ ಅವನನ್ನು ಎತ್ತಿಕೊಂಡು ಹೋಗುವುದೇ ಇವನ ಹಿರಿತನ. ಅವನನ್ನು ಸೋಲಿಸುವುದು ದೊಡ್ಡ ವಿಷಯ ಅಲ್ಲ. ಮಾತಿನಲ್ಲಿ ಅವನನ್ನು ಹೆಣೆಯುವುದು ಅಥವಾ ಮಾತಿನಲ್ಲಿ ಅವನನ್ನು ಸೋಲಿಸುವುದು, ಅವನನ್ನು ಕಟ್ಟಿ ಹಾಕುವುದು, ಸಭಿಕರಿಂದ ಆ ಮೂಲಕವಾಗಿ ಚಪ್ಪಾಳೆಗಿಟ್ಟಿಸಿಕೊಳ್ಳುವುದು ಅದು ಸರಿಯಲ್ಲ. ಯಾಕೆಂದ್ರೆ ಯಕ್ಷಗಾನ ಎನ್ನುವುದು, ತಾಳಮದ್ಲೆ ಎನ್ನುವುದು ಒಂದು ಟೀಮ್ ಆಗಿ ಹೋಗುವುದು. ಒಬ್ಬನಿಗೆ ಒಬ್ಬ ಪ್ರತಿಸ್ಪರ್ಧಿಯಾಗಿ ನಿಂತು ಮಾತಿನಲ್ಲಿ ಸೋಲಿಸುವ ಒಂದು ರಂಗವೇ ಅಲ್ಲ. ನನ್ನ ಗುರುಗಳು ದೇರಾ ಸೀತಾರಾಮಯ್ಯನವರು ಹೇಳ್ತಿದ್ದರು, ಇವತ್ತಿನ ಯಕ್ಷಗಾನ ತಾಳಮದ್ಲೆಯಲ್ಲಿ ನಾನು ಸೋತಿದ್ದೇನೆ ಅಂತ ಮೊದಲು ಸ್ಟ್ಯಾಂಪ್ ಪೇಪರ್ನಲ್ಲಿ ದಸ್ಕತ್ತು ಹಾಕಿಕೊಟ್ಟು ಮತ್ತೆ ಅರ್ಥಕ್ಕೆ ಕೂತುಕೊಳ್ತೇನೆ ಅಂತ ಹೇಳ್ತಿದ್ದರು. ಅದವರ ಹಿರಿತನ. ಸೋಲುವ ಪಾತ್ರ ಸೋಲಬೇಕು, ಗೆಲ್ಲುವ ಪಾತ್ರ ಗೆಲ್ಲಬೇಕು. ಇವನಿಗೆ ಗೊತ್ತುಂಟು ಅಂತೇಳಿ ಇವ ಗೆಲ್ಲುವುದಲ್ಲ. ಈಗ ಏನಾಗ್ತದೆ ಅಂದ್ರೆ ಜನರಿಂದ ಚಪ್ಪಾಳೆ ಪಡೆದುಕೊಳ್ಳುವುದೇ ಮುಖ್ಯ ವಿಷಯ ಆಗಿದೆ. ಹೌದು, ಕೆಲವು ಭಾವಪೂರ್ಣವಾದ ಅರ್ಥಗಳನ್ನು ಹೇಳುವ ಸಂದರ್ಭದಲ್ಲಿ ಚಪ್ಪಾಳೆಯ ಅವಶ್ಯಕತೆಯೇ ಇಲ್ಲ. ಅದು ಅವರ ಮನಸ್ಸಿಗೆ ಹಿಡಿಸುವಂತದ್ದು. ಕೊನೆಗೆ ಚಪ್ಪಾಳೆ ಹೊಡೆದ್ರೆ ಸಾಕು. ಈ ಸಂಗೀತ ಕಚೇರಿಯ ಮಧ್ಯದಲ್ಲಿ ಚಪ್ಪಾಳೆ ಹೊಡೆದ್ರೆ ಇಡೀ ಹಾಳಾಗ್ತದೆ. ಹೌದು, ತಾಳಮದ್ಲೆ ಭಾಷಾ ಶುದ್ಧತೆಯನ್ನು ನೀಡುತ್ತದೆ, ಮತ್ತೆ ಸಭಾಕಂಪನವನ್ನು ನೀಗಿಸುತ್ತದೆ, ಹಾಗೂ ನಮ್ಮನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸಹಾಯ. ಅಂದ್ರೆ ಅದು ಸರಿ. ಇವುಗಳನ್ನು ಸಮರ್ಪಕವಾಗಿ ಅಂದ್ರೆ ಈ ತಾಳಮದ್ಲೆ ಕ್ಷೇತ್ರವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದು ಹೇಗೆ? ಅಂದ್ರೆ ಈಗ ಹೊಸದಾಗಿ ತಾಳಮದ್ಲೆ ಕ್ಷೇತ್ರವನ್ನು ಪ್ರವೇಶ ಮಾಡುವಂತವರಿಗೆ ಭಾಷಾ ಶುದ್ಧಿ ಬೇಕು ಎನ್ನುವುದು ಮುಖ್ಯವಾದ್ದು. ಯಾಕೆಂತ ಹೇಳಿದ್ರೆ ಅದು ಬಹಳ ಅಗ್ಗದ ಶಬ್ದಗಳನ್ನು ಉಪಯೋಗಿಸಿಕೊಂಡು ಮಾತನಾಡುವುದಕ್ಕೆ ಸರಿಯಲ್ಲ. ಈಗ ವಸಿಷ್ಠನಂತಹ ಪಾತ್ರ, ವಿಶ್ವಾಮಿತ್ರನಂತಹ, ಹರಿಶ್ಚಂದ್ರನಂತಹ ಪಾತ್ರ, ಭೀಷ್ಮನಂತಹ ಪಾತ್ರ, ಅದೆಲ್ಲ ಬಹಳ ಅಗ್ಗದ ವಿಷಯಗಳನ್ನು ಮಾತನಾಡುವ ವಿಷಯಗಳಲ್ಲ. ಹೌದು ಹೌದು ಹೌದು. ಆ ಪಾತ್ರದ ಘನತೆಯನ್ನು ನಾವು ಇಟ್ಟುಕೊಂಡು ಮಾತಾಡಬೇಕು ಅಂತ ನನಗೆ ಕಾಣಿಸ್ತದೆ. ತಾಳಮದ್ಲೆಯಲ್ಲಿ ವಾದ ವಿವಾದಗಳು ಸ್ವಾಭಾವಿಕ. ಈ ಕಾರಣಕ್ಕೆ ಹಿಂದೆಲ್ಲ ಎಷ್ಟೋ ತಾಳಮದ್ಲೆಗಳು ಅರ್ಧದಲ್ಲಿ ನಿಂತಿದೆ. ಒಣ ಪ್ರತಿಷ್ಠೆಯಿಂದ ಅಥವಾ ಗೆಲ್ಲಲೇಬೇಕೆಂಬ ಛಲದಿಂದ ಅಥವಾ ವಾದವನ್ನು ನಿರ್ವಹಿಸಲಾಗದೆ ಹಿಂದೆ ಎಲ್ಲ ನಿಂತಿರುವಂತದ್ದಿದೆ. ಈಗ ಹೇಗೆ ಅಂತ ನೀವು ಹೇಳ್ಬೇಕು. ತಾಳಮದ್ಲೆಯ ನಿಜವಾದ ಉದ್ದೇಶ ರಸವನ್ನು ಆವಿಷ್ಕರಿಸುವುದು ಅಂತ ನನ್ನ ಒಂದು ಅಭಿಪ್ರಾಯ. ಹೌದು, ಯಕ್ಷಗಾನ ಆಟಗಳಲ್ಲಿ ವೇಷಭೂಷಣ ಉಂಟು, ನಾಟ್ಯ ಉಂಟು, ಅಭಿನಯ ಉಂಟು, ಅದರಿಂದ ರಸಾವಿಷ್ಕಾರ ಆಗ್ತದೆ. ತಾಳಮದ್ಲೆಯಲ್ಲಿ ಇದೆಲ್ಲ ಇಲ್ಲದೆ ಈ ಎಡಬಿಡಂಗಿತನವನ್ನೆಲ್ಲ ಬಿಟ್ಟು ರಸಾವಿಷ್ಕಾರ ಮಾಡುವ ಬಗೆ ಹೇಗೆ? ಹಿಂದಿನ ಸ್ವಲ್ಪ ಒಂದು 40 ವರ್ಷಗಳ ಹಿಂದಿನ ತಾಳಮದ್ಲೆಗಳು ಕೆಲವೆಲ್ಲ ಮಧ್ಯದಲ್ಲಿ ನಿಂತದ್ದು ನನ್ನ ಅನುಭವದಲ್ಲಿ ಉಂಟು. ನಾನು ಪ್ರೇಕ್ಷಕನಾಗಿ ಕೇಳುವುದಕ್ಕೆ ಹೋಗಿದ್ದೆ. ಸುಮ್ಮನೆ ಒಣ ಪ್ರತಿಷ್ಠೆ ಮಾಡಿ ಅಲ್ಲಿ ಜಗಳ ಎಬ್ಬಿಸಿ ಬೈದಾಡಿಕೊಂಡು 3 ಗಂಟೆ ರಾತ್ರಿಗೆ ತಾಳಮದ್ಲೆ ನಿಂತು ಹೋದ ಪ್ರಸಂಗಗಳು ಎಷ್ಟೋ ನಡೆದಿದೆ. ಅದು ಅವರವರ ಪ್ರತಿಷ್ಠೆಗಳನ್ನು ಮೆರೆದಲಿಗೆ ಬೇಕಾಗಿ ಹೋದ ತಾಳಮದ್ಲೆ. ನಮಗೆ ಆಗ ಗೊತ್ತಾಗ್ತಿರ್ಲಿಲ್ಲ. ಮತ್ತೊಂದು ತಾಳಮದ್ಲೆ ಕರಿತಿದ್ರು ಅವರನ್ನೇ, ಇನ್ನೊಂದು ತಾಳಮದ್ಲೆ ತೂಕ 8 ಇಂಚ ಹಾಕೋಣ, ತೂಕ 6 ಇಂಚ ಮಾತಿರುವೆ ಅಂತ ಅಲ್ಲಿ ನಡೀತಿದ್ದಾರೆ. ಈಗ ಜನರು ಸ್ವಲ್ಪ ಅದನ್ನು ಹಿಂದೆ ಹಾಕಿಕೊಂಡಿದ್ದಾರೆ. ಯಾಕೆಂತ ಕೇಳಿದ್ರೆ ಇದು ಜಗಳ ಇತ್ಯಾದಿಗಳೆಲ್ಲ ಸರಿಯಲ್ಲ. ಈಗ ಮಾತಿನಲ್ಲೇ ಚರ್ಚೆಗಳು ಮುಂದುವರಿಸಿಕೊಂಡು ಹೋಗಿ ಜನರಿಂದ ಚಪ್ಪಾಳೆಯನ್ನು ಪಡೆಯುತ್ತೆ. ಅವರು ತಾಳಮದ್ಲೆ ಇತ್ತೀಚೆಗೆ ನಾವು ಒಂದು 10-25 ವರ್ಷಗಳ ಈಚೆಗೆ ನಿಂತದ್ದು ನನ್ನ ಅನುಭವದಲ್ಲಿ ಇಲ್ಲ. ಅಂದ್ರೆ ಬೇರೆ ಯಾವ ರೀತಿ ಅದು ಅದರಲ್ಲಿ ಭಾಗವಹಿಸಿಕೊಂಡಿರುವಾಗ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಲ್ಲ, ಯಾಕೆಂದ್ರೆ ನಾನು ಯಾಕೆ ಕೇಳಿದ್ದಂದ್ರೆ ನೋಡಿ, ಯಾವುದೇ ಒಂದು ಪರಿಪೂರ್ಣವಾಗಿ ಸಮಾಪ್ತಿ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಅದು ಬೇರೆ ಯಾವುದೋ ರೂಪವನ್ನು ಪಡ್ತದೆ. ಅದೇ ರೀತಿ ಈಗ ನಿಂತಿದೆ ಅಂತ ಆದ್ರೂ ಬೇರೆ ಯಾವ ರೀತಿಯಲ್ಲಿ ಅದು ತನ್ನ ಅಂದ್ರೆ ಈಗ ನನಗೆ ಗೊತ್ತುಂಟು. ಯಾಕಂತಂದ್ರೆ ಇಲ್ಲಿ ಒಂದು ಕಡೆ ಇಬ್ಬರು ಎದುರು ಬದು ಇದ್ದು ಅಲ್ಲಿ ಅವರಿಂದ ಒಂದು ರೀತಿಯಾದಂತಹ ಚರ್ಚೆ ನಡೆದ್ರೆ ಅದು ಇನ್ನೊಂದು ಕಡೆ ಅವರನ್ನು ತೆಗೆದುಕೊಂಡು ಹೋಗಿ ಅದು ವರ್ಷಾನುಗಟ್ಟಲೆವರೆಗೆ ತೆಗೆದುಕೊಂಡು ಹೋಗುವ ಒಂದು ಕ್ರಮ ಕೂಡ ಈಗ ಚಾಲ್ತಿಯಲ್ಲಿ ಉಂಟು. ಆಯ್ತಾ? ಅದು ಎಷ್ಟು ಸರಿ? ಅದನ್ನು ಸರಿಯಲ್ಲ. ನಾವು ಒಂದು ರಂಗದಲ್ಲಿ ಆ ದಿವಸದ ವೇದಿಕೆಯಲ್ಲಿ ಏನು ಮಾತನಾಡಿದ್ದೇವೆ ಅದರಲ್ಲಿ ಏನೇ ವೈಯಕ್ತಿಕವಾದ ವಿಷಯ ಬಂದ್ರೆ ಅಲ್ಲಿಗೆ ಬಿಡಬೇಕು. ಒಂದು ವೇಳೆ ಜಗಳಾಡಿದರು ಆ ಪಾತ್ರವನ್ನು ಬಿಟ್ಟು ಆತ ವೇದಿಕೆಯಿಂದ ಹೊರ ಬಂದ ನಂತರ ಅವ
ವ್ಯಕ್ತಿಯೇ. ಹೌದು. ಅಲ್ಲಿ ಆ ಜಿಜ್ಞಾಸೆಗಳನ್ನು ಇಟ್ಟುಕೊಂಡು ಜಗಳವನ್ನು ಹಚ್ಚಿಕೊಳ್ಳುವುದು ಸರಿಯಲ್ಲ. ನನಗೆ ಅಂತ ಸಂದರ್ಭಗಳು ಇವರೆಗೆ ಒದಗಿ ಬರಲಿಲ್ಲ. ತಾಳಮದ್ದಲೆಗಳಲ್ಲಿ ಭಕ್ತಿ ರಸವನ್ನು ಪ್ರತಿಪಾದಿಸುವಂತಹ ಪಾತ್ರಗಳು ಮತ್ತು ಗೋಚರಿಸುವಂತಹ ಪ್ರಧಾನವಾಗಿ ಒಂದು ಉದಾಹರಣೆಗೆ ತೆಗೆದುಕೊಳ್ಳುವುದು, ಒಂದು ಭೀಷ್ಮ, ಇನ್ನೊಂದು ವಿದುರ, ಮತ್ತೊಂದು ಸುಧನ್ವ. ಈ ಮೂರೂ ಕೂಡ ಕೃಷ್ಣನ ಭಕ್ತರೇ. ಮತ್ತೆ ಇವರು ಅಪ್ರತಿಮ ಭಕ್ತರಾದ್ರೂ ಕೂಡ ಇವರ ಭಕ್ತಿಯ ವಿಧಾನ ಮಾತ್ರ ಬೇರೆ ಬೇರೆ. ಸರಿ. ತಾಳಮದ್ದಲೆಯಲ್ಲಿ ಇದನ್ನು ಈ ವರ್ಗೀಕರಣವನ್ನು, ಈ ವಿಭಿನ್ನತೆಯನ್ನು ಹೇಗೆ ನಾವು ಪ್ರದರ್ಶಿಸುವುದು? ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಈಗಿನ ಕಾಲದಲ್ಲಿ ಭೀಷ್ಮ ಆಗ್ಲಿ, ಸುಧನ್ವ ಆಗ್ಲಿ, ವಿದುರ ಆಗ್ಲಿ ಎಲ್ಲ ಒಂದೇ ರೀತಿಯ ಒಂದು ಪಾತ್ರ ಚಿತ್ರಣ ಉಂಟು ಓವರ್ ಆಲ್. ಅದು ಬೇರೆ ಬೇರೆ ಅಂತ ತೋರಿಸಿಕೊಡುವ ಬಗೆ ಹೇಗೆ? ಅಂದ್ರೆ ಆ ಪಾತ್ರಕ್ಕೆ ನಿಷ್ಠರಾಗಿ ಅವರು ಪ್ರಾಮಾಣಿಕವಾಗಿ ಅರ್ಥ ಹೇಳಿದ್ರೆ ಅದ್ರ ಬೇಗ ಬೇರೆ ಹೇಗೆ ತೋರಿಸಿಕೊಳ್ಬಹುದು. ಭೀಷ್ಮ ಆತ ಭಾಗವತ ಭೀಷ್ಮ ಅಂತಲೇ ಹೆಸರು ಅವನಿಗೆ. ಹೌದು. ಮತ್ತೆ ಆತ ಪರಿಪೂರ್ಣನಾದವ. ಸುಧನ್ವ ಈಗ ಅರ್ಜುನನ ಭಕ್ತಿ ಬೇರೆ, ಹೌದು, ಸುಧನ್ವನ ಭಕ್ತಿ ಬೇರೆ, ವಿದುರನ ಭಕ್ತಿ ಬೇರೆ, ಅಕ್ರೂರನ ಭಕ್ತಿ ಬೇರೆ, ಹನುಮಂತನ ಭಕ್ತಿ ಬೇರೆ. ಅಂದರೆ ತನ್ನನ್ನು ತಾನು ಎಲ್ಲವನ್ನು ಸಮರ್ಪಿಸಿಕೊಂಡು ಮಾಡುವ ಭಕ್ತಿಯ ವಿಧಾನ ಬೇರೆ. ಇನ್ನೊಂದು ಜಿಜ್ಞಾಸೆಯಾಗಿ ತಿಳ್ಕೊಳ್ಳುವ ಅರ್ಥಾರ್ಥಿ, ಜಿಜ್ಞಾಸು, ಹೀಗೆ 4 ವಿಧಗಳುಂಟು ಭಕ್ತಿಯಲ್ಲಿ. ಅದರಲ್ಲಿ ಬೇರೆ ಬೇರೆ ವಿಧದ ಭಕ್ತರಿದ್ದಾರೆ. ಆ ಭಕ್ತಿಯ ಸ್ಥಾನ ಆ ಪಾತ್ರಕ್ಕೆ ಏನು ಎನ್ನುವುದನ್ನು ಕಲ್ಪಿಸಿಕೊಂಡು ವ್ಯವಹರಿಸಿದ್ರೆ ಅದರಲ್ಲಿ ಭಿನ್ನತೆ ಸಾಧ್ಯ. ಈಗ ಭೀಷ್ಮ ಅವನನ್ನು ತನ್ನನ್ನು ತಾನು ಸಮರ್ಪಿಸಿಕೊಂಡು ಹೇಳುವ ಒಂದು ಸಂದರ್ಭ ಬರ್ತದೆ ಭೀಷ್ಮ ಪರ್ವದಲ್ಲಿ. ಹೌದು. ಸುಧನ್ವನದ್ದು ಅದೇ ರೀತಿ. ಹಾಗೆ ಅದು ಬೇರೆ ಬೇರೆ ಪಾತ್ರಗಳಿಗೆ ಅನುಸಾರವಾಗಿ ಇರ್ತದೆ. ಅದನ್ನು ನಾವು ತಿಳ್ಕೊಂಡು ವ್ಯವಹರಿಸಿದ್ರೆ ಅರ್ಥ ಹೇಳಿದ್ರೆ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ತಾಳಮದ್ದಲೆಯಲ್ಲಿ ಖಳಪಾತ್ರಗಳು, ಕೌರವ ಆಗ್ಲಿ ಅಥವಾ ದುರ್ಯೋಧನ ಆಗ್ಲಿ ಅಥವಾ ಕಂಸ ಆಗ್ಲಿ, ಮಾಗಧ ಆಗ್ಲಿ, ಕೀಚಕ ಇತ್ಯಾದಿ ಪಾತ್ರಗಳ ಭಿನ್ನತೆ ಕೂಡ ಹೌದು ಇದೇ ರೀತಿ. ಅಂದ್ರೆ ಈ ಖಳಪಾತ್ರಗಳೆಲ್ಲ ಕೊನೆಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಪುರಾಣದಲ್ಲಿ ಅವನಿಗೆ ಕೊನೆಗೆ ಒಂದು ರಿಯಲೈಸ್ ಆಗುವುದುಂಟು. ರಿಯಲೈಸ್ ಆದ ನಂತರ ಅವನು ಡೈರೆಕ್ಟ್ ಮತ್ತೆ ಸೀದಾ ಮೋಕ್ಷಕ್ಕೆ ಹೋಗುದು. ರಾವಣ ಆಗಲಿ, ಕೌರವ ಆಗಲಿ, ಮಾಗಧ ಆಗಲಿ, ಅವರಿಗೆಲ್ಲ ಆ ಪಾತ್ರಗಳನ್ನು ಮೊದಲು ಅದೆಲ್ಲ ಈ ಆಟದಲ್ಲೆಲ್ಲ ಬಣ್ಣದ ವೇಷದವರೆಲ್ಲ ಮಾಡ್ತಿದ್ದಾರೆ. ಬಣ್ಣದ ವೇಷದವರು ಈ ರಾವಣ, ಮಾಗಧ ಇದನ್ನೆಲ್ಲ ಮಾಡ್ತಿದ್ದರು. ಆ ನಂತರ ನಮ್ಮ ಹರಿದಾಸರು ಎಲ್ಲ ಯಕ್ಷಗಾನ ರಂಗಕ್ಕೆ ಪ್ರವೇಶ ಮಾಡಿದ ನಂತರ ಆಮೇಲೆ ವಿದ್ವಾಂಸರು, ಉದಾಹರಣೆ ಶೇಣಿಯವರು ಎಲ್ಲ ರಂಗಕ್ಕೆ, ಶೇಣಿಯವರು, ಸಾಮಗರು ಇವರೆಲ್ಲ ಪ್ರವೇಶ ಆದ ನಂತರ ಆ ಪಾತ್ರಗಳ ಸ್ವರೂಪವೇ ಬದಲಾಯಿತು. ರಾವಣ ಅಂತಂದ್ರೆ ಅವ ಒಬ್ಬ ಬರೀ ಖಳನಾಯಕ ಅಲ್ಲ, ಅವನೊಂದು ಧೀರೋದಾತ್ತ ನಾಯಕ. ರಾಮನಿಗೆ ಒಂದು ಪ್ರತಿನಾಯಕ, ಕೌರವ ಅಂದರೆ ಕೃಷ್ಣನಿಗೆ ಒಬ್ಬ ಪ್ರತಿನಾಯಕ. ಈ ರೀತಿಯಲ್ಲಿ ಆ ಚಿತ್ರಣವನ್ನು ಹೊಸ ರೂಪದಲ್ಲಿ ಚಿತ್ರಿಸಿದರು. ಅದು ಚಿತ್ರಿಸಬಾರದು ಅಂತಿಲ್ಲ, ಅವರವರ ಮನಸ್ಸಿನ ಅಥವಾ ಅವರ ಬುದ್ಧಿಶಕ್ತಿಯ ಓಟದಲ್ಲಿ ಏನು ಸಿಗ್ತದೆ ಆ ರೀತಿ ಚಿತ್ರಿಸುವುದು. ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಈಗ ಇಷ್ಟರವರೆಗೆ ಬಂದ ಖಳನಾಯಕನ ಪಾತ್ರಗಳಿಗಿಂತಲೂ ವಿಭಿನ್ನವಾಗಿ ಇನ್ನೊಬ್ಬ ಚಿತ್ರಿಸಬಹುದು. ಅಂದ್ರೆ ಮೂಲ ಪಾತ್ರಕ್ಕೆ ಅನ್ಯಾಯ ಆಗದ ಹಾಗೆ ನ್ಯಾಯವನ್ನು ಕೊಡುವ ರೀತಿಯಲ್ಲಿ ಇರಬೇಕು. ತಾಳಮದ್ದಲೆಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುವಾಗ ಇರುವ ಸವಾಲುಗಳೇನು ಮತ್ತು ಸ್ತ್ರೀ ಪಾತ್ರ ಪ್ರಧಾನವಾಗಿರುವ ಪ್ರಸಂಗಗಳಲ್ಲಿ ಅರ್ಥಗಾರಿಕೆ ಹೇಗಿರಬೇಕು? ಸ್ತ್ರೀ ಪಾತ್ರ ಅಂದ್ರೆ ತಾಳಮದ್ದಲೆಯಲ್ಲಿ ಆಗಲಿ ಇದರಲ್ಲಿ ಆಗಲಿ ಅದು ಎಲ್ಲ ಪಾತ್ರಗಳ ವಿಷಯಗಳು ಆ ಪಾತ್ರಕ್ಕೆ ಹೊಂದಿಕೊಂಡಿರಬೇಕು. ಅವರಿಗೆ ಮತ್ತೆ ಸ್ವಲ್ಪ ಸ್ವರದ ಬಗ್ಗೆ ಸ್ವಲ್ಪ ಹೆಚ್ಚು. ಈಗ ನಮ್ಮ ಕೊಳ್ಳೂರು ರಾಮಚಂದ್ರ ರಾಯರು ಅವರದೆಲ್ಲ ಅವರ ಕಂಠ ಅದಕ್ಕೆ ಸ್ತ್ರೀ ಪಾತ್ರಕ್ಕೆ ಸರಿಯಾಗಿ ಹೊಂದಿಕೊಂಡು ಗಡಸು ಪಾತ್ರ ನಮ್ಮ ಹೇಳಿದ್ರೆ ಅರ್ಥ ಆಗ್ತದೆ ಅಷ್ಟೇ. ಆ ಪಾತ್ರವೇ ಅಂತ ದೂರದಿಂದ ನೋಡುವಾಗ ಕಾಣೋದಿಲ್ಲ. ಅಂದ್ರೆ ಸ್ತ್ರೀ ಪಾತ್ರವಾಗ್ಲಿ ಅಥವಾ ಬೇರೆ ಅದಕ್ಕೆ ಭಿನ್ನತೆ ಎಂಬುದೇನಿಲ್ಲ. ಪುರುಷ ಪಾತ್ರಕ್ಕೂ ಸ್ತ್ರೀ ಪಾತ್ರಕ್ಕೂ ಏನು ಭಿನ್ನತೆ ಅಂತ ಇಲ್ಲ. ಅದು ಲಾಲಿತ್ಯಗಳೆಲ್ಲ ಸ್ತ್ರೀ ಪಾತ್ರಕ್ಕೆ ಹೆಚ್ಚು ಬೇಕಾಗ್ತದೆ, ಖಳ ಪಾತ್ರಕ್ಕೆ ಬೇಕಾದಾಗೆ ಬೇಡ. ಅದನ್ನು ಅದರಲ್ಲಿ ತೋರ್ಪಡಿಸುವ. ಈಗ ಪ್ರಮೀಳ ಇತ್ಯಾದಿ ಪಾತ್ರಗಳಿಗೆಲ್ಲ ಬೇಕಾಗ್ತದೆ. ಅಂದ್ರೆ ಕೇವಲ ಧ್ವನಿಯಿಂದನೇ ಆ ಲಾಲಿತ್ಯವನ್ನು ತೋರಿಸ್ಕೊಳ್ಬೇಕು. ತಾಳಮದ್ದಲೆಯಲ್ಲಿ ಭಾಗವತರು ಹಾಡುವಾಗ ಅರ್ಥಧಾರಿಯೂ ಕೂಡ ಹಾಡುವುದು ಎಷ್ಟು ಸರಿ ಅಥವಾ ಅದು ಬೇಕಾ? ತಾಳಮದ್ದಲೆಗೆ ಬೇಕಾದ ಅದು ನನ್ನ ವೈಯಕ್ತಿಕವಾದ ಅಭಿಪ್ರಾಯದ ಪ್ರಕಾರ ಅದು ಅಗತ್ಯ ಇಲ್ಲ. ಅದು ತೆಂಕುತಿಟ್ಟಿನಲ್ಲಿ ಯಕ್ಷಗಾನದ ತಾಳಮದ್ದಲೆಯಲ್ಲಾಗಲಿ ಆಟದಲ್ಲಾಗಲಿ ಆ ವಿಚಾರಗಳು ಮೊದಲು ಇರಲಿಲ್ಲ. ನನ್ನ ನೆನಪಿನಲ್ಲಿ ಬಡಗು ತಿಟ್ಟಿನಿಂದ ಅದನ್ನು ಎರವಲಾಗಿ ಪಡ್ಕೊಂಡದ್ದು. ಅಂದರೆ ಅದರಲ್ಲಿ ಮಾಬಲ ಹೆಗಡೆ ಅವರೆಲ್ಲ ಚಂದ ಹೇಳ್ತಿದ್ರು. ಅವರು ಹೇಳುವಾಗ ಹೇಗೆ ಅವರಿಗೆ ಶ್ರುತಿಬದ್ಧವಾಗಿ ಹೇಳಿ ಗೊತ್ತುಂಟು, ಅವರಿಗೆ ಭಾಗವತಿಗೆ ಗೊತ್ತುಂಟು. ಅದರಿಂದ ಭಾಗವತರಿಗೆ ಅದರಿಂದ ತೊಂದರೆ ಆಗ್ತಿರಲಿಲ್ಲ.
ಈ ಪದ್ಯವನ್ನು ಅರ್ಧ ಎತ್ತಿ ಅವರು ಹೇಳಿ ಮತ್ತೆ ಪೂರ್ವ ಭಾಗವತರು ಅದನ್ನು ಮುಂದುವರಿಸಿ ಹೇಳುವ ಎಷ್ಟೋ ಸಂದರ್ಭಗಳನ್ನು ನಾನು ನೋಡಿದ್ದೇನೆ. ಅದು ಒಂದು ರೀತಿಯಲ್ಲಿ ರಂಗ ಸೌಂದರ್ಯಕ್ಕೆ ಅನುಕೂಲವಾಗಿದೆ. ಈಗ ತಾಳಮದ್ದಲೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನೇ ಕಾಪಿ ತೆಗೆಯುದು. ಇವರಿಗೆ ಈ ಭಾಗವತರ ಶ್ರುತಿಗೆ ಹೇಳಲಿಕ್ಕೆ ಇವರಿಗೆ ಬರೋದಿಲ್ಲ. ಇದು ಬೇರೆ ಅದು ಬೇರೆ ಪ್ರತ್ಯೇಕ ಕಾಣ್ತದೆ. ಮತ್ತೆ ಅದು ಅಗತ್ಯ ಇಲ್ಲ. ಭಾಗವತರು ಹೇಳ್ತಾರಲ್ಲ ಅದನ್ನು, ಅದಕ್ಕೆ ಅರ್ಥ ಹೇಳಿದ್ರು ಸಾಕಲ್ಲ ನೀವು. ಅದೇ ರೀತಿ ನಿಮ್ಮ ಅಭಿನಯವೂ ಅಷ್ಟೇ. ಈ ಸಕಲ ಸಭೆ ಎದ್ದಿದ್ರು ಕುಳಿತಲೆದಾಗಿದೆ ಅಂತ ಹೇಳುವಾಗ ನೀವು ಎದ್ದು ನಿಂತು ತೋರಿಸಬೇಕು ಅಂತಿಲ್ಲ ಅದು. ಮತ್ತೆ ಅದು ಆಟದಿಂದ ಬಂದು ಅಭ್ಯಾಸ ಇದ್ದವರಿಗೆ ಸ್ವಾಭಾವಿಕವಾಗಿ ಆ ಪದ ಕೇಳುವಾಗ ಒಂದು ಲಹರಿ ಬರ್ತದೆ. ಅದು ಬರೀ ತಾಳಮದ್ದಲೆಯಲ್ಲಿ ನನ್ನಾಗಿದ್ದ ಅರ್ಥ ಹೇಳುವಾಗ ನನಗೆ ಕೈ ಹೀಗೆ ಬರುವುದಿಲ್ಲ ಎನ್ನುವುದು ನನ್ನ ಕೊರತೆ ಇರ್ಬೋದು. ಆದರೆ ಅದು ದೊಡ್ಡ ದೋಷ ಅಂತ ನನಗೆ ಎದ್ದು ನಿಂತು ಕುಣಿಬಟ್ಟೆಲ್ಲ ಬೇಡ. ಹಾಗೆ ಅದು ಆವೇಶ ಬಂದಾಗವರಾಗಿ ಆಗ್ತದೆ. ಅದು ವಿಡಿಯೋ ಇದ್ರೆ ಮತ್ತೆ ಸ್ವಲ್ಪ ತೋರಿಸೋದು ಹೆಚ್ಚು. ತಾಳಮದ್ದಲೆಯಲ್ಲಿ ಒಂದು ಹಾಡಿನ ಸಂಭಾಷಣೆಗೆ ಸಮಯದ ಚೌಕಟ್ಟಿನ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸ್ತದ? ಯಾಕೆ ಅಂತಂದ್ರೆ ಇತ್ತೀಚೆಗೆ ಒಂದು ತಾಳಮದ್ದಲೆಯನ್ನು ನಾನು ನೋಡಿದಾಗ ಒಟ್ಟು 7 ಗಂಟೆಯ ತಾಳಮದ್ದಲೆಯಲ್ಲಿ ಗಣಪತಿ ಸ್ತುತಿ, ಅಂಬುರಹದಳ ನೇತ್ರೆ ಮತ್ತೆ ಮಂಗಳ ಪದವನ್ನು ಸೇರಿಸಿ 23-24 ಪದ್ಯ ಇದ್ದದ್ದು ಅಷ್ಟೇ ಇಡೀ 7 ಗಂಟೆಯ ಇದರಲ್ಲಿ ತಾಳಮದ್ದಲೆಯಲ್ಲಿ. ಅದಕ್ಕಾಗಿ ನಾನು ಕೇಳುದು ಅಂದ್ರೆ ಒಂದು ಹಾಡಿಗೆ ಇಂತಿಷ್ಟು ಅಂತ ಇದ್ರೆ ಒಳ್ಳೇದು ಅಥವಾ 7 ಗಂಟೆ ಅದು ಸರಿ. ಅಂದ್ರೆ ಈ ಭಾಗವತ ಹೇಳಿದ ಪದ್ಯ ಅದರ ಆವರಣದ ಒಂದು ಭಂಗ ಆಗುವ ರೀತಿಯಲ್ಲಿ ಅರ್ಥಗಾರಿಕೆ ಇರಬಾರದು. ಎಷ್ಟೋತ ಅರ್ಥ ಹೇಳಿ ಆಗಿ ಮತ್ತೆ ಪದ ಹೇಳುವಾಗ ಇದು ತಾಳಮದ್ದಲೆಗೆ ಬಂದದ್ದು ಮತ್ತೆ ಅಂತ ನಮಗೆ ಗೊತ್ತಾಗುವುದು. ಹಾಗಾಗಬಾರದು. ಆ ಭಾಗವತನ ಪದ್ಯದ ಆವರಣ ಎಷ್ಟು ದೊಡ್ಡ ಉಂಟು, ವಿಸ್ತಾರ ಉಂಟು, ಅಷ್ಟರಲ್ಲಿ ಈ ಅರ್ಥಗಾರಿಕೆಯನ್ನು ನಿಲ್ಲಿಸಬೇಕು. ಆದರೆ ಈಗ ನಿಲ್ಲಿಸುವುದಿಲ್ಲ ಯಾರು. ಎಲ್ಲರೂ ಕಲಿತವರು, ವಿದ್ವಾಂಸರು, ಬುದ್ಧಿವಂತರು ಒಂದೇ ಪದ್ಯಕ್ಕೆ ಹಲವು ರೀತಿಯಲ್ಲಿ ಒಂದು ಅಕ್ಷರಕ್ಕೆ ಒಂದು ಶಬ್ದಕ್ಕೆ ಬಹಳಷ್ಟು ಮಾತನಾಡುವಂತಹ ವಿದ್ವಾಂಸರು ತಪ್ಪಲ್ಲ. ಅದು ಅವರವರ ಪ್ರತಿಭೆ. ಮೊದಲೆಲ್ಲ ಒಂದು ತಾಳಮದ್ದಲೆಯಲ್ಲಿ 1 ಗಂಟೆಗೆ 12 ಪದಗಳು ಹೋಗ್ತಿತ್ತು. ಆಮೇಲೆ ಅದು 10ಕ್ಕೆ ಬಂತು, ಆಮೇಲೆ 8ಕ್ಕೆ ಬಂತು. ಈಗ 1 ಗಂಟೆಗೆ 1 ಪದ, 1 ಗಂಟೆ ಅರ್ಥ ಹೇಳುವಾಗ 1 ಪದ ಅಲ್ಲಿಗೆ ಬಂದು ಮುಟ್ಟಿದೆ. ಕೆಲವು ಸಂದರ್ಭದಲ್ಲಿ ಅದು ಅಗತ್ಯ ಇಲ್ಲ. ಅವರಿಗೆ ಗೊತ್ತಿದ್ರೆ ಬೇರೆ ಸಭೆಯಲ್ಲಿ ಇದನ್ನೆಲ್ಲ ವಿಸ್ತರಿಸಿ ಹೇಳಬಹುದು. ನಾನು ಹೀಗೆ ಹೇಳಿದರೆ ನನ್ನ ಸಹೋದ್ಯೋಗಿಗಳು ನನ್ನನ್ನು ಆಕ್ಷೇಪಿಸಬಹುದು. ನನಗೆ ಕಂಡದ್ದನ್ನು ನನಗೆ ಹೇಳಿ ನಿರ್ಭಯವಾಗಿ ಅಷ್ಟೇ ಅಗತ್ಯ ಇಲ್ಲ. ಅದಕ್ಕೆ ಬೇರೆ ಒಂದು ವೇದಿಕೆಯನ್ನಿಟ್ಟು ಆ ಪಾತ್ರದ ಬಗ್ಗೆ ವಿಮರ್ಶೆಯನ್ನು ಮಾಡಬಹುದು ಅಂತ ಕಾಣ್ತದೆ. ಅದಕ್ಕೆ ಬೇಕಾದಷ್ಟು ಬೇಕು. ಸಂಗೀತದ ಆಲಾಪನೆ ಯಕ್ಷಗಾನ ತಾಳಮದ್ದಲೆಗೆ ಎಷ್ಟರ ಮಟ್ಟಿಗೆ? ಅದು ಇನ್ನೊಂದು ಅದೇ ರೀತಿಯದ್ದು. ಇವ ಮುದಿರು ಬಿಗಿ ಹಿಡಿದು ಚಪ್ಪಾಳೆ ಬೀಳುವಲ್ಲಿಯವರೆಗೂ ಎಳಿತಾನೆ ರಾಗ. ಚಪ್ಪಾಳೆ ಬೀಳದಿದ್ರೆ ಇವನ ಮುದಿರು ನಿಲ್ಲುವುದೂ ಇಲ್ಲ. ಅದ್ರಲ್ಲಿ ಏನಾಗಿದೆ ಅಂತಂದ್ರೆ ಆ ಚಪ್ಪಾಳೆ ಬಿದ್ದ ನಂತರ ನಿಲ್ಲಿಸುವುದು, ಅಲ್ಲ ಸಭೆಯನ್ನು ನೋಡಿಕೊಂಡೇ ಮಾತಾಡೋದು. ಇಲ್ಲಿ ಏನಾಗಿದೆ ಅಂತಂದ್ರೆ ಅರ್ಥಧಾರಿಗಳು 1 ಗಂಟೆ ಅರ್ಥ ಹೇಳ್ತಾರೆ. ನಾನು ಪದ್ಯ ಯಾಕೆ 15-20 ನಿಮಿಷ ಹೇಳಬೇಕು? ಅವರು ಹೇಳುವುದು ಸರಿಯೇ. ಅದು ನನಗೆ ಒಂದು ಸಂದರ್ಭದಲ್ಲಿ ಬಹಳ ನಾನು ಇದನ್ನು ನಿಮಗೆ ದಾಖಲಿಸಬೇಕು. ರಾಘವ ನಂಬೆಯರರ ಹತ್ರ ಇದನ್ನು ಹೇಳಿ ದಾಖಲಿಸಿದ್ದೇನೆ. ಅವರ ಹತ್ರ ಉಂಟು ಅದರ ದಾಖಲೆ. ನಾನು ಕರ್ಣನ ಅರ್ಥ ಹೇಳಿದ್ದು ಅಲ್ಲಿ ಕರ್ಣಾವಸಾನದ ಕೊನೆಯ ಪದ್ಯ ಅದು ಶಿವ ಶಿವ ಸಮರದಳು, ಆಮೇಲೆ ಮತ್ತೊಂದು ಎನ್ನಕುಲವ ಕೃಷ್ಣನು ಎನ್ನುವಲ್ಲಿ ಅವ ಪಾತ್ರಧಾರಿ ಅಂದ್ರೆ ನಾನು ಕರ್ಣನಾಗಿ ಅರ್ಥ ಹೇಳುವ ಅದು ಪೂರ್ತಿ ಭಾವಕ್ಕೆ ಸಂಬಂಧಪಟ್ಟದ್ದು. ಈ ಭಾಗವತರು ಏನು ಮಾಡಿದ್ರು ಗೊತ್ತುಂಟ? ಎನ್ನಕುಲವ ಕೃಷ್ಣನು ಎನ್ನುವಲ್ಲಿ 20 ಮಿನಿಟ್ ಭಾಗವತಿಗೆ ಹೇಳಿದ್ರು. ಅದಕ್ಕೆ ಮೃದಂಗ ಬಾರಿಸುವವರಿಗೆ ಅವಕಾಶ ಮಾಡಿಕೊಟ್ರು. ಪುನಃ ಸಂಗೀತ ಕಚೇರಿ ಮಾಡಿದ್ರು. ನನ್ನ ಭಾವದ ಓಗವೇ ಕಟ್ಟಾಯಿತು. ಪದಕ್ಕೆ ನಾನು ಅರ್ಥ ಹೇಳಲಿಲ್ಲ ಆ ದಿವಸ. ಮತ್ತಿನ ಪದ ಹೇಳಿ ಭಾಗವತರೆ ಅಂತ ಹೇಳಿದೆ. ನನಗೆ ಆಗ್ಲಿಲ್ಲ, ಅದು ಇಷ್ಟ ಆಗಲಿಲ್ಲ. ಅದು ನನ್ನ ದೋಷ ಇರ್ಬೋದು, ನನಗೆ ಅದು ಆಗುದಿಲ್ಲ. ಹಾಗೆ ಕೆಲವು ಜನ ಹೇಳ್ತಾರೆ, ಅವ್ರು ಹೇಳಲಿ. ಈ ಯಕ್ಷಗಾನದ ಭಾಗವತಿಗೆಯಲ್ಲಿ ಮೊದಲೆಗಾರರಿಗೆ ಅವಕಾಶ ಕೊಟ್ಟು ಹೇಳಿ ಯಾವ ಸಂದರ್ಭ ಎನ್ನುವುದು ಬೇಕು. ಈ ಕರ್ಣನ ರಥ ಹೂತು ಹೋದ ಸಂದರ್ಭ, ಅವ ಸಾಯಲಿಕ್ಕೆ ಬಿದ್ದಿದ್ದಾನೆ, ಮತ್ತೆ ಕೃಷ್ಣ ದರ್ಶನಕ್ಕೆ ಅವ ಸಿದ್ಧನಾಗಿದ್ದಾನೆ, ಆತ್ಮಸಮರ್ಪಣೆಗೆ ನಿಂತಿದ್ದಾನೆ. ಆ ಹೊತ್ತಿನಲ್ಲಿ ಆ ರಸಭಂಗ ಮಾಡುವುದು ಸರಿಯಲ್ಲ. ಅವರಿಗೆ ಬೇರೆ ಕಡೆಯಲ್ಲಿ ಹೇಳ್ಬೋದು. ಈಗ ಇನ್ನೊಂದು ಇವರೇ ಇದೇ ಭಾಗವತರು, ಅವರನ್ನು ಟೀಕೆ ಮಾಡುವಷ್ಟು ನಾನು ಯೋಗ್ಯ ಅಲ್ಲ. ಕೊರಳಿಗೆ ಹಿಡಿದರೆ ಮಗುಟಕ್ಕೆ ತಾಗುವುದು. ಹೌದು. ಅದು ಹೇಗೆ ಅಂದ್ರೆ
10 ಸಲ ತಿರುಗಿ ತಿರುಗಿ ಕೊರ ಲೀಗೆ ಮಕ್ಕು ಡಕ್ಕೆ ಇದು ಎಂತದ್ದು ಅಲ್ಲ, ನನಗೆ ಆಗುದಿಲ್ಲ ಅಂತಲ್ಲಿ ಅವರದ್ದು ಜ್ಞಾನ ನನಗಿಲ್ಲ, ಅದನ್ನು ಖಂಡಿಸಲಿಕ್ಕೆ ಯಾರೂ ಇಲ್ಲ. ಈಗ ಅವರದ್ದೇ ಆಗಿ ಹೋಗಿದೆ. ಅಗರಿ ಭಾಗವತರ ಪದ ಹೇಳ್ತಿದ್ರು, ಹೀಗೆ 12 ಸಲ ಹೇಳುವುದಿಲ್ಲ. ಇವತ್ತು ಬಲಿಪ ಭಾಗವತರು ಹೇಳ್ತಾರೆ, ಅದೇ ಲೆಕ್ಕಾಚಾರ ಇಲ್ಲ. ನೆಬ್ಬೂರು ನಾರಾಯಣ ಭಾಗವತ, ಉಪ್ಪೂರು ಭಾಗವತರ ಭಾಗವತಿಗೆ ನಾನು ಅರ್ಥ ಹೇಳಿದ್ದೇನೆ ಇಲ್ಲ, ಅದು ನರಸಿಂಹದಾಸರು ಹೇಳ್ತಿದ್ರು, ಹಾಗೆ ಹೇಳುವುದಿಲ್ಲ ಅವರು. ಈ ಆವರ್ತಗಳು ಹೇಳಿ ಅದನ್ನು ಸಂಗೀತ ಕಚೇರಿಯಾಗಿ ಮಾಡ್ತಾರೆ. ಅವರಿಗೆ ಪ್ರತ್ಯೇಕ ಸಂಗೀತ ಕಚೇರಿಯ ಮಾಡಬಹುದಲ್ಲ. ಅಲ್ಲ, ನನಗೆ ಇದು ಯಾಕೆ ಇದನ್ನು ವಿಶೇಷವಾಗಿ ಕೇಳಿದ್ದು ಅಂತಂದ್ರೆ, ಈಗ ಹೇಗೆ ಅರ್ಥಗಾರಿಕೆ ಅವರು 1 ಗಂಟೆ ಒಂದು ಪದ್ಯಕ್ಕೆ ಇಷ್ಟು ಹೇಳ್ತಾರಲ್ಲ, 1.5 ಗಂಟೆ ಹೇಳ್ತಾರೆ, ನಾನೊಂದು ಪದ್ಯ 20 ನಿಮಿಷ ಹೇಳಿದ್ರೆ ಏನಾಗ್ತದೆ ಅಂತ. ಸರಿ, ಅದೊಂದು ಕೇಂದ್ರದ ಕಾರ್ಯಕ್ರಮದಲ್ಲಿ ಹಾಗೆ ಆಗಿದೆ. ಭಾಗವತರು ತುಂಬಾ ಹೇಳಿದರು, 1 ಗಂಟೆಯ ಕಾರ್ಯಕ್ರಮದ ಕೇಂದ್ರ. ಭಾಗವತರು ಇಷ್ಟು ಹೇಳ್ತಾರೆ ಅಂತ ನಾವು ಅರ್ಥಧಾರಿಗಳು ಯಾಕೆ ಅಂತ ಅರ್ಥಧಾರಿಗಳು ಮತ್ತೆ 3/4 ಗಂಟೆ ಹೇಳಿದ್ರು. ಒಂದು ಪದ್ಯ ಒಂದು ಅರ್ಥ, ಇಡೀ ಕ್ಯಾಸೆಟ್ ಮುಗಿಯಿತು. ಮತ್ತೆ ಅದನ್ನು ಹೊತ್ತಾಗಿ ಮಾಡಿದ್ರು, ಮತ್ತೆ ಅಲ್ಲಿಗೆ ತಲುಪಿದೆ ಅದು ವಿಷಯ. ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ವಿಜೃಂಭಿಸುವಂತೆ ಮಾಡಿರುವುದು ಈಗ ತಾಳಮತ್ಲೆ ಅರ್ಥಧಾರಿಗಳು ಅಂತ ಹೇಳಿ ಒಂದು ಆರೋಪ ಉಂಟು. ಅಂದ್ರೆ ಎಲ್ಲರೂ ಆರೋಪ ಮಾಡ್ತಾರೆ ಅಂತಲ್ಲ, ಕೆಲವರು ನನ್ನಂತವರು ಮಾಡ್ತಾರೆ. ಅಲ್ಲ, ನಿಮ್ಮಂತವರು ಅಂತಲ್ಲ, ಎಲ್ಲರೂ ಅಂತ ಇಟ್ಟುಕೊಳ್ಳುವ, ನೀವು ಎಲ್ಲವರಲ್ಲೇ ಸೇರಿದವರು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಖಳಪಾತ್ರಗಳು ಅದನ್ನು ರಾವಣಗಿಂತಲೂ ರಾವಣನನ್ನು ಒಂದು ವಿಶೇಷವಾಗಿ ಚಿತ್ರಿಸುವುದು ಎಷ್ಟು ಸರಿ? ಅದು ಹೇಗೆಂದರೆ, ಈ ಖಳಪಾತ್ರಗಳು ಎನ್ನುವ ನಿರ್ಣಯ ಹೇಗೆ ಎನ್ನುವುದರ ಮೇಲೆ ಬರ್ತದೆ. ಯಾವುದು ಖಳಪಾತ್ರ, ಯಾವುದು ಖಳಪಾತ್ರ ಅಲ್ಲ. ಈಗ ರಾಮನ ಪಾತ್ರ ಗೆಲ್ಲುವ ಪಾತ್ರ. ಹೌದು, ನಮ್ಮ ರಾವಣ ವಧೆಯಲ್ಲಿ ರಾಮನ ಪಾತ್ರ ಗೆಲ್ಲುವುದು. ರಾವಣ ಸೋಲಬೇಕು, ಸಾಯಬೇಕು. ಆದರೆ ರಾವಣನ ನೈಜವಾದ ಕೆಲವೆಲ್ಲ ಪ್ರಶ್ನೆಗಳು, ಅದಕ್ಕೆ ರಾಮ ಉತ್ತರ ಕೊಡ್ಲಿಕ್ಕೆ ಸಮರ್ಥ ಆದರೆ ಈ ರಾವಣನ ಪಾತ್ರವೇ ವಿಜೃಂಭಿಸ್ತದೆ. ಅಲ್ಲಿ ಏನು ದೋಷ ಆಗ್ತದೆ ಅಂದ್ರೆ, ರಾಮನ ಪಾತ್ರ ಹೇಳುವ ಅಷ್ಟು ಸಿದ್ಧನಾಗಿರ್ಬೇಕು. ಅಂದ್ರೆ ಅದೇ ಇಲ್ಲಿ ಏನಾಗಿದೆ ಅಂತಂದ್ರೆ, ಒಳ್ಳೆ ಘಟಾನುಘಟಿಗಳಿಗೆ ಆ ಖಳಪಾತ್ರಗಳನ್ನು ಕೊಟ್ಟು ಅಷ್ಟೊಂದು ಏನು ತಿಳಿಯದೇ ಇರೋವರಿಗೆ ರಾವಣ ಪಾತ್ರ ಕೊಟ್ರೆ ಮತ್ತೆ ಇದೇ ರೀತಿ ಆಗುದು ಅಂತ ಆಗ್ತದೆ. ಹಾಗೆ ನೋಡಿ, ನಾನಿಂದು ಒಂದು ಉದಾಹರಣೆ ಹೇಳ್ತೇನೆ. ಶೃಂಗೇರಿಯಲ್ಲಿ ತಾಳಮದ್ಲೆ ಆಯ್ತು. ಶೇಣಿಯವರು ರಾವಣ ವಧೆ ಕೇಳಲಿಕ್ಕೆ ಬೇಕಾಗಿ ಅವರು ಮಾಡಿಸಿದ್ರು ಶೃಂಗೇರಿ ಶ್ರೀಗಳ ಎದುರಿನಲ್ಲಿ. ಒಳ್ಳೆ ಅದ್ಭುತವಾದ ರಾವಣ ಶೇಣಿಯವರದ್ದು. ಅದನ್ನು ಮಿಕ್ಕುವ ರಾವಣ ಇವತ್ತಿಗೂ ಹೇಳುವವರು ಯಾರೂ ಇಲ್ಲ. ನಾನು ಅದನ್ನು 100ಕ್ಕೆ 100 ಸಲ ಹೇಳಬಲ್ಲೆ. ಅದ್ಭುತವಾದ ರಾವಣ. ತಾಳಮದ್ಲೆ ಮುಗಿದ ಮೇಲೆ ಮಂತ್ರಾಕ್ಷತೆ ಕೊಡುವಾಗ ಶೃಂಗೇರಿ ಶ್ರೀಗಳು ಇವರ ಹತ್ರ ಹೇಳ್ತಾರೆ, ಶೇಣಿಯವರೇ, ನೀವು ಇವತ್ತಿನಿಂದ ರಾವಣನ ಅರ್ಥ ಹೇಳಬಾರದು. ರಾಮನ ದೇವಸ್ಥಾನವನ್ನು ಕಟ್ಟುವುದರ ಬದಲು ರಾವಣನ ದೇವಸ್ಥಾನವನ್ನು ಜನ ಕಟ್ಟಿಸಿಯಾರು. ಅಂದರೆ ಅದರ ಪಾತ್ರದ ಸೋಲು ಅಂತ ನೀವು ಹೇಳ್ತೀರೋ, ಅಲ್ಲ ಪಾತ್ರದ ಗೆಲುವು ಅಂತ ಹೇಳ್ತೀರೋ ಜನ. ಅದು ಪಾತ್ರದ ಸೋಲು, ಆದ್ರೆ ಅವರ ಗೆಲುವು ಅಲ್ವಾ? ಈಗ ಆಮೇಲೆ ಶೇಣಿಯವರು ಏನು ಮಾಡ್ತಿದ್ರು ಅಂದ್ರೆ, 4-6 ವರ್ಷ ನನಗೆ ಶೃಂಗೇರಿ ಶ್ರೀಗಳು ಹೇಳಿದ್ದೇವೆ ರಾವಣನ ಅರ್ಥ ಹೇಳ್ತಿಲ್ಲ, ರಾಮನ ಅರ್ಥ ಹೇಳ್ತಿದ್ದೆ ಅಂತ ಹೇಳ್ತಿದ್ರು. ಆಮೇಲೆ ತುಂಬಾ ಸಮಯ ಅವರು ರಾಮನ ಅರ್ಥ ಹೇಳ್ತಿದ್ರು. ಹೌದೌದು. ಮತ್ತೆ ಬಿಟ್ಟರು ಅದನ್ನು ಮತ್ತೆ ಹೇಳಿದ್ರು. ಇವತ್ತಿಗೂ ಕೆಲವು ಪಾತ್ರಗಳುಂಟಲ್ಲ, ಯಾರು ಏನೇ ಆಕ್ಷೇಪಿಸಲಿ, ಆ ಶೇಣಿಯವರು ತುಂಬಿದ ಜಾಗವನ್ನು ತುಂಬಲಿಕ್ಕೆ ಜನ ಇಲ್ಲ ನಮ್ಮಲ್ಲಿ. ಅದು ಹೋಯ್ತು. ಶೇಣಿಯವರು, ದೇರಾಜವರು, ಕೊಳಲಿ ಶಾಸ್ತ್ರಿಗಳು, ಆಮೇಲೆ ವೆಂಕಟ ಶೆಟ್ಟರು ತುಂಬಿದ ಒಂದು ಜಾಗ. ಈಗ ಯಕ್ಷಗಾನದ ಆಟದಲ್ಲಿ ಅಳಕೆ ರಾಮಾಯಣಗಳಾಗಿ ಒಂದು ವೇಷ ಮಾಡುವ ಜನ ಉಂಟ ಹೇಳಿದರೆ, ಈಗ ಇವರಿಗಿಂತ ಗೊತ್ತುಂಟು ಅಂತ ಹೇಳಿ ಸುತ್ತು ತಿರುಗುತ್ತಾರೆ. ಅಳಕೆ ರಾಮಾಯಣಗಳು, ಇವರು ಕುರಿಯ ವಿಠಲ ಶಾಸ್ತ್ರಿಗಳು, ಮಾಳಂಗಾಯಿ ಕೃಷ್ಣ ಭಟ್ರು, ನಾವು ನೋಡ್ಲಿಕ್ಕಿಲ್ಲ. ಇವತ್ತಿಗೂ ಕೋಟಿ ಚೆನ್ನಯ್ಯ ಆಟ ನಾನಿಲ್ಲಿ ಸಣ್ಣದಾಗಿರುವಾಗ ನೋಡ್ತಿದ್ದೆ. ಬೋಳಾರಾಯಣ ಜಂಟ್ರ ಕೋಟಿ, ಅಡಕತಳ ನಾರಾಯಣ ಜಂಟ್ರ ಚೆನ್ನಯ್ಯ, ಇವರ ಬೆರಮಳ ಬಲ್ಲಾಳ, ಈಗಲೂ ಕಣ್ಣಿಗೆ ಕಟ್ಟುತ್ತದೆ ಕೋಟಿ ಚೆನ್ನಯ್ಯ ಆಟ. ಇವರು ಕೊರಗ ಶೆಟ್ರ ಮೇಳ ನಮ್ಮ ಊರಿಗೆ ಬಂದಿದ್ದಾಗ, ಆಮೇಲೆ ವಿಠಲ ಶೆಟ್ರು ಮಾಡಿದ್ರು. ಆಮೇಲೆ ಈಗ ಅದರ ಧೋರಣೆಗಳೇ ಎಲ್ಲ ಬದಲಾಗಿದೆ. ಅಂದ್ರೆ ನಾವು ಅದನ್ನು ನೋಡಿ ಇಷ್ಟಪಟ್ಟರು, ಈಗ ಇದು ನಮಗೆ ಇಷ್ಟ ಆಗುದಿಲ್ಲ. ಹಾಗಂತೇಳಿ ಈಗ ಅದನ್ನು ನೋಡದವರಿಗೆ ಇದೇ ಬಹಳ ಒಳ್ಳೆಯದಾಗ್ತದೆ. ಈಗ ಶಂಭು ಹೆಗಡೆಯವರ ವೇಷವನ್ನು ಮೆಚ್ಚಿದವನಿಗೆ ಬೇರೆ ವೇಷಗಳು ಕಾಣುವುದಿಲ್ಲ. ಚಿಟ್ಟಾಣಿಯವರ ವೇಷ ಮೆಚ್ಚಿದವನಿಗೆ ಇನ್ನೊಂದು ವೇಷ ಕಾಣುವುದಿಲ್ಲ. ಕೊಂಡದಗುಳಿಯವರು, ಜಾಜಿಯವರು, ಅಗರಿ ಭಾಗವತರ ಭಾಗವತಿಕೆಯನ್ನು ಮೆಚ್ಚಿದವನಿಗೆ ಮತ್ತೆ ಅದು ಇಷ್ಟ ಇಲ್ಲ. ನಮ್ಮ ಬಲಿಪರನ್ನು, ಅದು ಜನರ ಧೋರಣೆಯೇ ಹಾಗೆ ಆಗಿದೆ. ಅದು ಮತ್ತೆ ಕಾಲದ ಪರಿಸ್ಥಿತಿ ಹಾಗೆ. ಈಗ ಬೆಳಗಿನ ತನಕ ಆಟ ಇಲ್ಲ, 3 ಗಂಟೆ ಹೊತ್ತು 2 ಗಂಟೆ ತಾಳಮದ್ಲೆ, ಜನರು ಅವಸರದಲ್ಲಿ ಪರಿಸ್ಥಿತಿಯಲ್ಲಿದ್ದಾರೆ.
ಇದೆಲ್ಲ ನಮಗೆ ಪುರಾಣದಲ್ಲಿ ಗೊತ್ತುಂಟಲ್ಲ, ನಾವು ಓದಿದ್ದೇವಲ್ಲ. ಈಗ ನಮಗೆ ಬೇಕಾಗುವುದು ಅವರೇನು ಹೇಳ್ತಾರೆ ಅಂತಲ್ಲ, ಅದರಲ್ಲಿ ತಪ್ಪು ಒಪ್ಪುಗಳೇನುಂಟು, ವಾದ ವಿವಾದಗಳೇನುಂಟು, ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಹೋಗ್ತೇವೆ ಎನ್ನುವ ಸ್ಥಿತಿ ಬಂದಿದೆ ಈಗ. ಹೌದೌದು, ಅಂದ್ರೆ ಪುರಾಣದಲ್ಲಿ ಏನು ಹೇಳಿದೆ ಅದು ಬೇಡ, ಚರ್ಚೆ ಆಗ್ತದೆ, ಒಳ್ಳೆ ಗಮ್ಮತ್ತಾಗ್ತದೆ, ಆ ರೀತಿ ಒಂದು ಮೆಂಟಾಲಿಟಿ ಬಂದಿದೆ ಈಗ. ಹೌದು. ಇನ್ನೊಂದು ಸಾಮಾಜಿಕವಾದ ನೀತಿ, ವಿಶ್ವವಸು ಬ್ರಹ್ಮನ ಮಗನಾಗಿ ಓವಿದ ನೀತಿ, ಅದು ನನಗೆ ಪರಿಗ್ರಹವಾದದ್ದೇ. ಆದರೆ ಈ ನಾಡಿನ ಪ್ರಭುಶಕ್ತಿಯುಳ್ಳವನ, ಪ್ರಭುತ್ವವುಳ್ಳವರಿಗೆ ಅರ್ಥಶಾಸ್ತ್ರವೇ ಪ್ರಧಾನವಾದದ್ದು. ಆದ್ದರಿಂದ ಅರ್ಥಶಾಸ್ತ್ರವನ್ನು ಮುಂದಿಟ್ಟು ವ್ಯವಹರಿಸುವಾಗ ನಾನು ಅಸುರಕುಲ ಸಾರ್ವಭೌಮನೇ ಆಗಿದ್ದೇನೆ. ಈ ತನಕವು ಇದ್ದಾಗ 6ಕ್ಕೆ ಏರಲಿಲ್ಲ, ಬಿದ್ದಾಗ 3ಕ್ಕೆ ಇಳಿಯಲಿಲ್ಲ. ಹುಟ್ಟಿನಿಂದಲೇ ಬಂದಿರುವ 10 ತಲೆಗಳು, ದಶಮುಖಗಳು, ಆ ಒಂದೊಂದು ಮುಖದ ಮೂಲಕ ಪ್ರಪಂಚ ಜ್ಞಾನವನ್ನು ನಾನು ಅನುಭವಿಸಿದವ, ಪಡಕೊಂಡು ಈ ಹೊತ್ತು ಮಿಕ್ಕವರು ನನ್ನ ಮುಖದ ಮೂಲಕವಾಗಿ ಪ್ರಪಂಚದ ಜ್ಞಾನವನ್ನು ಪಡೆಯುತ್ತಲಿದ್ದಾರೆ ಅಂತಾದರೆ ಅದು ನನಗೊಂದು ಧನ್ಯತಾಭಾವ. ಆದರೆ ನಮ್ಮ ಉತ್ಕರ್ಷವನ್ನು ಕಂಡು ಕರಗುವಂತಹ ಕೆಲವು ಮಂದಿ ಇಲ್ಲೊಂದು ನೈಜಾನುಸಂಧಾನವನ್ನು ಮಾಡುವುದರ ಮೂಲಕ ನಮ್ಮನ್ನು ಅಸ್ಪೃಶ್ಯರಾಗಿ ಕಾಡುವುದಕ್ಕೆ ತೊಡಗಿದರು. ಆಗಮಾರ್ಥಂತು ದೇವಾನಂ ಗಮನಾರ್ಥಂತು ರಾಕ್ಷಸ. ಹಾಗಾದರೆ ರಾಕ್ಷಸರು ನಾವು ಎಲ್ಲಿಗೆ ಹೋಗಲಿ? ಸೃಷ್ಟಿಯ ಆದಿಯಲ್ಲಿ ವಯಂ ರಕ್ಷಾಮಹ, ಆ ಗಟ್ಟಿತನ ನಮ್ಮಲ್ಲಿ ಇದ್ದುದರಿಂದಲೇ ನಾವು ರಾಕ್ಷಸರು. ಈ ಹೊತ್ತು ಅಮರಾವತಿಯಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ದೇವತೆಗಳು ಅನುಭವಿಸುತ್ತಲಿದ್ದಾರೆ ಅಂತಾದರೆ ಅದು ನಮ್ಮ ಪರಿಶ್ರಮದ ಫಲದಿಂದ. ಒಂದು ಕಡಲನ್ನು ಕಡೆಯಬೇಕು, ಅಲ್ಲಿ ರಾಕ್ಷಸರು ಬೇಕು. ಹಾಗಾದರೆ ಈಗ ಗಮನಾರ್ಥಂತು ರಾಕ್ಷಸ ಎಲ್ಲಿಗೆ ಹೋಗಲಿ? ಋಷಿಮುನಿಗಳ ಗಡ್ಡ ಹಿಡಿದು ಕೇಳಿದೆ. ಹೋಮಕ್ಕೆ ತುಪ್ಪ ಹಾಕುವುದಕ್ಕೆ ಅವರು ಮುಂದಾದರೆ ಹೊರತು ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಸಿದ್ಧರಾಗಲಿಲ್ಲ. ಆದ್ದರಿಂದ ಹಠದಿಂದ ದಿಟದಿಂದ ಉತ್ತರಕ್ಕಾಗಿ ನಾನು ಮುನ್ನಡೆಯನ್ನು ನಾಡಿದ್ದು ಹೌದು. ಏನು ಮಾಡುವ? ತಾಯಿಯ ಮೂಲಕ ನಾನು ದೇಹವನ್ನು ಪಡೆದದ್ದು ಹೌದು, ಆತ್ಮ ಸಂಸ್ಕಾರವನ್ನು ತಂದೆಯ ಮೂಲಕವೂ ಪಡೆದಿದ್ದೇನೆ. ಆದರೆ ತಾಯಿಯ ಎದೆಹಾಲನ್ನು ಕುಡಿಯುತ್ತಲಿದ್ದಾಗ ಈ ದಶಮುಖ ಒಂದು ಮುಖದಲ್ಲಿ ಹಾಲನ್ನು ಕುಡಿಯುತ್ತಲಿದ್ದೆ, ಮಿಕ್ಕ ಮುಖಗಳಿಗೆ ತಾಯಿಯ ಕಣ್ಣೀರು ಧಾರೆಯಾಗಿ ಹರಿಯಿತು. ಆಗ ನಮ್ಮಲ್ಲಿ ನಾನು ಕೇಳಿ, ಯಾಕಮ್ಮ ಹೀಗೆ? ಆಗ ವಿಷ್ಣು ಚಕ್ರದ ಹದಿಯಿಂದ ರಸಾತಲದ ಗಡಿಯಲ್ಲಿ ನಿರ್ಗತಿಕರಾಗಿ ಹೋಗಿ ಬಿದ್ದಿದ್ದ ನಮ್ಮ ರಾಕ್ಷಸರು ಅವರ ಪರಿಭವದ ಕಥೆಯನ್ನು ಅಮ್ಮ ಹೇಳಿದರು. ಅದು ನನ್ನ ಸ್ವಾಭಿಮಾನವನ್ನು ಕೆರಳಿಸಿ ಅಲ್ಲಿಂದ ಅಮ್ಮನ ಕಣ್ಣೀರನ್ನು ಒರೆಸಿ ರಾಕ್ಷಸ ಕುಲೋದ್ಧಾರದ ದೀಕ್ಷೆಯನ್ನು ಹೊತ್ತಂತ ನಾನು ಮತ್ತೆ ವಿರಮಿಸಿತು ನೋಡಿ. ಯಾವಾಗ ಸುರನರ ಭುಜಂಗಮ ಘೋರದಲ್ಲ ಹಾಗೆ ತಂದೆಯ ಸಂಸ್ಕಾರದ ಬಲದಿಂದ 4 ವೇದಗಳು 6 ಶಾಸ್ತ್ರಗಳು ಈ ಹೊತ್ತು ನನಗೆ ಮುಖೋದ್ಗತ. ಯಾವ ಆರ್ಯ ಋಷಿಯೇ ಬರಲಿ, ಮಂತ್ರಕೋಶದಲ್ಲಿ ಉಚ್ಚಾರ ದೋಷ ಇದ್ದರೆ ನಾನು ಹೇಳಬಲ್ಲೆ, ಆ ಅಧಿಕಾರವಾಣಿಯಿಂದ ನಾನು ಮಾತನಾಡಬಲ್ಲೆ. ಹೀಗೆ ಶಿವ ಕೊಟ್ಟದ್ದು ಸಾಕು ಅಂತ ಸಾಧನೆಯ ಮತ್ತು
ತುತ್ತುಂಗದಲ್ಲಿ ನಾನು ಇದ್ದಾಗಲೇ ನನ್ನ ಒಳ ಮನಸ್ಸು, ನನ್ನ ಸೂಕ್ಷ್ಮ ಪ್ರಜ್ಞೆ ಅದು ನನ್ನನ್ನು ಎಚ್ಚರಿಸುತ್ತದೆ. ರಾವಣ, ನೀನು ಜನಿಸಿದ್ದು ಯಾಕಾಗಿ? ನೀನು ಬದುಕಿದ್ದು ಯಾಕಾಗಿ? ನಿನ್ನ ಮುಂದಿನ ಲಕ್ಷ್ಯ ಏನು? ಯೋಚಿಸಿ ನೋಡು. ಉತ್ತರ ಸ್ಪಷ್ಟ. ಬಾಳೆಯ ಕೊನೆ ಹಾಕಿದ ಮೇಲೆ ಬಾಳೆಯ ಕೊನೆ, ಅದು ಬಾಳೆಗೆ ಕೊನೆ, ಬಾಳೆ ಕೊನೆ. ನನ್ನ ಜೀವನದಲ್ಲಿ ಉತ್ಕರ್ಷವನ್ನು ನಾನು ಸಾಧಿಸಿದ ಮೇಲೆ ಈ ಬಾಳ್ವೆ ಕೊನೆಯಾಗಲೇಬೇಕು. ಆದ್ದರಿಂದಲೇ ಕಿವಿ ಮೂಗು ಕತ್ತರಿಸಲ್ಪಟ್ಟ ಶೂರ್ಪನಖಿ ರಾಜಸಭೆಗೆ ಬಂದಾಗ ಎಸೆವ ಓಲಗ, ದೇಹ ಸಂಬಂಧಿಯಾಗಿ ಆ ಎಸೆವ ಓಲಗ ಬೇಕು. ರಾಕ್ಷಸ ಸಾರ್ವಭೌಮತ್ವದ ಗೌರವಕ್ಕೂ ಅದು ಬೇಕು. ಆದರೆ ನನ್ನ ಸೂಕ್ಷ್ಮ ಶರೀರಕ್ಕೆ, ನನ್ನ ಸೂಕ್ಷ್ಮ ಪ್ರಜ್ಞೆಗೆ ಜೀವ ಸಂಬಂಧಿಯಾಗಿ ಆ ಎಸೆವ ಓಲಗ ಅದು ಎಸೆಯಬೇಕಾದ ಓಲಗ. ಹೀಗೆ ನಿರ್ಧರಿಸಿದೆ. ಆದ್ದರಿಂದಲೇ ನೋಡಿ, ರಾಘವನ ಕಾಂತೆ ಬಲು ಸೊಬಗಿನವಳಂತೆ, ಜನಕ ನಂದನೆಯಂತೆ ಅಂತ ಹೇಳಿದಾಗ ಅಷ್ಟೇ ಅಲ್ಲ, ಅವಳನ್ನು ಕೇವಲ ಮೈಯ ಮರುಳಾಗಿ ನಾನು ಅವಳನ್ನು ತರುವುದಲ್ಲ, ಅಪೂರ್ಣತ್ವದಿಂದ ಪೂರ್ಣತ್ವವನ್ನು ಸಾಧಿಸುವುದಕ್ಕಾಗಿ ಅವಳನ್ನು ತರುತ್ತೇನೆ ಅಂತ ನಿರ್ಧರಿಸಿ ನನ್ನ ಸಹಧರ್ಮಚಾರಿಣಿಯಾದಂತಹ ಮಂಡೋದರಿಯಲ್ಲಿ ನಾನು ಕೇಳಿ, ಇವಳು ನನ್ನ ಇಹಕ್ಕೆ ಸಂಬಂಧಿಸಿದ ಭಾಗ್ಯಲಕ್ಷ್ಮಿ, ಅವಳು ನನ್ನ ಪರಕ್ಕೆ ಸಂಬಂಧಿಸಿದಂತಹ ಮೋಕ್ಷಲಕ್ಷ್ಮಿ. ಈ ಇಹಪರಗಳನ್ನು ಹೊಂದಿಸುವುದು ಹೇಗೆ ಅಂತ ಮಗನ ತಾಯಿಯಲ್ಲಿ ನಾನು ಕೇಳಿದ್ದು. ಆಗ ಅವಳು ಏನು ಹೇಳಿದಳು? ತರವಲ್ಲ, ಮತ್ತೇನು? ಮನೆಗೆ ತಂದರೆ ತಂದೆ ತಾಯಿಗಳಾಣೆ. ಹಾಗಾದರೆ ಏನು ಮಾಡಬೇಕು ನಾನು? ಮಂಡೋದರಿಯ ಮಾತನ್ನು ಮೀರುವಂತಿಲ್ಲ, ಮೀರದೆಯೂ ಇರುವಂತಿಲ್ಲ. ಸರಿ, ಮನೆಗೆ ತಾರದೇ ಇದ್ದರೆ ಆಯಿತು. ಅಶೋಕಾವನದಲ್ಲಿ ಅವಳನ್ನು ಸ್ಥಾಪಿಸಿ ಆ ಮೋಕ್ಷಲಕ್ಷ್ಮಿಯ ನಿತ್ಯ ದರ್ಶನವನ್ನು ಕಾಣುವ ಅಂತ ತೀರ್ಮಾನಿಸಿದ್ದೇನೆ. ಇದು ನನ್ನ ಅಂತರಂಗ. ರಾವಣನ 11ನೇ ಅಜ್ಞಾತ ಮುಖ. ಇದನ್ನು ನಾನು ಬಹಿರಂಗಪಡಿಸುವ ಹಾಗಿಲ್ಲ. ಹಾಗಾದರೆ ಬಹಿರಂಗವಾಗಿ ಏನು ಇದೆ? ತಂಗಿಯ ಮಾನಭಂಗದ ಸೇಡು, ರಕ್ಕಸಬಲದ ಸೋಲಿನ ಪ್ರತೀಕಾರ, ಜಲಸ್ಥಾನದ ನಮ್ಮ ಹಗರಣದ ಮೈ, ಇಷ್ಟನ್ನು ನಾನು ಸಾಧಿಸಲಿಲ್ಲ. ನಾನು ರಾವಣನೇ. ತಂಗಿ ಶೂರ್ಪನಖಿ ಸಕಾಲದಲ್ಲಿ ಸೂಚನೆಯನ್ನು ನೀಡಿದರು. ಏನು? ರಾಮನ ಆತ್ಮಶ್ರೀ, ರಾಮನ ಹೃದಯ ಸೀತೆ ಇದ್ದಾಳೆ. ಹಾಗಾದರೆ ಒಳ್ಳೆಯದೇ. ರಾಮನ ಹೃದಯವಾದಂತಹ ಸೀತೆಯನ್ನು ಇಲ್ಲಿಗೆ ತರೋಣ. ಆಗ ಹೃದಯ ಸ್ತಂಭನದಿಂದ ರಾಮ ಅಲ್ಲಿ ಸತ್ತರೂ ಸತ್ತ, ಬದುಕಿ ಉಳಿದರೆ ರಾಮನಿಗೆ ಸ್ವಕ್ಷೇತ್ರವಲ್ಲದ ಈ ಲಂಕೆಯಲ್ಲಿ ಅವನನ್ನು ಬಹುಸುಲಭದಿಂದ ಸೋಲಿಸುವುದಕ್ಕೆ ಸಾಧ್ಯ ಇದೆ ಅಂತ ಒಂದು ತೀರ್ಮಾನಕ್ಕೆ ಬಂದೆ. ಇಲ್ಲಿ ಸಾಮಾನ್ಯರ ಕಣ್ಣಿಗೆ ಕದಿಯುವುದು ಒಂದು ಅಪರಾಧ ಅಂತ ಕಾಣಿಸ್ತದೆ. ಅದು ಸರಿ ಎಂದು ನಾನು ಒಪ್ಪಿಕೊಂಡರೆ, ನಾಳೆಯ ದಿವಸ ಮಂಡೋದರಿಯನ್ನು ಯಾರಾದರೂ ಅಪಹರಿಸಿದರೆ ನಾನು ಆಕ್ಷೇಪಿಸುವ ಹಾಗಿಲ್ಲ. ಹಾಗಾದರೆ ಅವಳು ರಾಮನ ಹೆಂಡತಿ, ನಮ್ಮ ಶತ್ರುವಿನ ಹೆಂಡತಿ ಎನ್ನುವುದು ಇಲ್ಲಿ ಲಕ್ಷ್ಯ. ಶತ್ರುವನ್ನು ಮಣಿಸುವುದಕ್ಕಾಗಿ ಯಾವ ದಾರಿಯನ್ನು ಹಿಡಿದಿರುವುದು ಅಪರಾಧ ಅಲ್ಲ.
ಆ ಪರಮ ಧಾರ್ಮಿಕನಾದಂತಹ ಬಲಿಚಕ್ರವರ್ತಿಯಲ್ಲಿ ವೈಕುಂಠದಿಂದಲೇ ಬಂದನಂತೆ ವಾಮನನಾಗಿ ಬಂದು ಅವನ ತಲೆಯನ್ನು ತುಳಿದ. ಅಲ್ಲಿ ಏನು ಸಮರ ಇತ್ತು, ಸ್ಪರ್ಧೆ ಇತ್ತು. ಹಾಗಾದರೆ ಗುರಿಯನ್ನು ಮುಟ್ಟುವಲ್ಲಿ ಅನುಸರಿಸುವ ಮಾರ್ಗ ಮುಖ್ಯ ಅಲ್ಲ, ಗುರಿಯೇ ಮುಖ್ಯ ಅಂತ ಸ್ಥಾಪಿಸಲ್ಪಟ್ಟಿದೆ. ಇಂದ್ರ ಸಗರನ ಯಜ್ಞಾಶ್ವವನ್ನು ಅಪಹರಿಸಿ ಇಂದಿಗೂ ಇಂದ್ರನನ್ನು ಪುರೋಹಿತರು ಮಂತ್ರ ಹೇಳುವಾಗ ಇಂದ್ರಾಯ ಸ್ವಾಹ ಮಂತ್ರ ಹೇಳುವುದನ್ನು ಬಿಟ್ಟಿದ್ದಾರೆ. ಮಾಂಸಭಕ್ಷಣೆಯನ್ನು ಮಾಡಿದ ಆ ವಿಶ್ವಾಮಿತ್ರ ಬ್ರಹ್ಮಾನುಸಂಧಾನವನ್ನು ಮಾಡುವ ಕಾಲಕ್ಕೆ ಅವನನ್ನು ಗೋತ್ರ ಪ್ರವರ್ತಕ ಅಲ್ಲ ಅಂತ ಯಾರಾದರೂ ಹೇಳಿದರು. ಪರಶುರಾಮ ತಾಯಿಯ ತಲೆಯನ್ನು ಕಡಿದ. ಅವತಾರ ಪುರುಷರು ಅಂತಲೇ ಅವನನ್ನು ಕೊಂಡಾಡುತ್ತಲಿದ್ದಾರೆ. ಬೇಡ, ಬೃಹಸ್ಪತಿ ತಮ್ಮನ ಹೆಂಡತಿಗೆ ತಪ್ಪಿ ನಡೆದ. ಆತ ಜನಿವಾರ ಕಡಿದು ಹಾಕಿದ್ದು ಯಾವ ಪುರಾಣದಲ್ಲಾದರೂ ಉಂಟ? ಹಾಗಿದ್ದರೆ ಮಹಾಪುರುಷರಾದವರು ಅವರ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ಘಟನೆಗಳು ಅದು ಅಂತರ್ಗತವಾಗಿರುತ್ತದೆ. ಈಗ ನಾಳೆ ರಾವಣ ಸತ್ತು ಮೋಕ್ಷಕ್ಕೆ ತಂದರೆ ನಾನು ಮಾಡಿದ್ದು ಸರಿ ಅಂತಲೇ ಆಗುವುದಿಲ್ಲ. ಆದ್ದರಿಂದ ನಮ್ಮ ಇಹದ ಸಾಧನೆಗೂ ಸರಿ, ಪರದ ಸಾಧನೆಗೂ ಸರಿ ಸೀತಾಪಹಾರ ಸರಿಯಾದದ್ದು ಅಂತ ತೀರ್ಮಾನಿಸಿಕೊಂಡಿದ್ದೆ. ಆದರೆ ಈ ಕಾರ್ಯಕ್ಕೆ ನನಗೆ ಅವನೊಬ್ಬನ ಸಹಾಯನೇ. ಅವ ಅಂದರೆ ಯಾರು? ನಮ್ಮ ಮಾವ ಮಾರೀಚ ಮಹಾಶಯ. ರಾಮನಿಂದ ಪೆಟ್ಟು ತಿಂದು ಇಲ್ಲಿಗೆ ಬಂದವ. ಕೆಲವರು ಹೇಳವರು ಬದುಕುವುದಕ್ಕೆ ಮಾರೀಚನಿಗೆ ರಾಮ ಒಂದು ಅವಕಾಶ ಕೊಟ್ಟದ್ದು ಅಂತ. ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ನಮಗೆ ಪಂಥವನ್ನು ಆತ ನೀಡಿ ಸತ್ಯದ ಭವಿಷ್ಯತ್ತಿನಲ್ಲಿ ರಾವಣ ನಿನ್ನ 10 ತಲೆಗೆ ಮೌಲ್ಯ ಕಟ್ಟುವುದಕ್ಕೆ ನಾನು ಬರುವುದಕ್ಕಿದ್ದೇನೆ. ಹೀಗೆ ಮಾರೀಚನ ಮೂಲಕ ನಮಗೆ ತೋರಿಸಿಕೊಟ್ಟರು. ಹಾಗಾದರೆ ಏನು ಮಾಡೋಣ? ಈ ನಮ್ಮ ಮಾವ ಈಗ ಆಶ್ರಮದಲ್ಲಿ ಕುಳಿತು ಮುನಿಯಂತೆಯಾಗಿ ಹೋಗಿದ್ದ. ರಾಮನ ಹೆಸರು ಹೇಳಿದರೆ ಸಾಕು ಥರಥರ ಥರಥರ ನಡೆಸುತ್ತಾರೆ. ಒಂದು ದೃಷ್ಟಿಯಿಂದ ನಮಗೆ ಇಂಥವರೇ ಬೇಕಾದ. ಯಾರು ರಾಮನ ಕುರಿತಾಗಿ ಭಯಗೊಳ್ಳುತ್ತಲಿದ್ದಾರೆ, ಯಾರು ರಾಮನ ಕುರಿತಾಗಿ ಅತೃಪ್ತರಿದ್ದಾರೆ, ಅವರನ್ನೆಲ್ಲ ನನ್ನ ರಾಜಕಾರಣದಲ್ಲಿ ನಾನು ಒಗ್ಗೂಡಿಸಿ ನಾನು ಬಳಸಿಕೊಳ್ಳಬೇಕು. ಇದು ರಾಜಕಾರಣ ಇದ್ದದ್ದೇ. ಹೀಗೆ ತೀರ್ಮಾನಿಸಿ ಮಾರೀಚ ಮಠದ ಕಡೆಗೆ ಬಂದಿದ್ದೆ. ಅದು
ನಿಮ್ಮ ಮನಸ್ಸನ್ನೂ ನೋಯಿಸುವ ಇಚ್ಛೆ ನನಗಿಲ್ಲ. ಆದರೆ ಹಾ, ಒಂದು ತತ್ವಕ್ಕೆ ನಾನು ಬದ್ಧನಾಗಿದ್ದೇನೆ, ಯಾವುದು? ಒಂದು ನಿಯಮಕ್ಕೆ ನಾನು ಒಪ್ಪಿಗೆ ಕೊಟ್ಟವನಿದ್ದೇನೆ. ಯಾವುದು? ನಿಮಗಾಗಿ ನಾನು ಈ ರಾಜ್ಯವನ್ನು ಕೊಡಬೇಕು ಅಂತಾದ್ರೆ ಅದು ವಿಚಾರ ಬೇರೆ. ಹಾ ಹಾ ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ನೀವು ಹೇಳುತ್ತಿದ್ರೆ ಆ ವಿಚಾರ ಬೇರೆ. ಹಾ, ಅಜ್ಜ, ಏನು? ನಿಮಗಾಗಿ ಈ ಯುದ್ಧ ಆರಂಭ ಆದದ್ದು ಅಂತಾದ್ರೆ ನಿಮಗಾಗಿ ನಿಲ್ಲಿಸಬಹುದಾಗಿದೆ. ಹಾ, ಈ ಯುದ್ಧ ನಿಮಗಾಗಿ ಆರಂಭ ಆದದ್ದಲ್ಲ. ಅಲ್ಲ. ಆದ್ದರಿಂದ ನಿಮಗಾಗಿ ನಿಲ್ಲಿಸುವ ಪ್ರಮೇಯವೂ ಇಲ್ಲ. ಹಾಗಾದ್ರೆ ಹಾಗಾದರೆ ಯುದ್ಧ ಹಾ ಆ ಮಟ್ಟಿಗೆ ನಿಮ್ಮ ಸಂಬಂಧ ಇದೆ, ಹಾ, ನಿಕಟವಾದ ಸಂಬಂಧ ಇದೆ ಅಜ್ಜ. ಬೇಕದು. ನೀವು ತಟಸ್ಥರಾಗಿ ಉಳಿಯುವ ಹಾಗಿಲ್ಲ. ಅಂದ್ರೆ ಹಸ್ತಿನಾವತಿಗೆ ಈ ತನಕ ವಿರೋಧಿಗಳು ಅಂತ ಇರಲಿಲ್ಲ. ಹಾ ಮೊನ್ನೆಯವರೆಗೆ ಹಾ, ಆ ದ್ರೋಣರನ್ನು ನೀವು ಇಲ್ಲಿಗೆ ಬರಮಾಡಿಸಿದ್ದೀರಿ. ಹ್ಮ್ ಕುರುಕುಲವನ್ನು ಗುರುಕುಲವನ್ನಾಗಿ ಅವರು ಮಾಡಿದರು. ಹ್ಮ್ ಆ ಮಟ್ಟಿಗೆ ನಮ್ಮ ಕೃತಜ್ಞತೆ ಇದೆ. ಹಾ, ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳ ಮೇಲೆ ನಮಗೆ ಗೌರವ ಬುದ್ಧಿ ಇದೆ. ಆದರೆ ನೋಡಿ ಅಜ್ಜ, ಹಾ, ಗುರುದಕ್ಷಿಣೆಯ ಹೆಸರಿನಲ್ಲಿ ಹೌದು. ಆ ದೃಪದನನ್ನು ಮಂಚದ ಕಾಲಿಗೆ ಕಟ್ಟಿಸಿದೆ. ಹಾ, ಅಲ್ಲಿಂದ ಹಸ್ತಿನಾವತಿಗೂ ಪಾಂಚಾಲ ದೇಶಕ್ಕೂ ಹಾ, ವೈರ ಬೆಳೆದು ಬಂತು. ಹ್ಮ್ ಅದು ನಿಮ್ಮ ಪ್ರಸಾದ. ಓಹೋ, ದುಷ್ಟದ್ಯುಮ್ನಲ್ಲಿ ಇವತ್ತು ಸೇನಾಧಿಪತಿ ಇದ್ದಾನೆ, ಹಾ, ಪಾಂಚಾಲ ಪುತ್ರ. ದ್ರೌಪದಿ ಹಾ, ಪಾಂಡವರ ಪತ್ನಿ ಎನ್ನುವುದಕ್ಕಿಂತಲೂ ಪಾಂಚಾಲನ ಪುತ್ರಿ ಎನ್ನುವುದು ಇಲ್ಲಿ ಮುಖ್ಯವಾದ. ಹಾ, ಹಾ, ಹಾಗಾದರೆ ಹ್ಮ್ ಸರಿಯಾಗಿ ವಿಚಾರ ಮಾಡಿದರೆ ಹ್ಮ್. ಅಜ್ಜ, ಹಾ, ಇದು ಕುರು ಪಾಂಡವರ ಯುದ್ಧ ಅಲ್ಲ, ಹಾ, ಹಾ, ಕುರು ಪಾಂಚಾಲರ ಯುದ್ಧ. ಹ್ಮ್ ಹೀಗೊಂದು ಯುದ್ಧ ನಡೆಯುವಾಗ ಹ್ಮ್ ನೀವು ತಟಸ್ಥರಾಗಿ ಉಳಿಯುವುದಕ್ಕೆ ಬರ್ತದ? ಆ ದಿವಸ ಗೋಗ್ರಹಣಕ್ಕೆ ನೀವು ಬಂದಿದ್ದೀರಿ. ಹಾ, ಯಾಕೆ? ಹಾ, ವಿರಾಟ ಬಂದ. ಹೌದು. ಈಗಲೂ ಹಾಗೆ ಹ್ಮ್ ಪಾಂಚಾಲರನ್ನು ಮುಂದಿಟ್ಟುಕೊಂಡು ಹ್ಮ್ ರಿಪುಭಟ ಸೇನೆ ಸಹಿತಲಿ ಸಮರಕ್ಕೆ. ಹಾ, ಹಸ್ತಿನಾವತಿಗೆ ರಿಪುಗಳು ಅಂತಂದ್ರೆ ಆ ಪಾಂಚಾಲ, ಆ ರಿಪುಗಳು ಭಟ ಸೇನೆ ಸಹಿತ ಅಥವಾ ರಿಪುಭಟ ಸೇನೆ ಸಹಿತ ಹಾ, ನಮ್ಮ ಮೇಲೆ ಅತಿಕ್ರಮಣವನ್ನು ಮಾಡುತ್ತಾ ಇದ್ದಾರೆ. ನೋಡಿ ಅಜ್ಜ, ಹ್ಮ್ ಯುದ್ಧವಂತೂ ನಿಶ್ಚಯವೇ. ಹಾ, ಕೃಷ್ಣ ಸಂಧಾನದಲ್ಲಿ ಆಡಿದ ಮಾತುವುದು ತಪ್ಪಿ ಹೋಗಲಿಕ್ಕೆ. ಹ್ಮ್ ಹಿಂದೆ ರಾವಣನ ಕಾಲದಲ್ಲಿ ಒಂದು ಸಾಮೂಹಿಕವಾಗಿ ಮೃತ್ಯುವನ್ನು ಕಾಣುವಂತಹ ಒಂದು ಸಂದರ್ಭ ಒದಗಿ ಬಂದಿತ್ತು. ಹಾ, ಈಗ ನನ್ನ ಕಾಲದಲ್ಲಿ ಹಾ, ಅದೇ ಸಾಮೂಹಿಕವಾದ ಸನ್ನಿ ಕಾಣಿಸ್ತಾ ಇದೆ. ಓಹೋ, ಆದ್ದರಿಂದ ಯಾರು ತಡೆ ಒಡ್ಡಿದರು ಹಾ, ಕಾಲಗರ್ಭವನ್ನು ಇದನ್ನು ನೋಡುತ್ತಲಿರುವ ಹಾ, ಮಹಾಸಮರ ಇಲ್ಲಿ ನಡೆಯಿತು. ಹಾ, ಹಾ, ಈ ಯುದ್ಧದಲ್ಲಿ ಹಾ. ನಿಮ್ಮ ಪಾತ್ರ ಏನು ಎನ್ನುವುದರ ಬಗ್ಗೆ ನನಗೆ ವಿಶ್ಲೇಷಣೆ ಬೇಕಾಗಿದೆ ಅಜ್ಜ. ಅಂದ್ರೆ ನಾನು ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ಲ. ಅಜ್ಜ, ಹಾ, ಪಾಂಡವರು ಇದ್ದಾರೆ, ಹೌದು ಅವರ ರಕ್ಷಣೆಗೆ ನೀವೇ ಹೇಳುವಂತೆ ಕೃಷ್ಣ ಇದ್ದಾನೆ. ಹೌದು. ನಮಗೆ ಯಾರಿದ್ದಾರೆ ಅಜ್ಜ ರಕ್ಷಣೆಗೆ? ನೋಡಿ, ಹಾ, ನಿಮ್ಮ ಮೊಮ್ಮಕ್ಕಳಲ್ಲಿ 2 ತಂಡ ಇದೆ. ಹಾ. ಒಂದು ತಂಡಕ್ಕೆ ರಕ್ಷಣೆ ಇದೆ, ಹಾ. ಇನ್ನೊಂದು ತಂಡಕ್ಕೆ ರಕ್ಷಣೆ ಇಲ್ಲ. ಹಾ. ಇದು ನಿಮಗೆ ಪ್ರಿಯವಾದದ್ದೇ. ನೋಡಿ ಅಜ್ಜ, ಒಂದು ಕಾಲಕ್ಕೆ ಸಿಂಹಾಸನದ ರಕ್ಷಣೆ ಹೊಣೆ. ಹಾ, ಸಿಂಹಾಸನದ ರಕ್ಷಣೆ ಅಂದ್ರೆ ಏನು? ಹ್ಮ್ ಕೇವಲ 4 ಕಾಲುಗಳ ಉಳ್ಳ ಆಸನಕ್ಕೆ ಸಿಂಹಾಸನ ಅಂತ ಹೇಳುವುದಿಲ್ಲ. ಹಾ, ಹಸ್ತಿನಾವತಿಯ ಬಡವಣ ಬಯಲು, ಹಾ. ತೆಂಗು ಬಡಗಣ ಸೀಮೆ, ಹ್ಮ್. ಅದರ ರಕ್ಷಣೆ, ಹಾ, ಅದು ಸಿಂಹಾಸನದ ರಕ್ಷಣೆ. ಹ್ಮ್ ಅರ್ಥಾತ್ ಸಮಗ್ರ ಸೇನಾಧಿಪತ್ಯ. ಹಾ, ಅಜ್ಜ, ಅಂದಿಗೂ ನಮ್ಮ ಸೇನಾಧಿಪತಿಗಳು ನೀವೇ, ಇಂದಿಗೂ ನಮ್ಮ ಸೇನಾಧಿಪತಿಗಳು ನೀವೇ, ಹ್ಮ್. ಮುಂದೆಯೂ ನಮ್ಮ ಸೇನಾಧಿಪತಿಗಳು ನೀವೇ, ಎಂದೆಂದಿಗೂ ನಮ್ಮ ಸೇನಾಧಿಪತಿಗಳಾದ ನೀವು ಓ. ಅಜ್ಜ ಈ ಸಮರ ಸಾರಥ್ಯವನ್ನು ನಡೆಸಿಕೊಡಿ. ಇದನ್ನು ಕೇಳಲಿಕ್ಕೆ ಅದಕ್ಕಾಗಿ ನಾನು ಬಂದಿದ್ದೇನೆ. ಕಡುವೀರ ರಾವಣನ ನೀ ಕಂಡೆಯ ಮಾತಾಂಡ ಪ್ರಗಾಢ ಪ್ರವೀಣ ಸುಪ್ತ ಚಂಡ ವಿಜಿತ ಪಂಚಬಾಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಚತುರ್ಖಂಡನ ವಿಭುಗ ಜಗ
ಕಂಡಿರಬಹುದಾದ ರಾವಣ, ಆತ ಶಬ್ದ ಪ್ರಮಾಣದ ರಾವಣ. ಆದರೆ ಈ ಹೊತ್ತು ನಿನಗೆ ನಾನು ತೋರಿಸಬಹುದಾದ ರಾವಣ, ಆತ ರೂಪರಸ ಗಂಧ ಸ್ಪರ್ಶಗಳಿಗೆ ಅತೀತನಾದಂತಹ ರಾವಣ. ಓಹೋ, ವಜ್ರದ ಹರಳನ್ನು ವಿವಿಧ ಕೋನಗಳಿಂದ ನೋಡಿ ಗುರುತಿಸಬೇಕು. ಆಗ ಅದರ ನೋಟ, ಅದರ ಹೊಳಪು. ಆದ್ದರಿಂದ ಕಡು ವೀರನಾಗಿ ನೀನು ನೋಡಬೇಕು, ಕಡು ಜಾಣನಾಗಿ ನೀನು ಕಾಣಬೇಕು. ಹೀಗೆ ನೋಡುವ ದೃಷ್ಟಿ ನಿನಗೆ ಇದೆ ಅಂತಾದರೆ ಗರ್ಭಗುಡಿಯಲ್ಲಿರುವ ದೇವರ ಆ ಮೂಲ ಬಿಂಬದ ಲಾವಣ್ಯವನ್ನು ನೀಲಾಂಜನದ ಬೆಳಕಲ್ಲಿ ನಾನು ನಿನಗೆ ದರ್ಶಿಸಿದೆ. ಹಾಗಾದರೆ ರಾವಣ ಅಂದರೆ ಏನಯ್ಯ? ಅದು ಆಲೋಚಿಸಬೇಕಾದ ವಿಷಯ. 10 ತಲೆಗಳಲ್ಲಿ 10 ಬಾರಿ ವಿಚಾರದ ವಿಮರ್ಶೆಯನ್ನು ನಡೆಸಿ 20 ತೋಳುಗಳಲ್ಲಿ ದುಡಿದು 2 ಕಾಲುಗಳಲ್ಲಿ ನಿಂತರೆ 1 ಹೊಟ್ಟೆಯನ್ನು ತುಂಬಿಸಿಕೊಳ್ಳಬಹುದು ಎನ್ನುವ ಪ್ರಣವ ಮಂತ್ರದ ಸಂಕೇತ. ಆ ಮಂತ್ರ ನಿನಗೆ ಸಾಕ್ಷಾತ್ ಆಯಿತೋ ಕಪಿಯೇ? ಆಗ ದಶಮುಖನ ದಶಮುಖತ್ವ ಅದು ನಿನಗೆ ಸಿದ್ಧಿಸುತ್ತದೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮನ 4 ಮುಖ, ಲಯಕರ್ತೃವಾದಂತಹ ಆ ಪರಮೇಶ್ವರನ 5 ಮುಖ, ಪಾಲನಾಕರ್ತೃವಾದಂತಹ ವಿಷ್ಣುವಿನ 1 ಮುಖ. ಈ 10 ಮುಖಗಳನ್ನು, ಆ ಮುಖಗಳ ಸಾರ ಸರ್ವತ್ವವನ್ನು ದೂರಗೊಂಡ ಮುಖ ಅದು ದಶಮುಖ. ರಾವಣನ ಯುಕ್ತಿಯ ಮುಖ, ಭಕ್ತಿಯ ಮುಖ, ಶಕ್ತಿಯ ಮುಖ. ರಾವಣನ ಜಯದ ಮುಖ, ಅಜಯ ಮುಖ, ವಿಜಯ ಮುಖ. ರಾವಣನ ತಪಸ್ಸಿನ ಮುಖ, ಜ್ಞಾನ ಮುಖ, ವಿಜ್ಞಾನ ಮುಖ. ಬೆಳೆದ ಲೋಕಗಳ ಮೇಲೆ ದಂಡಯಾತ್ರೆಯನ್ನು ಮಾಡಿ ಆ ಮುದ್ರಿಕೆಯನ್ನು ಒಪ್ಪಿಸಿದ ಪ್ರಭುತ್ವದ ಮುಖ. ಈ 10 ಮುಖ ಶತಮುಖವಾಗಿ, ಸಹಸ್ರಮುಖವಾಗಿ ಕಂಡುಹಿಡಿಯುತ್ತದೆ. ಆದ್ದರಿಂದಲೇ ರಾವಣನ 1 ಮುಖ ಮಾರ್ತಾಂಡ ಪ್ರಕಾಶ. ಆ ಮಾರ್ತಾಂಡ ಸೂರ್ಯ ಹಗಲು ಹೊತ್ತು ಪ್ರಕಾಶಿಸಿದರೆ, ಬೆಳಕನ್ನು ನೀಡಿದರೆ, ಈ ಮಾರ್ತಾಂಡ, ಈ ರಾಕ್ಷಸ ಕುಲದ ಭಾಗ್ಯ ಸೂರ್ಯ ಹಗಲು ರಾತ್ರಿ ಬೆಳಗುತ್ತಲಿದ್ದಾರೆ. ಏನು? ಆದ್ದರಿಂದಲೇ ನಿರುತ ಪಂಚಬಾಣ ಮನಸ್ಸನ್ನು ಮತಿಸಿ ನವನೀತವನ್ನು ತೆಗೆಯುವಂತಹ ಆಕರ್ಷಣೆಯ ಕೇಂದ್ರ ಅವರು. ಆದ್ದರಿಂದಲೇ 3 ಲೋಕವನ್ನು ಆಳುತ್ತಲಿದ್ದಾನೆ, 3 ಲೋಕದಲ್ಲಿ ಬಾಳುತ್ತಲಿದ್ದಾನೆ. ಏನಯ್ಯ? ಗಮನಿಸಿ ನೋಡು. ಸೃಷ್ಟಿಯ ಆದಿಯಲ್ಲಿ ರಕ್ಕಸ ಕ್ರೋದ್ಧಾರಕರೆಲ್ಲ ಒಂದು ಕಡೆ ಅವಿತು ಹೋಗಿದ್ದರಂತೆ. ರಸಾತಲದ ಗಡಿಯಲ್ಲಿ ಬಿದ್ದು ಹೋಗಿದ್ದ ರಕ್ಕಸರ ದಂಡು, ಯಜ್ಞದ ಉಪಸ್ತರದ ಹೊರಭಾಗದಲ್ಲಿ ಬಿದ್ದಿದ್ದ ಅಗಳು ಅನ್ನವನ್ನು ತಿನ್ನುವ ಆ ದಯನೀಯವಾದ ರಕ್ಕಸರ ಸ್ಥಿತಿ, ಇದನ್ನು ಕಂಡು ಮನನೊಂದಂತಹ ಕೈಕಸಾ ದೇವಿ ಅವಳ ಮನದ ವಂಚಿತವನ್ನು ಪೂರೈಸುವುದಕ್ಕಾಗಿ ರಾಕ್ಷಸ ಕುಲದ ಉದ್ಧಾರದ ದೀಕ್ಷೆಯನ್ನು ಹೊಂದಂತಹ ರಾವಣ ಮತ್ತೆ ವಿರಮಿಸಿದ್ದು ಸುರನರ ಭುಜಂಗಮ ಭುವನದಲ್ಲಣನಾಗಿ. ಜಾತಂ ಬ್ರಹ್ಮಕುಲ ಅಗ್ರಜೋ ಧನಪತಿ ಕುಂಭಕರ್ಣಾನುಜ ಪುತ್ರೋ ಶಕ್ರಜಿತ್. ಇದು ರಾವಣನ ವರ್ಚಸ್ಸು. ಇವತ್ತು ರಾವಣನ ಅಪ್ಪಣೆ ಇಲ್ಲದೆ ಇಲ್ಲಿ ನೀರು ಹರಿಯದು, ಬೆಂಕಿ ಉರಿಯದು, ಗಾಳಿ ಬೀಸದು. 4 ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳು ರಾವಣನಿಗೆ ಮುಖೋತ್ತರ. ಯಜುರ್ವೇದ ಬೇಕು ಅಲ್ಲಿ ರಾವಣ, ಧನುರ್ವೇದ ಬೇಕು ಅಲ್ಲಿ ರಾವಣ, ಆಯುರ್ವೇದ ಬೇಕು ಅಲ್ಲಿ ರಾವಣ, ಸಾಮವೇದ ಬೇಕು ಅಲ್ಲಿ ರಾವಣ. ಹೀಗೆ ಎಲ್ಲಿ ನೋಡಿದರೆ ಅಲ್ಲಿ ರಾವಣತ್ವದಿಂದ ಕೂಡಿಕೊಂಡಿರುವಂತಹ ಇಲ್ಲಿ ಈ ಒಡ್ಡುವವರ ಸಭೆಯನ್ನು ನೋಡು. ಜಡಭಾಗದ ವಜ್ರಕಂಬಕ್ಕೆ ಚಂದ್ರನನ್ನು ಕಟ್ಟಿದ್ದಾನೆ, ಬಲಭಾಗದ ವಜ್ರಕಂಬಕ್ಕೆ ಸೂರ್ಯನನ್ನು ಕಟ್ಟಿದ್ದಾನೆ. ಮಧ್ಯದಲ್ಲಿ ಹಿತವಾಗಿ ಬೀಸುವಂತೆ ಗಾಳಿಗೆ ಆದೇಶ. ಇಡೀ ಚಾವಡಿಯನ್ನು ಹವಾನಿಯಂತ್ರಿತ ಸಭಾ ಚಾವಡಿಯನ್ನಾಗಿ ಮಾಡಿದ್ದಾರೆ. ಅಂತಹ ರಾವಣ ನೋಡಯ್ಯ, ಸೂರ್ಯೋದಯಕ್ಕೆ ಮೊದಲಾಗಿ ಹೇಳುತ್ತಲಿದ್ದಾನೆ, ದಿನಕರ ನುದಿಸುವವನ್ನ ಎದ್ದು ಘನವೇಗದಿಂದ ಮಜ್ಜನವ ಮಾಡಿ ಮಯಸುತೆಯಾದಂತಹ ಮಂಡೋದರಿಯಿಂದ ಒಳಗೂಡಿ
ಹೇಗೆ ಸಾಂಬ ಸದಾಶಿವ ಸಾಂಬ ಸದಾಶಿವ ಹೀಗೆ ಲಿಂಗ ಪೂಜೆಯ ಕೈದು ಆ ಪರಶಿವನ ಪರಮ ಪ್ರಸಾದವನ್ನು 20 ಕೈಗಳಲ್ಲಿ ತುಂಬಿ ಆ ಪಾಲರತ್ನವನ್ನು ಹಣೆಗೆ ನೆಟ್ಟಿತು. ಮಸೆಯದೆ ಹರಿತವಾಗತಕ್ಕಂತಹ ಆ ಚಂದ್ರಹರತವನ್ನು ಕೈಯಲ್ಲಿ ಕಾಲದ ಕಲಿಯಾಗಿ ಕದನ ಕಣವನ್ನು ಹೊತ್ತು ಪ್ರವೇಶ ಮಾಡಿದರೆ ಯಾರವನು? ರಾಮನೋ ಲಕ್ಷ್ಮಣನೋ ಅಲ್ಲ, ಸುಗ್ರೀವನ. ಹುಟ್ಟಿದ್ದೇ ಇಲ್ಲ ಅಂತ ಮಾಡಿದೀಯ. ಹೆಚ್ಚು ಮಾತುಗಳ ಯಾಕಯ್ಯ? ಈ ಪ್ರಪಂಚದ ಎಲ್ಲ ಏರು ತಗ್ಗುಗಳನ್ನು ಸೂರ್ಯಚಂದ್ರರ ಗಾಳಿಯಿಂದ ತಟ್ಟಿ ಸಮಗೊಳಿಸಿ ಒಂದು ಬಿಳಿಯ ಹಾಳೆಯನ್ನಾಗಿ ಮಾಡಿದರೆ ಆಮೇಲೆ ಸಮುದ್ರಗಳಲ್ಲಿರತಕ್ಕ ಆ ನೀರನ್ನು ಲೆಕ್ಕಣಿಕೆಯಲ್ಲಿ ತುಂಬಿ ವಿದ್ಯಾದಿ ದೇವತೆಯಾದಂತಹ ಶಾರದೆಯನ್ನು ಮುಂದಿಟ್ಟು ಬ್ರಹ್ಮದೇವರ ಮುಂದೆ ಹೋಗಿ, ಓ ಬ್ರಹ್ಮದೇವರೇ, ರಾವಣನ ಚರಿತ್ರೆಯನ್ನೊಮ್ಮೆ ಬರೆದುಕೊಡಿ ಅಂತ ಹೇಳಿದರೆ ಲೋಕದ ಸಮಸ್ತ ಜೀವಿಗಳ ಹಣೆಯ ಬರಹವನ್ನು ಬರೆಯುವಂತಹ ರಾವಣ ಆ ಬ್ರಹ್ಮದೇವ. ರಾವಣನ ಚರಿತ್ರೆಯನ್ನು ಬರೆದು 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 ಕೊನೆಗೂ ಇದು ತನ್ನ ಕೈಯಿಂದ ಸಾಗುವ ವಿಚಾರವೇ ಅಲ್ಲ ಅಂತ ಕೈ ಚೆಲ್ಲಿಯಾನೆ ಹೊರತು. ಅಷ್ಟು ಉಂಟು, ಅಷ್ಟು ಉಂಟು. ಏನು ಅಂತ ತಿಳಿದಿದ್ದೀಯ? ಆ ನಿಮ್ಮ ಹನುಮಂತ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾನಂತೆ. ಅಹೋದಿತ್ತು ಮಹಾತೇಜೋ ರಾವಣೋ ರಾಕ್ಷಸೇಶ್ವರ ದೇವದಾನವಿರಾಣಂಕೋ ವಪುರ್ಮೈನಂಬಿದಂಬವೇ. ಹಾಗಿದ್ದರೆ ಆ ಒಂದು ಪ್ರಮಾಣ ಪತ್ರ ಸಾಕು ನಿಮ್ಮ ಕಪಿಕುಲಕ್ಕೆ ಹೇಳುವಷ್ಟು. ಏನು? ಒಮ್ಮೆ ನಿನ್ನ ರಾಮನನ್ನು ನೋಡು, ಆ ರಾವಣನನ್ನು ನೋಡು, ಕೈ ಮುಗಿ ಮತ್ತೆ ಮಾತಾಡು. ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ನನ್ನೆಲೆಯ ರಕ್ತ ಭಂಡಾರದ ರಕ್ತ ಮುದ್ರಿಕೆಗಳನ್ನು ಚೆಲ್ಲಿ ಕೌರವನ ಅನ್ನದ ಋಣವನ್ನು ತೀರಿಸಬೇಕೆಂದು ಬಯಸಿದ್ದ ನನಗೆ ಎಂತಹ ದುರ್ಗತಿ ಒದಗಿ. ನೆಲ ಕುಸಿ, ರಥ ಕುಸಿ, ರಥ ಕುಸಿದರೆ ಅದನ್ನು ಮೇಲೆತ್ತಿಕೊಳ್ಳಬಹುದು, ಬದಲಿಸಬಹುದು. ನೆಲ ಕುಸಿದರೆ ಅದನ್ನಾದರೂ ಬದಲಿಸಿಕೊಳ್ಳಬಹುದು. ಆದರೆ ಬರೆದ ಬರಹವನ್ನು ಬದಲಿಸುವುದಕ್ಕೆ ಸಾಧ್ಯ. ಶಿವನೇ,
ಸೋಲು ಅನಾಹುತ. ಏಕಲವ್ಯನ ಬೆರಳನ್ನು ಕತ್ತರಿಸುವಲ್ಲಿ ದ್ರೋಣ, ಅರ್ಜುನನೇ ಕಾರಣ. ಅಭಿಮನ್ಯುವಿನ ಕೈಯನ್ನು ಕತ್ತರಿಸುವಲ್ಲಿ ನಾನು ಪ್ರತ್ಯಕ್ಷ ಕಾರಣ. ಅಲ್ಲಿಯೂ ದ್ರೋಣರಿದ್ದರು, ಇಲ್ಲಿಯೂ ದ್ರೋಣರಿದ್ದರು. ಆದರೆ ಸೋಲನ್ನುಂಡವರು ನಾನು ಮಾತ್ರ. ಚಕ್ರವ್ಯೂಹದ ಮಧ್ಯೆ ಅಭಿವೃದ್ಧಿ ಸಿಡಿಲ ಮನೆಯಾಗಿ ಹೋರಾಟವನ್ನು ನಡೆಸುತ್ತಲಿದ್ದನಲ್ಲ, ದ್ರೋಣರು ನನ್ನನ್ನು ಕರೆದರು. ಬೆಂಗಡೆಯ ಭಟನಾಗಿ ರೂಪುದವರದೆ ಬಂದು ಕುಮಾರನ ಕಾರ್ಮುಕವ ಕತ್ತರಿಸು ಹೇಳಿ. ಷಡ್ರತರು ಅಲ್ಲಿ ಅನೇಕ ಕ್ಷತ್ರಿಯರಿದ್ದರು, ಕಿರೀಟಪತಿ. ಆದರೆ ಈ ಕ್ಷುದ್ರ ಕಾರ್ಯಕ್ಕೆ ದ್ರೋಣರು ಆಯ್ಕೆ ಮಾಡಿದ್ದು ನನ್ನನ್ನು. ಪ್ರಾಯಶಃ ದುರ್ದಾನವನ್ನು ಸ್ವೀಕಾರ ಮಾಡುವುದಕ್ಕೆ ಸೂತನ ಮಗನಿಗೆ ಸೂಕ್ತನಾದವನು ಅಂತ ಭಾವಿಸಿದರು. ಹಾಗೆಯೇ ಇರಲಿ. ಮನಸ್ಸಿಲ್ಲದ ಮನಸ್ಸಿನಿಂದ ಅಭಿಮನ್ಯುವಿನ ಕೈಯ ಬಿಲ್ಲನ್ನು ಕತ್ತರಿಸಿ ಹಸುಳೆಯ ಕೈಯ ರಕ್ತದಿಂದ ಮಾಲಿನ್ಯ ಹೊಂದಿದ ನನ್ನ ಈ ಕೈ, ದೈವದ್ರೋಹದ ಈ ಕೈ ಗೆಲ್ಲುವುದಕ್ಕೆ ತುಂಬಿದ ರಾಜಸಭೆಯಲ್ಲಿ ಚಂದ್ರವಂಶಕ್ಕೆ ಸೊಸೆಯಾಗಿ ಬಂದಂತಹ ಆ ದ್ರೌಪದಿ, ತ್ರಿಪುರಾನಂದಿನಿ ಆ ಯಜ್ಞ ಸಂಭವೆ, ಅವಳ ಕವರಿ ಭಾರಕ್ಕೆ ಕೈ ಇಕ್ಕಿ ಮಾನಭಂಗದ ಯತ್ನವನ್ನು ನಾವು ನಡೆಸಲು ಎಸೆಸಿದ್ದೇವೆ. ಕೈ ತಟ್ಟಿ ಪ್ರೋತ್ಸಾಹಿಸಿದವನು ಈ ಧರ್ಮದ್ರೋಹಕ್ಕೆ ನನಗಾದ ಶಾಸನವೇ ಶಿವನೇ. ಅಂತೂ ಕರುಣಾರ್ಜುನರ ಯುದ್ಧ ಒಂದು ಘಟ್ಟಕ್ಕೆ ಬಂದು ಮುಗಿ. ಆ ಭುವನೇಶ ದುರ್ಯೋಧನ ಆಪತ್ತಿಗಾಗುವನೆಂದು ಎನ್ನನ್ನು ಸಲಹೆ ಶರಪರೀಕ್ಷಾರಕದಲ್ಲಿ ಅರ್ಜುನನನ್ನು ನಾನು ಗೊಂದಕ್ಕೆ ಆಮಂತ್ರಿಸಿದಾಗ ದ್ವಂದ್ವ ಯುದ್ಧದ ನಿಯಮದಂತೆಯೇ ಕೃಪರು ಕೇಳಿದ್ದರು, ನಿನ್ನ ಕುಲಗೋತ್ರಗಳನ್ನು ಹೇಳುವುದು. ಆಗ ಉತ್ತರವಿಲ್ಲದೆ ನಾನು ನೆಲನೋಟಕನಾಗಬೇಕಾಗಿ ಬಂತು. ಅದೇ ಸಮಯಕ್ಕೆ ನನ್ನ ಪಿತೃಸ್ಥಾನದಲ್ಲಿದ್ದಂತಹ ನನ್ನ ಸಾಕು ತಂದೆಯ ಅಧಿರಥ ಅಲ್ಲಿಗೆ ಬಂದ. ತಮ್ಮ ಪಿತೃತ್ವವನ್ನು ನಿರೂಪಿಸಿದ. ಅಲ್ಲಿಯೇ ಬಳಿಯಲ್ಲಿ ಭೀಮಸೇನ ಇದ್ದಿರಲ್ಲ, ಏನು ಹೇಳಿದ? ಸೂತನ ಹುಡುಗನಪ್ಪ ಕ್ಷತ್ರಿಯ ಅರ್ಜುನನಿಂದ ಕೊಲೆಗೂ ಅರ್ಹನಾದವನಲ್ಲ. ನಿನ್ನ ವೃತ್ತಿಗನುಗುಣವಾಗಿ ಕುದುರೆಯ ಚಮ್ಮಡಿಗೆಯನ್ನು ಹೇಳಿ ಯಜ್ಞದ ಪರಿಸರದಲ್ಲಿ ಬಿದ್ದ ಅಗಳು ಅನ್ನವನ್ನು ತಿನ್ನುವ ಶ್ವಾನ ನೀನು ಹೇಳಿದನಲ್ಲ. ಅಬ್ಬಾ, ಭೀಮನ ಮರ್ಮವಿಧಕವಾದ ಮಾತೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಸಂದರ್ಭ ನನಗೆ ಒದಗಿ ಬಂದಿದೆ. ಆಗ ದುರ್ಯೋಧನ ತನ್ನ ಸ್ನೇಹ ಸತ್ಯವನ್ನು ತೋರಿ ನನ್ನನ್ನು ಕರೆತಂದು ಪತಿಗರಿಸಿ, ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಎಲ್ಲೆಲ್ಲಿಯೋ ಇರಬೇಕಾಗಿದ್ದ ನನ್ನನ್ನು ಕರೆತಂದು ಅಂಗರಾಜ್ಯದ ಅಧಿಕಾರಿಯನ್ನಾಗಿ ಮಾಡಿ ನನಗೆ ಈ ಭೂಮಿಯಲ್ಲಿ ಒಂದು ಸ್ಥಾನ ಇದೆ, ಮಾನ ಇದೆ ತೋರಿಸಿಕೊಟ್ಟವನು ಒಬ್ಬನೇ ಒಬ್ಬ. ಆತ ನನ್ನ ದೊರೆಕುಮಾರ ದುರ್ಯೋಧನ. ಅವನ ಋಣವನ್ನು ನಾನು ತೀರಿಸಲಾರೆ. ಆಟ ಕರ್ಣನ ಕೂಡೆ, ಬೇಟೆ ಕರ್ಣನ ಕೂಡೆ, ಶಗುಣಸರುಂಟ ಕರ್ಣನ ಕೂಡೆ, ಕರ್ಣ ಕುರುಪತಿಗೊಂಡಿದೆಯೋ ಗೊತ್ತೇ. ಆಡಿ ದಣಿಯನು ನೋಡಿ ದಣಿಯನು ಮನಮೆಚ್ಚಿಕೊಂಡಾಡಿ ತುದಿಯ ಕಾಣ. ಶಿವನೇ, ಅರಮನೆಯೆಂದಿಲ್ಲ, ಆಸ್ಥಾನವೆಂದಿಲ್ಲ, ಉದ್ಯಾನವೆಂದಿಲ್ಲ. ಎಲ್ಲಿ ನೋಡಿದರಲ್ಲಿ ನನ್ನ ದೊರೆ ದುರ್ಯೋಧನ ನನಗೆ ತೋರಿದ ನಿರ್ವ್ಯಾಜ ಪ್ರೇಮ, ಅದಕ್ಕೆ ನನ್ನ ಎದೆ ಗುಂಡಿಗೆ ರಕ್ತವನ್ನೇ ನಾನು ಚೆಲ್ಲಿದರೂ, ತೋರಿಸಿದರೂ, ಕಳಕೊಂಡರೂ ಅದು ಕಡಿಮೆಯಾಗಿರುತ್ತದೆ. ತನ್ನ ಸಹೋದರರು, ತನ್ನ ಮಕ್ಕಳು
ಈ ರಣಮುಖದಲ್ಲಿ ಒಬ್ಬೊಬ್ಬರೇ ಸತ್ತಾಗ ಕರ್ಣನೊಬ್ಬನು ಬದುಕಿ ಬಾಳಿದರೆ ಸಾಕು, ಅವನ ಮುಖದ ಗೆಲುವಿನಲ್ಲಿ ಸತ್ತವರ ನೋವನ್ನು ನಾನು ಮರೆತೇನು ಅಂತ ಭಾವಿಸಿದನು. ಅಂತಹ ದೊರೆಯ ಋಣವನ್ನು ನಾನು ತೀರಿಸಿದೆ. ನೆತ್ತವ ನಾಡೆ ಭಾನುಮತಿ ಸೋಲವ ನೀವುದೆಂದು ಸೋತಾಗ ಕೊರಳ ಹಾರಕ್ಕೆ ಕೈಯಿಕ್ಕಿದ ಸಂದರ್ಭ ಅದು. ಮುತ್ತಿನ ಲಂಬಣಂ ಪರಿಯೇ ಮುತ್ತಿನ ಕೇಳನೆ ನೆನೆನೆನೆದು ಆ ಭೂಗೋತ್ತಮ ದುರ್ಯೋಧನ ಚೆಲ್ಲಿನ ಮುತ್ತುಗಳನ್ನು ಆಯುತ್ತಲಿದ್ದ. ಆದರೂ ಕರ್ಣನನ್ನು ಆಕ್ಷೇಪಿಸಿದವನನ್ನು. ಅಂತಹ ದೊರೆಯನ್ನು ನಾನು ಮರೆದವನೇ. ಭೀಷ್ಮರು, ಮಹಾರಥರು, ಕೌರವನ ಇಬ್ಬರು ಸೇನಾಧಿಪತಿಗಳು, ಕುರುಕುಲದ ಆಧಾರ ಸ್ತಂಭ ಶಿವನೇ ಕಾಲಸ್ಯ ಕುಟಿಲಾದ ಅಪಕರ್ಷಕ್ಕೆ ತುತ್ತಾಗಿ ಸೋತರು. ಆದರೆ ಒಬ್ಬ ಕರ್ಣ ಇನ್ನೂ ಬದುಕಿದ್ದಾನೆ. ಶಿವನೇ ಸತ್ಯದ ಸುತ್ತಿಗೆಯಿಂದ ಬಡಿಯಲ್ಪಟ್ಟು ನಾನು ಹತನಾದೆ. ಅವನಲ್ಲೇ ಆ ಕೃಷ್ಣ ಸತ್ಯವಾದ ಸತ್ಯ ಸಂಕಲ್ಪನ ಕೃಷ್ಣ ಎಲ್ಲ ಕುಲವ ಎಚ್ಚರಿಸಿ ಮಧ್ಯರಾತ್ರಿಯ ಹೊತ್ತು ಮಧ್ಯಪಾಂಡವನಾದ ನನ್ನನ್ನು ಹಿಂಜರಿಸಿ ಧರ್ಮಪ್ರಜ್ಞೆಯ ಅವ್ಯಕ್ತವಾದ ಧರ್ಮದ ಶಕ್ತಿ ವ್ಯಕ್ತ ಸ್ವರೂಪದಿಂದ ಮೈಮಡದಂತೆ ಇರತಕ್ಕವನು ನಮ್ಮಣ್ಣ ಧರ್ಮರಾಜ. ಚತುಸ್ಸಮುದ್ರಗಳಂತೆ 4 ದಿಗ್ಗಜಗಳಂತೆ ಆ ಧರ್ಮವನ್ನು ರಕ್ಷಣೆ ಮಾಡತಕ್ಕವರು ಅವನ ಒತ್ತಿನ ತಮ್ಮಂದಿರಾದ ನಾವು 4 ಮಂದಿ. ಈ ಆತ್ಮಪ್ರಜ್ಞೆ ನನ್ನಲ್ಲಿ ಇರುವುದರಿಂದಲೇ ಆರ್ತರ ರಕ್ಷಣೆಗೆ ನಾನು ಮುಂದಾದದ್ದು. ಅವರು ಬ್ರಾಹ್ಮಣರು, ನಾವು ಕ್ಷತ್ರಿಯರು. ಕ್ಷತಾತ್ರಾಯವಾಗಿ ನಮ್ಮ ದೇಹ ಇರಬೇಕಾದದ್ದು ನ್ಯಾಯ ಎನ್ನುವುದನ್ನು ಒಪ್ಪಿಕೊಂಡವರು. ಗುರುಮುಖದಿಂದ ವಿದ್ಯಾಸಂಪತ್ತನ್ನು ಸಂಗ್ರಹ ಮಾಡಿ ಧನುಷರವನ್ನು ಕೈಗೆತ್ತಿಕೊಳ್ಳುವ ಕಾಲಕ್ಕೆ ಆರ್ತ ರಕ್ಷಣೆ, ಧರ್ಮ ರಕ್ಷಣೆ ಇದು ಕ್ಷತ್ರಿಯರಿಗೆ ಪ್ರಥಮ ಆದ್ಯತೆ. ಆದ್ದರಿಂದಲೇ ಆರ್ತನಾದ ಕೇಳಿದಾಗ ಅದಕ್ಕೆ ಪ್ರತಿಯಾಗಿ ಒಣಗಿದ್ದು ಪಾರ್ಥಿವನಾದ. ಇಂದ್ರಪ್ರಸ್ಥದ ನಮ್ಮ ಅರಮನೆಯ ಬಹು ಸಮೀಪದಲ್ಲಿಯೇ ಬ್ರಾಹ್ಮಣರ ಅಗ್ರಹಾರ. ಈ ಜಗತ್ತೇ ಧಾರಿಣೀಸುರರ ಅಗ್ರಹಾರ. ಅದರಲ್ಲೂ ನಮ್ಮ ಅಣ್ಣನ ಆಳ್ವಿಕೆಯಲ್ಲಿ ಈ ಅಗ್ರಹಾರ ಧಾರಿಣೀಸುರರ ಅಗ್ರಹಾರ ಎನ್ನುವ ಪ್ರಸಿದ್ಧಿಯನ್ನೇ ಪಡೆದಿದೆ. ಆದರೂ ನಿನ್ನೆಯ ರಾತ್ರಿ ನಮ್ಮ ಗರಿವಿಲ್ಲದೆ ಒಂದು ದುರ್ಘಟನೆ ನಡೆದು ಹೋಯಿತು.
ವೃತ್ತಿಯಲ್ಲಿ ಚೋರರಾದವರು ಬ್ರಾಹ್ಮಣರ ಮನೆಗಳನ್ನು ಸೂರೆಗೊಂಡರು. ಸೂರೆಗೊಳ್ಳುವುದು ಕಲಿಯುವುದು. ಇದ್ದವರ ಮನೆಯನ್ನು ಸೂರೆಗೊಂಡರೆ ಕದ್ದವರಿಗೆ ಏನಾದರೂ ದೊರಕಿಲ್ಲ. ಆದರೆ ಈ ಬ್ರಾಹ್ಮಣರ ಮನೆಯಲ್ಲಿ ಏನಿತ್ತು? ನಾನು ಹೇಳಿದ್ದು ಕಲಿಯುಗದ ಬ್ರಾಹ್ಮಣರ ಕಥೆ ಅಲ್ಲ, ದ್ವಾಪರದ ಬ್ರಾಹ್ಮಣರ ಕಥೆ. ಅವರಲ್ಲಿ ಇದ್ದರೆ ಒಂದೆರಡು ಜಪಸರ, ಮಣಿಮಾಲೆ, ದರ್ಬೆಯ ಕಟ್ಟು, ಜಲಪಾತ್ರೆ, ಹೆಚ್ಚೆಂದರೆ ಒಂದಿಷ್ಟು ಬೋಧನ. ಚೋರರಿಂದ ಅಷ್ಟಬಹುದಾದಂತಹ ಯಾವತ್ತು ಭೋಗ ಭಾಗ್ಯ ಸಾಧನಗಳು ಅವರಲ್ಲಿ ಇರುವುದಕ್ಕೆ ಕಾರಣ ಇರಲಾರದು. ಹಾಗಾದರೆ ಆತ್ಮರಕ್ಷಣೆ, ಧರ್ಮರಕ್ಷಣೆ ಇವುಗಳಿಗೆ ಕಂಕಣಬದ್ಧರಾದಂತಹ ಪಾಂಡವರು ಅವರ ತೇಜೋಬೋಧೆಯನ್ನು ಮಾಡುವುದಕ್ಕಾಗಿ ನಮ್ಮ ಶತ್ರುಗಳು ಕೈಗೊಂಡ ಕಾಲಸ್ಥಾನ ಇದು ಎನ್ನುವುದಕ್ಕೆ ಯಾವ ಅನುಮಾನವೂ ಬೇಡ. ಹಾಗೆ ಅಂತ ವಾರ್ತೆ ತಿಳಿದ ತಕ್ಷಣ ಅಣ್ಣನ ಮನೆಯನ್ನು ಪ್ರವೇಶ ಮಾಡುವುದರ ಮೂಲಕ, ಅಂದರೆ ಆಯುಧಾಗಾರವನ್ನು ಪ್ರವೇಶ ಮಾಡಿ ಆ ರೀತಿಯ ವಾಸ್ತುರಚನೆಯುಳ್ಳ ನಮ್ಮ ಮನೆ ಹಾಗೆ ಪ್ರವೇಶ ಮಾಡುವುದರ ಮೂಲಕ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡು ಆ ಕುರುಡರನ್ನು ಯಮನೂರಿಗೆ ಕಳುಹಿಸಿದೆ ಅನ್ನೋಣ. ಆದರೆ ಅದು ನನಗೆ ಮುಖ್ಯವಲ್ಲ. ಆತರ ಹಣವು ನನ್ನ ಕಿವಿಗೆ ಕೇಳಿಸುವ ಮೊದಲೇ ಅವರ ಸಂರಕ್ಷಣೆಯನ್ನು ಮಾಡುವಲ್ಲಿ ನಾನು ವಿಫಲನಾದೆ ಎನ್ನುವ ಕೊರಗು, ಆ ಪಾಪ ಪ್ರಜ್ಞೆಯ ಒಂದೆಡೆ ಇದ್ದಾದರೆ, ಅದೇ ಸಮಯಕ್ಕೆ ದ್ರೌಪದಿಯ ಕುರಿತಾಗಿ ನಾವು ಮಾಡಿಕೊಂಡ ನಿಬಂಧನೆಯನ್ನು ನಾನು ಮುರಿದಿದ್ದೇನೆ ಎನ್ನುವ ಅಂಶ ನನ್ನ ಗಮನಕ್ಕೆ ಬಂತು. ಆದ್ದರಿಂದ ಪ್ರಾಯಶ್ಚಿತ್ತ ರೂಪದ ತೀರ್ಥಯಾತ್ರೆ ನಮ್ಮಣ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಧರ್ಮರಕ್ಷಣೆಗಾಗಿ ಅಂತಃಪುರವನ್ನು ಪ್ರವೇಶ ಮಾಡಿದರೆ ಅದು ಪಾಪ ಅಲ್ಲ, ಅದಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಬೇಕಾಗಿಲ್ಲ. ದಶರಥನು ರಾಮನಿಗೆ ಅದನ್ನೇ ಹೇಳಿದನಂತೆ. ಇದು ಆಜ್ಞೆ ಅಲ್ಲ, ನೀನು ಕಾಡಿಗೆ ಹೋಗಬೇಕಾಗಿಲ್ಲ. ಆದರೆ ರಾಮನಿಗೆ ಅದು ಕರ್ತವ್ಯ ಆಗಿತ್ತು, ನನಗೂ ಅದು ಕರ್ತವ್ಯ ಅಂತ ಭಾವಿಸಿ ಇದನ್ನೊಂದು ವಿಶೇಷ ವಿಧಿಯನ್ನಾಗಿ ಅಂಗೀಕರಿಸಿದ್ದೆ. ಹೌದು, ತೀರ್ಥಯಾತ್ರೆ ಅದು ಕಾಲ್ನಡಿಗೆಯಿಂದ ಸಾಗಬೇಕು. ಕಾಲ್ನಡಿಗೆಯಿಂದ ಸಾಗಿದೆ, ಅದಕ್ಕೊಂದು ಪುಣ್ಯ, ಅದಕ್ಕೊಂದು ಸಾರ್ಥಕ್ಯ, ಅದಕ್ಕೊಂದು ಮೌಲ್ಯ. ಕಾಲ್ನಡೆ ಅಂದರೆ ಗೋವಿಗೆ ಪರ್ಯಾಯವಾದ ಇನ್ನೊಂದು ಹೆಸರು. ಗೋವಿನ ಚತುಷ್ಪಾದದಲ್ಲಿ ಧರ್ಮ ನೆಲೆಯೂರಿ ನಿಂತಿದೆ ಎನ್ನುವುದು ಪ್ರಸಿದ್ಧವಾದ ಮಾತು. ಆದ್ದರಿಂದ ನಮ್ಮ ಕಾಲ್ನಡೆ ಅಂದರೆ ಅದು ಧರ್ಮದ ನಡೆ, ಧರ್ಮ ರಕ್ಷಣೆಯ ನಡೆ. ಹೀಗೆ ನಿರ್ಧರಿಸಿ ಇಂದ್ರಪ್ರಸ್ಥದ ನಮ್ಮ ಅರಮನೆಯಿಂದ ಪ್ರದಕ್ಷಿಣೆಯಾಕಾರವಾಗಿ ಅರುಣರಾಗನಿಂದವಾದ ಪೂರ್ವ ದಿಗ್ಭಾಗವನ್ನು ಹೊಂದಿ ಈ ರವಿಯುದಯದಲ್ಲಿ ಮುಂದಕ್ಕೆ ಬಂದಾಗ ಪ್ರಥಮವಾಗಿ ನನಗೆ ದೊರಕಿದ್ದು ದೇವನದಿಯಾದ ಭಾಗೀರಥಿ. ಚಂದ್ರವಂಶಕ್ಕೆ ಬಾಗಿ ಬಂದಿರುವ ಭಾಗೀರಥಿ ಸಮಗ್ರ ವಿಶ್ವವನ್ನೇ ಮಾಪನ ಮಾಡ ಹೊರಟ ಭಗವಂತನ ಪಾದಬಲವಾದ ತುದಿಬದಿಗಳನ್ನು ತೊಡೆದು ಬಂದಿರುವ ಪಾಪನಾಶಿ. ಆ ಪುಣ್ಯೋದಕವನ್ನು ಬ್ರಹ್ಮದೇವರು ಕಮಂಡಲದಲ್ಲಿ ತುಂಬಿಕೊಂಡರಂತೆ, ಶಿವದೇವರು ತಲೆಯಲ್ಲಿ ಧರಿಸಿದರಂತೆ. ಹಾಗೆಯೇ ಧ್ರುವ ಹಾಗೂ ಸಪ್ತ ಋಷಿಗಳು ಚಿರಸಾಧಾರಣ ಮಾಡಿದರು. ಸಕಲ ರಾಜನ 60,000 ಮಂದಿ ಮಕ್ಕಳನ್ನು ಧರಿಸಿದ ಲೋಕಪಾವನೆಯಾದ ಭಾಗೀರಥಿ. ಅವಳಲ್ಲಿ ಮಂಗಳ ಸ್ನಾನಕ್ಕೆ ನಾನು ಹೇಳಿದಾಗ ನೀರಿನ ಸೆಳೆತ ಅಲ್ಲ, ನೀರೆಯ ಸೆಳೆತ. ಪರಿಣಾಮ ಅವ್ಯಕ್ತವಾದ ಲೋಕಕ್ಕೆ ನಾನು ಸಾಗಬೇಕು.
ಎಚ್ಚೆತ್ತು ಕಣ್ತೆರೆದಾಗ ನಾಗಲೋಕದಲ್ಲಿದ್ದೆ. ಶೇಷರಾಜನ ಮಗಳಂತೆ, ರೂಪಿ ಎಂಬವಳಂತೆ, ನನ್ನಲ್ಲಿ ಅನುರಕ್ತಳಾದ ಅವಳಲ್ಲಿ ನಾಗಜನರ ಪದ್ಧತಿಗೆ ಅನುಸಾರವಾಗಿ ಅವಳನ್ನು ಮದುವೆಯಾಗಿ ಸದ್ಯೋಜಾತನಾದಂತಹ ಬಲವಂತ ಇರಾವಂತನನ್ನು ಪಡೆದೆ. ಇದೀಗ ಆ ಮಡದಿ ಮಗು ಅವರನ್ನು ನಾಗಲೋಕದಲ್ಲಿ ಬಿಟ್ಟು ಗಂಗಾಧರಿಗೆ ತಲುಪಿದೆ. ಮುಂದೆ ಅಲ್ಲಲ್ಲಿ ಇರತಕ್ಕ ತೀರ್ಥಂಗಳು ಭರತಖಂಡದ ಮಣ್ಣೆಲ್ಲ ಹೊನ್ನು ಕೆಲವೆಲ್ಲ ತೀರ್ಥ ಎನ್ನುವ ನಂಬಿಕೆ ಉಳ್ಳವರು ನಾವು. ಇಲ್ಲಿ ಹರಿಯುವ ನೀರು, ಬೀಸುವ ಗಾಳಿ, ಉರಿಯುವ ಅಗ್ನಿ ಎಲ್ಲವೂ ಪವಿತ್ರವಾದ ನಮ್ಮ ಭರತಖಂಡ ಉತ್ತರಕ್ಕೆ ಹೋದಂತೆ ವಿಶಾಲವಾಗುತ್ತಾ ಹೋಗಿ ಭಾರತೀಯರ ಹೃದಯ ವೈಶಾಲ್ಯವನ್ನು ಪ್ರಕಟಪಡಿಸಿದರೆ ದಕ್ಷಿಣಕ್ಕೆ ಬಂದಂತೆ ಆಳವಾಗಿ ಹಿಡಿದಾಗಿ ಕಡಿದಾಗಿ ಇಳಿಯುತ್ತಾ ಬಂದು ಭಾರತೀಯ ಸಂಸ್ಕೃತಿಯನ್ನು ಅದು ಪ್ರಕಟಪಡಿಸುತ್ತದೆ. ಮೂರು ಕಡು ಕಡಲುಗಳ ಸಂಗಮ ಸ್ಥಾನ ಇದು. ದಕ್ಷಿಣದ ಅದ್ವೈತ ಸಮುದ್ರ ಹರಿದು ಬಂದು ಮೂರು ಕಡು ಕಡಲುಗಳಾದದ್ದು ಅಲ್ಲ, ಮೂರು ಕಡು ಕಡಲುಗಳು ಹರಿದು ಬಂದು ದಕ್ಷಿಣದ ಅದ್ವೈತವಾದದ್ದು. ಕಾಣುವ ಕಣ್ಣುಳ್ಳವರಿಗೆ ಒಂದು ಭಾವನೆಯ ಕೇಂದ್ರ, ಆರಾಧ್ಯ ಸ್ಥಾನ. ಯಾಕೋ ಇಲ್ಲಿಗೆ ಬಂದಾಗ ನನ್ನ ಮನಸ್ಸು ಅವನ ನೆನಪಾಗುತ್ತಾ ಇದೆ. ಅವನ ಅಂದರೆ ಆರ್ಯಾವರ್ತದ ಪ್ರಾತಸ್ಮರಣೀಯನಾದಂತಹ ರಾಮನ ನೆನಪಾಗುತ್ತಾ ಇದೆ. ಮಹಾಪುರುಷರ ಪುಣ್ಯಸ್ಥಾನಕ್ಕೆ ಬಂದಾಗ ಅವರ ನೆನಪಾಗುವುದು ಸ್ವಾಭಾವಿಕ. ಹಾಗಾದರೆ ಸರಿಯಾದ ಜಾಗಕ್ಕೆ ನಾನು ಒಂದು ತರಬಿದ್ದೇನೆ. ಇದಲ್ಲವೇ ರಘುವರಿಯರಿಂದ ರಚಿಸಿದ ಸೇತು ಬಂಧನದ ಸ್ಥಾನ. ಯಾರು ಏನೇ ಹೇಳಲಿ, ಇಂದಿಗೂ ನಾನು ಅಸುರ ಕುಲತಾರುವ ಬಹುಮನಿ. ಇದ್ದಾಗ ಆರಕ್ಕೆ ಏರಲಿಲ್ಲ, ಬಿದ್ದಾಗ ಪೂರಕ್ಕೆ ಇಳಿಯಲಿಲ್ಲ. ಹಾಗೆ ಅಂತ ನನ್ನ ಎಡಬಲಗಳಲ್ಲಿ ಬಂಗಾರದ ಕಟ್ಟಿಯ ಕೋಲನ್ನು ಹಿಡಿಯುವ ಮಂದಿ ಈ ಹೊತ್ತು ಕಡಿಮೆಯಾಗಿದ್ದಾರೆ ಎನ್ನುವುದರ ಬಗ್ಗೆ ನನಗೆ ವ್ಯಥೆ ಇಲ್ಲ. ಕಾರಣ ಸ್ಪಷ್ಟ. ಅವರಿಂದ ನಾನಲ್ಲ, ನನ್ನಿಂದ ಅವರು. ಲಂಕೆಯಿಂದ ಲಂಕೇಶನಲ್ಲ, ಲಂಕೇಶನಿಂದ ಲಂಕೆ. ಅರಸನಾದವನು ಎಲೆಮನೆಯಲ್ಲಿ ಕುಳಿತಿರುವುದು ಅರಮನೆ, ಕಟ್ಟೆಯಲ್ಲಿ
ಯಾವ ಆರ್ಯ ಋಷಿಯೇ ಬರಲಿ, ಮಂತ್ರದಲ್ಲಾಗಲಿ ಉಚ್ಚಾರದಲ್ಲಾಗಲಿ ದೋಷ ಇದ್ದರೆ ನಿಂತ ಹೆಜ್ಜೆಯಲ್ಲಿ ವಿವರಿಸಬಲ್ಲಂತಹ ಯೋಗ್ಯತೆ ನನಗುಂಟು. ಈ ಆತ್ಮಪ್ರಜ್ಞೆಯನ್ನು ಮುಂದಿಟ್ಟು ವ್ಯವಹರಿಸುವ ನನ್ನ ಮುಂಭಾಗದಲ್ಲಿ ಇವತ್ತು ಒಬ್ಬ ಸಾಮಾನ್ಯ ನಾಗರಿಕ ಪ್ರಜೆ, ಇಂದಿನ ಯುದ್ಧದ ವರದಿಗಾರ ಏನು ಹೇಳಿದ? ಗೂಢಬ್ರಹ್ಮನಲ್ಲಿ ಹಗೆ ಮಾಡಿ ಕೆಡಬೇಡ. ದೂತನ ಮಾತು ಉಪೇಕ್ಷಿಸುವ ಹಾಗಿಲ್ಲ, ಅರ್ಥಗರ್ಭಿತವಾದ ಮಾತು. ಸ್ಪಷ್ಟವಾಗಿ ಹೇಳ್ತಾನೆ. ಹಾಗಿದ್ದರೆ ಈ ರಾಷ್ಟ್ರದ ಮಹಾನಾಯಕನಾದಂತಹ ನನಗೆ ನನ್ನ ಕುರಿತಾಗಿ ಆತನಿಗಿರುವ ಅಂತಃಕರಣದ ಆಸಕ್ತಿ, ಅಭಿಮಾನ, ಅದು ಈ ಮಾತಿನ ಮುಖದಿಂದ ಹೊರಬಂದಿದೆ. ತನ್ನ ಮಡದಿ ಮಕ್ಕಳನ್ನು ಕಳೆದುಕೊಂಡರು ಈ ನಾಡಿನ ಪ್ರಭುಶಕ್ತಿ, ಅನ್ನದಾತ, ಪ್ರಾಣದಾತ, ನೂರ್ಕಾಲ ಬದುಕಿ ಬಾಳಲಿ ಎನ್ನುವ ಆಶಯವನ್ನು ಗೌರವಿಸುತ್ತೇನೆ. ಇಂತಹ ಸಾವಿರ ಮಂದಿ ರಾಷ್ಟ್ರ ನಿಷ್ಠರ ಉಸುವಿನ ಬಲದಿಂದಲೇ ಆಗಲಿ ನಾನು ಈ ಕಟ್ಟಿದ್ದು ಮನಸ್ಸಿಗೆ ಸಂತೋಷವಾಗುತ್ತದೆ. ಏನು ಹೇಳಿದ? ರಾಮ ಪರಬ್ರಹ್ಮ ಸ್ವರೂಪಿ ಇದ್ದಾನೆ. ಅಯೋಧ್ಯೆಯಲ್ಲಿ ರಾಮನ ಇತಿವೃತ್ತಾಂತವನ್ನು ಸರಿಯಾಗಿ ತಿಳಿದವರಿಲ್ಲ. ದಶರಥನೂ ತಿಳಿದಿಲ್ಲ, ಕೌಸಲ್ಯನೂ ತಿಳಿದಿಲ್ಲ. ಎಲ್ಲಿಯೋ ಆ ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ಯಜ್ಞ ರಕ್ಷಣೆಗೆ ಕರೆದೊಯ್ಯುವುದಕ್ಕೆ ಬಂದಾಗ ವಸಿಷ್ಠ ಮಹರ್ಷಿ ದಶರಥನಲ್ಲಿ ಹೇಳಿದಂತೆ, ರಾಮನನ್ನು ನಾನು ಅರಿತಿದ್ದೇನೆ, ವಿಶ್ವಾಮಿತ್ರ ಅರಿತಿದ್ದಾನೆ. ಅಂದರೆ ಅದು ಜ್ಞಾನದ ಅರಿವು. ಮಿಕ್ಕವರಿಗೆ ಸುಲಭಗ್ರಾಹ್ಯವಲ್ಲದಂತಹ ಈ ಜ್ಞಾನದ ಅರಿವು ಲಂಕೆಯ ಒಬ್ಬ ಬಡತಾಯಿ ಮಗನ ಅರಿವಿಗೆ ಬಂದಿದೆ ಅಂತಾದರೆ ನನ್ನ ಜೀವಭಾವಕ್ಕೊಂದು ಘನತೆ ಬಂತು. ಹಾಗಿದ್ದರೆ ರಾವಣ ಈ ತನ್ನ ಬದುಕಿನಲ್ಲಿ ಏನನ್ನು ಸಾಧಿಸಿದ? ಇದು ಲಂಕೆಯಲ್ಲಿ ನಾನು ಮಾಡಿ ತೋರಿಸಿದ ಸಾಂಸ್ಕೃತಿಕವಾದ ಯುದ್ಧ, ರಾಕ್ಷಸ ಕುಲೋದ್ಧಾರ ಎನ್ನುವುದು ಇದನ್ನು ನಮ್ಮಮ್ಮ ಬಯಸಿದ್ದು. ಈ ಅರ್ಥಪೂರ್ಣವಾದಂತಹ ಕುಲೋನ್ನತಿಯನ್ನು, ಬಲೋನ್ನತಿಯನ್ನು, ಆತ್ಮೋತ್ಕರ್ಷವನ್ನು ಅಕ್ಷರಾರ್ಥದಲ್ಲಿ ನಾನು ಅದನ್ನು ಸಾರ್ಥಕಪಡಿಸಿದ್ದೇನೆ. ಹೌದು, ಒಂದು ಕಾಲಕ್ಕೆ ನಾನು ಈ ರಾಕ್ಷಸ ರಾಜರಾಜೇಶ್ವರನಾಗುವ ಮೊದಲು ಲಂಕೆಯಲ್ಲಿ ನಮ್ಮವರಿಗೆ ಏನಿತ್ತು? ಕಲ್ಲಪೀಠವೇ ಸಿಂಹಾಸನ, ಮರಳ ತೆರಳೆ, ಶ್ವೇತಛತ್ರ, ಸೊಂಟಕ್ಕೆ ಉಡಿದಾರ ಇಲ್ಲ, ಕಂಠಕ್ಕೆ ಆಭರಣ ಇಲ್ಲ, ಹರಿದ ಬಟ್ಟೆ, ಮುರಿದ ಕಟ್ಟೆ. ಯಜ್ಞದ ಉಪಸ್ತರಣದ ಹೊರಭಾಗದಲ್ಲಿ ಬಿದ್ದಿರುವಾಗಲೂ ಅನ್ನವನ್ನು ತಿನ್ನುವ ದಯನೀಯವಾದ ಸ್ಥಿತಿ. ಹಗಲು ಸಂಚಾರಕ್ಕೆ ನಮಗೆ ಮುಖ ಇಲ್ಲ, ವಿಷವನ್ನು ಉಂಡೆವು. ಆ ಕಾಲಕ್ಕೆ ಅಮ್ಮನ ಎದೆ ಹಾಲನ್ನು ನಾನು ಕುಡಿದದ್ದು ಕಡಿಮೆ. ಒಂದು ಮುಖದಿಂದ ಹಾಲನ್ನು ಕುಡಿಯುತ್ತಲಿರುವಾಗ ಮಿಕ್ಕ ಮುಖಗಳಿಗೆ ಅಮ್ಮನ ಕಣ್ಣೀರು ಇಳಿಯಿತು. ಮುಖಗಳು ಒದ್ದೆಯಾದವು. ಯಾಕಮ್ಮ ಹೀಗೆ ಅಂತ ಕೇಳಿದಾಗ ವಿಷ್ಣು ಚಕ್ರದ ಹದಿಯಿಂದ ಪ್ರಸಾದದ ಗಡಿಯಲ್ಲಿ ನಿರ್ಗತಿಕರಾಗಿ ಹೋಗಿದ್ದ ರಕ್ಕಸರ ಪರಿಭವದ ಕರೆಯನ್ನು ಹೇಳಿದರು. ಇದಕ್ಕೊಂದು ಪರಿಹಾರ ಮಾಡಲೇಬೇಕು ಮಗನೇ. 10 ತಲೆಗಳಲ್ಲಿ 10 ಬಾರಿ ವಿಚಾರದ ವಿಮರ್ಶೆಯನ್ನು ನಡೆಸು, 20 ತೋಳುಗಳಲ್ಲಿ ದುಡಿದು ರಾಕ್ಷಸರ ಕಣ್ಣೀರನ್ನು ಒರೆಸು. ಅಮ್ಮನ ಹೃದಯತ್ವವಾದ ಈ ಮಾತು
ಅದನ್ನೇ ಶುಭಹರಕೆ ಎಂದು ಸ್ವೀಕಾರ ಮಾಡಿದ ನಾನು ಅಲ್ಲಿಂದ ಮೇಲೆ ಸೆಳೆದು ನಿಂತಾಗ ಹೋಮ ಧೂಮದ ಮಧ್ಯೆ ಕೇಳಿಸುತ್ತಲಿತ್ತು ಮಂತ್ರಘೋಷ. ಆಗಮಾನತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸ. ದೇವತೆಗಳೇ ನೀವು ಹೀಗೆ ಬನ್ನಿ, ರಾಕ್ಷಸರೇ ನೀವು ಹಾಗೆ ಹೋಗಿ. ಇದು ಯಾಕೆ? ವರ್ಗಭೇದ. ಕಡಲನ್ನು ಕಡೆಯುವಾಗ ಸಮಪಾಲು ಸಮಬಾಳು. ನಮ್ಮ ಪರಿಶ್ರಮ ಬೇಕಾಗಿತ್ತು, ಆದರೆ ಬಲವನ್ನು ಹಂಚುವಾಗ ವಂಚನೆ. ಅದರ ಮುಂದುವರೆದ ಭಾಗ ಇದು. ಗಮನಾರ್ಥಂತು ರಾಕ್ಷಸ. ಹಾಗಿದ್ದರೆ ರಾಕ್ಷಸರು ನಾವು ಎಲ್ಲಿಗೆ ಹೋಗಬೇಕು? ಋಷಿಮುನಿಗಳ ಗಡ್ಡವನ್ನು ಹಿಡಿದು ಕೇಳಿದೆ. ಮುಖ ನೋಡಿದರೆ ಹೊರತು ನನಗೆ ಉತ್ತರವನ್ನು ಕೊಡುವುದಕ್ಕೆ ಮುಂದಾಗಲಿಲ್ಲ. ಆದ್ದರಿಂದ ಉತ್ತರಕ್ಕಾಗಿ ಹಠದಿಂದ ಹಿತದಿಂದ ಮುಂದುವರಿದೆ. ಪರಿಣಾಮ ನಾನು ಬೆಳೆದೆ, ನಮ್ಮವರನ್ನು ಬೆಳೆಸಿದೆ. ಈಗ ಸುರಮನ ಭಯಂಕರ ಭವನದ ವರ್ಣದ ಜನ. ಪ್ರಸಂಗದಲ್ಲಿ ಇರುವ ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕಥಾಲೋಪವಾಗದಂತೆ ಬಿಟ್ರೆ ಕವಿಗೆ ಅಪಚಾರ ಮಾಡಿದಂತೆ ಆಗ್ತದೆ. ಅಂದ್ರೆ ಕೆಲವೆಲ್ಲ ಪ್ರಸಂಗದಲ್ಲಿ ಏನು ಅದು ಪುರಾಣದ್ದೇ ಆಗ್ಲಿ, ಅದು ಸಮಾಜಕ್ಕೆ ಕೊಡುವಂತಹ ಮೌಲ್ಯಗಳೇನು ಉನ್ನತ ಮಟ್ಟದ್ದಲ್ಲ. ಅಂದ್ರೆ ಗುರುಪತ್ನಿಯನ್ನೇ ಮೋಹಿಸುವಂತ ಶಿಷ್ಯನ ಕಥೆ ಆಗಿರ್ಬೋದು, ಅಥವಾ ಸುಧನ್ವಾರ್ಜುನದ ಪ್ರಭಾವತಿ ಅಲ್ಲಿ ಕೇಳುವಂತ ಕೆಲವು ಸನ್ನಿವೇಶಗಳಾಗಿರ್ಬೋದು, ಅದನ್ನೆಲ್ಲ ಪುರಾಣದಲ್ಲಿ ಇದೆ. ಹೌದು, ಅದನ್ನು ಸ್ವಲ್ಪ ಟಚ್ ಮಾಡಿ ಇದು ಮಾಡಿ ಅದನ್ನು ವಿಶೇಷವಾಗಿ ಇದು ಮಾಡದೆ ವೈಭವೀಕರಿಸದೆ. ಅಂದರೆ ಅದು ಅರ್ಥ ಹೇಳುವ ಅರ್ಥಧಾರಿಯ ಸಾಮರ್ಥ್ಯವನ್ನು ಹೊಂದಿಕೊಂಡುಂಟು. ಈಗ ಸುಧನ್ವ ಪ್ರಭಾವತಿಯ ಭಾಗ ಅದು ಎಷ್ಟು ಒಳ್ಳೆಯದಾಗಬಹುದು, ಅಷ್ಟೇ ಹಾಳುವಾಗಬಹುದು. ರಾಮಭರತನ ಭಾಗ ಅದು ಒಳ್ಳೆಯದಾದರೆ ಎಷ್ಟು ಒಳ್ಳೆಯದಾಗ್ತದೆ, ಹಾಳಾದರೆ ಎಷ್ಟು ಹಾಳಾಗ್ತದೆ. ದಶರಥ ಕೈಕೆ ಮಾತನಾಡುವಾಗ ಎಷ್ಟು ಒಳ್ಳೆಯದಾಗಬಹುದು, ಇಲ್ಲದ್ರೆ ಜನರಿಗೆ ಬೋರ್ ಆಗ್ತದೆ. ಸಂದರ್ಭ ಹಾಗೆ ಉಂಟು. ಅದು ಯಾರು ಪಾತ್ರವನ್ನು ವಹಿಸ್ತಾರೆ, ಆ ಪಾತ್ರಧಾರಿಯ ಸಾಮರ್ಥ್ಯ ಏನು ಎನ್ನುವುದರ ಮೇಲೆ ಅವಲಂಬಿತವಾಗಿ ಇರ್ತದೆ ಅಂತ ನನಗೆ ಕಾಣುತ್ತದೆ. ಮತ್ತೆ ಕೆಲವು ಪ್ರಸಂಗಗಳಲ್ಲಿ ಪದ್ಯಗಳನ್ನು ಕಟ್ಟು ಮಾಡಿದರೆ ಕವಿಗೆ ದೋಷ ಉಂಟಾ, ಅವನನ್ನು ತಣ್ಣದ ಮಾಡಿದ ಹಾಗೆ ಆಗ್ತದ ಅಂತ ಕವಿ ಯಾವುದೋ ಒಂದು ದೃಷ್ಟಿಯಲ್ಲಿಟ್ಟು ಬರೆದಿದ್ದಾನೆ. ಅವ ಬಹಳ ಸುಲಭದಲ್ಲಿ ಅವ ಇವರಾಗಿ ME PhD ಆದವಲ್ಲ. ಹೌದೌದು. ಪಾರ್ತಿ ಸುಬ್ಬ ಬರೆದ ಎಷ್ಟೋ ಉಂಟು. ನಂದಳಿಗೆ ಲಕ್ಷ್ಮೀನಾರಾಯಣಪ್ಪ ಆದರೆ ಅವ ಸ್ವಲ್ಪ ಕವಿಯಾಗಿ ಎಲ್ಲ ಇದ್ದ. ಅವರೆಲ್ಲ ಹಳ್ಳಿಯ ಸೊಗಡಿನಿಂದ ಬಂದ ಭಾಗವತರುಗಳು, ಕವಿಗಳು. ಅವರು ಏನು ಬರೀತಾರೆ ಅಂದರೆ ಅದು ಆ ಮಟ್ಟದಲ್ಲಿ ಸರಿಯಾಗಿ ಉಂಟು. ಅವರ ಭಾಷೆಯಲ್ಲಿ ನಮ್ಮ ಪಾರ್ತಿ ಸುಬ್ಬನ ಪ್ರಸಂಗಗಳಲ್ಲಿ ಕೆಲವೆಲ್ಲ ಏನಪ್ಪ ರಾವಣೇಂದ್ರ, ಹೌದು, ಅದು ಶುದ್ಧ ಕನ್ನಡ ಅಂತ ನಾನು ಒಪ್ಪುವುದಿಲ್ಲ. ಅದಕ್ಕೆ ಅದನ್ನು ಬಿಡುವುದಲ್ಲ. ಅದಕ್ಕೆ ಏನಂದರೆ ಅದಕ್ಕೆ ಸರಿಯಾಗಿ ಹೊಂದಿಸಿ ಈಗಿನ ಕಾಲಕ್ಕೆ ಸರಿ ಮಾಡಿ ಅದನ್ನು ಹೇಳಬೇಕು. ಅರ್ಥ ಹೇಳುವವನ ಸಾಮರ್ಥ್ಯವನ್ನು ಹೊಂದಿಕೊಂಡಿರುವುದು. ಅದನ್ನು ಎಷ್ಟು ಅಶ್ಲೀಲವಾಗಿ ಕೊಂಡು ಹೋಗ್ಬೋದು. ಈ ಶೂರ್ಪನಖಿ ಮತ್ತು ರಾಮ ಮಾತನಾಡುವಾಗ ಅದನ್ನು ಎಷ್ಟು ಒಳ್ಳೆದಾಗಿ ಕೊಂಡು ಹೋಗ್ಬೋದು. ಈಗೆಲ್ಲದೆ ಒಂದುವರೆಗೆ ಕತ್ತಿ ಅದನ್ನೇ ಟ್ರಂಪ್ ಆಗಿ ಬಳಸಿಕೊಂಡು ಹೋಗ್ತಾರೆ. ಅದು ಒಂದು ಚೂರಿ ಎರಡೂವರೆ ಅಲ್ವಾ? ಅದು ಎಂತದು? ಒಂದು ಚೂರು ಬಹಳ ಸಣ್ಣದು ವಿಷಯ, ಅದಕ್ಕೆ ಚೂರಿ ಅಂತ ಯಾಕೆ ಮಾಡಬೇಕು? ಒಂದು ಚೂರಿಗೆ ಎರಡೂವರೆ ಇರುವುದು. ಒಂದು ಸಣ್ಣ ವಿಷಯಕ್ಕೆ ನೀನು ಎರಡು ಮಾತಾಡ್ತೀಯಲ್ಲ ಹೇಳಿದ್ರೆ ಎಷ್ಟು ಚಂದ ಹೋಗ್ತದೆ. ಅಲ್ಲಿ ಆ ಒಂದು ಸಂಪೂರ್ಣ ಸಂದರ್ಭವೇ ಆಗುದಿಲ್ವಾ? ನನ್ನ ಒಂದು ವಾಲಿಗೆ ಒಬ್ಬರು ತಾರೆ ಹೇಳಿದ್ದಾರೆ, ಒಳ್ಳೆ ಅರ್ಥಧಾರಿ. ನಾನು ನಿರೀಕ್ಷೆ ಮಾಡದ ರೀತಿಯಲ್ಲಿ ಹೇಳಿದ್ರು, ನಾಳೆ ನೋಡಿಕೊಂಬ ಯುದ್ಧ. ಎಂಥದವರು ಹೇಳಿದ್ದಂದ್ರೆ ಎಲ್ಲರೂ ಹೇಳೋದು ನಾಳೆ ನೋಡಿಕೊಂಬ, ಇವತ್ತು ಯುದ್ಧ ಬೇಡ, ರಾತ್ರಿ ಹೊತ್ತು ನಾಳೆ ನೋಡಿ. ಅವರು ಹಾಗೆ ಹೇಳಲಿಲ್ಲ. ನಾಳೆ ಎನ್ನುವುದು ಭವಿಷ್ಯತ್ತು. ಆ ಭವಿಷ್ಯತ್ತನ್ನು ನೋಡಿಕೊಂಡು ನಾವು ಆಲೋಚನೆ ಮಾಡಬೇಕು. ಒಳ್ಳೆ ವಿಷಯ ನೋಡಿ. ನಾನು ಅದಕ್ಕೆ ಒಪ್ಪಿದೆ. ವಾಲಿ ಅರ್ಥ ನಾನು ಖಂಡಿಸಲಿಲ್ಲ. ನೀನು ಹೇಳುವುದು ಸರಿ, ಆದ್ರೆ ಈಗ ಸಂದರ್ಭ ಬೇರೆ ಉಂಟು, ಯುದ್ಧಕ್ಕೆ ಹೋಗೋದು ಉಪಾಯ ಇಲ್ಲ ತಗೊಂಡು.
ಅದು ಸಂದರ್ಭ ನೋಡಿಕೊಂಡು ಹೇಳಬೇಕು. ಏನೇ ಇನ್ನೊಂದು ಅಂದರೆ, ನಾನು ಶೇಣಿಯವರೊಟ್ಟಿಗೆ ಒಂದು ಅರ್ಥ ಹೇಳಿ ಅವರು ನನ್ನನ್ನು ಬದುಕಿಸಿ ಬಿಟ್ಟಿದ್ದಾರೆ ಪುಣ್ಯದಿಂದ. ಅವರ ಶಲ್ಯನಿಗೆ ನಾನೊಂದು ಕೌರವ ಹೇಳಿದ್ದೇನೆ, ಅಲ್ಲ ಬೇರೆ ಅರ್ಥ ಹೇಳಿದ್ದೇನೆ. ಅಲ್ಲಿ ಅವರು ದಟ್ಟಿಸಿದರು. ಸೇನಾಧಿಪತ್ಯಕ್ಕೆ ನನ್ನನ್ನು ಹೇಳಿದಾರ ತಂದದ್ದು ನೀನು ಕರೀದು ಯಾಕೆ? ಅದು ಪದ್ಯದಲ್ಲಿ ಉಂಟಲ್ಲ, ಯಾರು ಮಾಡಿ ಹೇಳಿದರು. ಅಲ್ಲಿ ಒಂದು ಪದ್ಯ ಉಂಟು ಕೌರವನಿಗೆ ಅಂತಂದ್ರೆ, ನೀವಿರ್ದು ಪರಿಭವಕ್ಕೆ ಬಂದು ದೆಮ್ಮಯ ಸೇನೆ ಅಂತ. ನಾನು ಅದಕ್ಕೆ ಒಂದು ಟ್ವಿಸ್ಟ್ ಮಾಡಿದೆ. ನೀವಿದ್ದು ಈಗ ಇಷ್ಟೆಲ್ಲ ಆಯ್ತಲ್ಲ ಮಾವ ಅಂತ ಹೇಳಿದ್ದಕ್ಕೆ ಅವರು ಬೈದರು ನನಗೆ. ಅದು ಆ ಪಾತ್ರದ ಬೈಯುವುದೇ. ಹೌದು, ನಾನು ಹೇಳಿದೆ ನೀವಿರ್ದು ಅಂತ ನಿಮ್ಮನ್ನು ಮಾತ್ರ ಹೇಳಿದ್ದಲ್ಲ, ನೀವು ಮತ್ತು ಕರ್ಣ ಇಬ್ಬರೂ ಇತ್ತು. ನೀವಿರ್ದು ಅಂದ್ರೆ ಇರಬೇಕಾದ ಜಾಗದಲ್ಲಿ ನೀವು ಇಬ್ಬರು ಇಲ್ಲ, ಬೇರೆ ಬೇರೆ ಜಾಗದಲ್ಲಿ ಇದ್ದೀರಿ, ಆದ್ದರಿಂದ ಹೀಗಾದದ್ದು ಅಂತ ಹೇಳಿದೆ. ಬಹಳ ಖುಷಿ ಆಯ್ತು ಅವರಿಗೆ. ಅಕ್ಕ ಹಾಗೆ ಮಾತಾಡಬೇಕು, ಹಾಗಾದ್ರೆ ಸರಿ ಅಂತ ಹೇಳಿ ಮತ್ತೆ ಕೊಂಡೋದ್ರು ಅವರು. ಮತ್ತೆ ತಾಳ ಮುಗಿದ ನಂತರ ಬ್ಯಾಶ್ ಅಂತ ಹೇಳಿದ್ದಾರೆ ನನ್ನ ಹತ್ರ. ಅವರು ನೆಲಸಮ ಮಾಡ್ಲಿಕ್ಕೆ ಹುಷಾರಿದ್ದಾರೆ, ಅದು ನನ್ನನ್ನು ಈವರೆಗೆ ಮಾಡಲಿಲ್ಲ. ಏನೋ ನನ್ನ ಮೇಲೆ ಒಂದು ಅನುಗ್ರಹ ಬುದ್ಧಿ ಇಲ್ಲ. ಅವರು ಇಲ್ಲೆಲ್ಲ ಬಂದ್ರೆ ಇಲ್ಲಿ ಬರ್ತಿದ್ರು. ತಾಳಮದ್ದಲೆ ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಬೇಕು ಅಂತ ಅಂದ್ರೆ ಅದು ಎಷ್ಟು ಬೇಕು? ಅದು ಬೇಕು. ಬೇಕಿಲ್ಲ ಇದ್ರೆ ಇದಕ್ಕೆ ಲಂಗು ಲಗಾಮ ಯಾವುದೂ ಇಲ್ಲ. ಈಗ ನೀವು ಈಗ ಕೇಳುವುದೇ ಬಹಳ ಒಳ್ಳೆಯದು. ಈಗ ಅದಕ್ಕೆ ವಿಮರ್ಶೆ ಅಂತ ಹೇಳಿದರೆ ಯಾರು ವಿಮರ್ಶೆಯನ್ನು ಓದುವವರು ಇಲ್ಲ, ತಿಳ್ಕೊಳ್ಳುವವರು ಇಲ್ಲ. ಮತ್ತೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ನೀವೊಂದು ಕಮ್ಮಟವನ್ನು ಇತ್ಯಾದಿಗಳನ್ನೆಲ್ಲ ಮಾಡಿದ್ರೆ ಅದಕ್ಕೆ ಬರುವವನು ಇಲ್ಲ, ಅದರಲ್ಲಿ ಭಾಗವಹಿಸಿ ಕೇಳುವವರು ಇಲ್ಲ. ಈ ಭಾಷಣ ಬಿಗಿಯವರು ಇದ್ದಾರಲ್ಲ, ಅವರು ಅರ್ಥ ಹೇಳಲಿಕ್ಕೆ ಅವರು ಬೇರೆ, ಅದೇ ಬೇರೆಯವರು ಯಕ್ಷಗಾನ ಅಂದ್ರೆ ಹೀಗಿರಬೇಕು, ಅದಕ್ಕೆ ಹೀಗೆ ಧೋರಣೆ, ಅದೆಲ್ಲ ಭಾಷಣದಲ್ಲಿ ಬಿಗಿತಾರೆ. ಇವರು ಕೂತು ವೇದಿಕೆಯಲ್ಲಿ ಅಂತ ಅರ್ಥ ಹೇಳುವಾಗ ಅದು ಪ್ರತ್ಯೇಕವಾಗಿರುತ್ತೆ. ಇದನ್ನು ನಾನು ಕೆಲವರ ಹತ್ರ ಪ್ರಶ್ನಿಸಿದ್ದೇನೆ, ನೀವು ಅಲ್ಲಿ ಹೇಳ್ತೀರಿ ಒಂದು ಸ್ವಾಮಿ, ಇಲ್ಲಿ ಹೀಗೆ ಹೇಳ್ತೀರಲ್ಲ, ಅದೆಲ್ಲ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮುಗೀತಲ್ಲ, ನಾನಾ ಕಮ್ಮಟಕ್ಕೆಲ್ಲ ಹೋಗುದು. ಅಲ್ಲ, ವಿಮರ್ಶೆಗೆ ನಾವು ಮಾಡಿದ್ರು ಕೂಡ ಈಗ ನೋಡಿ, ನಿಮ್ಮನ್ನು ವಿಮರ್ಶೆ ಮಾಡುವ ಒಂದು ಮಟ್ಟದಲ್ಲಿ ನಾನಿಲ್ಲ. ನನ್ನ ಮಟ್ಟಕ್ಕೆ ಸರಿಯಾಗಿ ನಾನು ನಿಮ್ಮನ್ನು ವಿಮರ್ಶೆ ಮಾಡಬಹುದು. ಆಗ ಆ ವಿಮರ್ಶೆಗೆ ಕಲಾವಿದರ ಎಷ್ಟು ಮನ್ನಣೆ ಕೊಡಬಹುದು ಅಥವಾ ಕೊಡ್ಬೇಕು ಯಾಕೆ ಅನ್ನುವಂತ ಪ್ರಶ್ನೆ ಬರ್ತದೆ. ಆದ್ರೆ ಅದನ್ನು ಅದಕ್ಕೆ ಮೊದಲೆಲ್ಲ ಈ ಯಕ್ಷಗಾನ ತಾಳಮದ್ದಲೆಯಲ್ಲಿ ಆಗಲಿ ಆಟದಲ್ಲಿ ಆಗಲಿ ಭಾಗವತ ಎಲ್ಲವರನ್ನು ನಿಯಂತ್ರಿಸ್ತಿದ್ದ. ಅದಕ್ಕೆ ಮತ್ತೆ ಸಭಾಧ್ಯಕ್ಷರು, ಮೊದಲೆಲ್ಲ ಸಭಾಧ್ಯಕ್ಷರು ಅಂತ ಒಬ್ಬರು ಇರ್ತಿದ್ರಂತೆ, ಅದು ನನಗೆ ನೆನಪಿಲ್ಲದ ಕಾಲದಲ್ಲಿ. ಮತ್ತೆ ಈ ಅಗರಿ ಭಾಗವತರಂತ ಭಾಗವತಿಗೆ ಮಾಡ್ತಿದ್ರೆ, ಮತ್ತೆ ಹಳೆ ಬಲಿಪುರ ಇದ್ದರಲ್ಲ, ಹೌದು, ಅವರ ಭಾಗವತಿಕೆಯಲ್ಲಿ ಇವ ಅರ್ಥಧಾರಿ ಅರ್ಥ ಹೇಳುದು ಸರಿಯಾಗಿದ್ರೆ ಅಲ್ಲೇ ಅವರನ್ನು ಆಕ್ಷೇಪಿಸ್ತಿದ್ರು. ನನ್ನ ಪದಕ್ಕೆ ಅರ್ಥ ಹೇಳಲಿಲ್ಲ, ಮತ್ತಿನ ಪದ್ಯ ನಿನಗೆ ಯಾಕೆ ಹೇಳಬೇಕು ಅಂತ ಹೇಳ್ತಿದ್ರಂತೆ. ಈಗ ಅದೇ ಭಾಗವತ ಅಂದ್ರೆ ಅವರಿಗಿಂತ ಹೆಚ್ಚು ಕಲ್ತವರು ಇವರಾಗಿದ್ದಾರೆ. ಮುಖಕ್ಕಿಂತ ಮೂಗು ದೊಡ್ಡದಾಗಿದೆ, ಮೂಗಿಗಿಂತ ಮೂಗುತಿ ದೊಡ್ಡದಾಗಿದೆ. ಪರಿಣಾಮ ಅದು ನಾವು ಯಾರಿಗಾರು ಒಬ್ಬರಿಗೆ ಗೌರವ ಕೊಡ್ಬೇಕು ರಂಗದಲ್ಲಿ. ಭಾಗವತ ಅಂದ್ರೆ ಭಾಗವತ, ಅವರು ಮಾಡೋದು ಇದೆ. ಅದೇ ಅಂದ್ರೆ ಅದು ಒಟ್ಟು ಏನಾಗಿದೆ ಅಂತಂದ್ರೆ, ಒಟ್ಟು ಇದನ್ನ ಹೇಗೆ ನಿಯಂತ್ರಿಸಲಿಕ್ಕೆ ಸರಿಯಾದ ಜನಗಳಿಲ್ಲ. ಮೊದಲಾದ್ರೆ ಒಂದು ಸಂಘಟನೆ ಮಾಡಿ ಅದನ್ನು ಕೊಂಡೋಗ್ಲಿಕ್ಕೆ ಜನ ಇದ್ದರು. ಕುಮ್ಮನೂರು ಬಾಲಕೃಷ್ಣರಾಯರು, ಕೀರಿಕಾಡು ವಿಷ್ಣು ಭಟ್ರು, ಇವರೆಲ್ಲ ತಮ್ಮ ಸ್ವಂತವನ್ನು ಸಮೇತ ಇದಕ್ಕೆ ವ್ಯಯಿಸಿದವರು. ಅವರ ಮಾತಿಗೆ ಒಂದು ಗೌರವ ಇತ್ತು. ಯಕ್ಷಗಾನಕ್ಕೊಂದು ರೂಪವನ್ನು, ಒಂದು ತತ್ವವನ್ನು, ಒಂದು ತಳಹದಿಯನ್ನು ಮಾಡಿಕೊಟ್ಟವರು. ಅವರನ್ನೇ ನಮಗೀಗ ನೆನಪೇ ಇಲ್ಲ. ಈ ಜನ ಯಾರಂದ್ರೆ ಯಾರೇ ಗೊತ್ತಿಲ್ಲ. ಅಲ್ಲ, ಈಗಲೂ ಇದ್ದಾರೆ, ಒಳ್ಳೆ ಭರವಸೆ ಅರ್ಥಧಾರಿಗಳಿದ್ದಾರೆ, ವೇಷಧಾರಿಗಳಿದ್ದಾರೆ, ನಾನು ದೂರದಲ್ಲ. ಒಟ್ಟು ಟೋಟಲಿ ಅಭಿಪ್ರಾಯ ಹೇಳಿದ್ದು. ಪುರಾಣ ಕಥೆಗಳಿಗೆ ಮತ್ತೆ ಯಕ್ಷಗಾನ ಪ್ರಸಂಗ ಕಥೆಗಳಿಗೆ ಇರುವ ಭಿನ್ನತೆ ಹೇಗೆ ಸಮರ್ಥನೀಯ ಅಂದ್ರೆ, ಉದಾಹರಣೆಗೆ ಈಗ ನಾವು ಪ್ರಹ್ಲಾದ ಚರಿತ್ರೆಯನ್ನು ತಗೊಂಡ್ರೆ, ಶ್ರೀಮದ್ ಭಾಗವತದ ಮೂಲ ಕಥೆಗೆ ಅದು ಭಿನ್ನ. ನಮ್ಮ ಯಕ್ಷಗಾನದಲ್ಲಿ ಏನು ಅಂತಂದ್ರೆ, ಹರನೆಂದು ಬರೆ ಎನ್ನುತ್ತಲಿ ಹರಿ ಎಂದು ಬರೆದೆ ಅಂತ ಎಲ್ಲ ಉಂಟು. ಇದೆಲ್ಲ ಏನಾಗ್ತದೆ ಅಂತಂದ್ರೆ, ಒಂದು ಗುಂಪುಗಾರಿಕೆಗೆ ಅಥವಾ ಒಂದು ಸೈದ್ಧಾಂತಿಕವಾದಂತಹ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ನನ್ನ ಅಭಿಪ್ರಾಯ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಆ ಪಾತ್ರವನ್ನು ವಹಿಸುವವನ ಕೈಯಲ್ಲಿ ಉಂಟದು. ಶೇಣಿಯವರು ಹಿರಣ್ಯಕಶ್ಯಪ ಮಾಡಿ ವಿಷವನ್ನು ಕೊಡುವ ಸಂದರ್ಭದಲ್ಲಿ ಎಂಥವರಿಗೂ ಪರಿಣಾಮಕಾರಿಯಾಗಿ ತೋರಿಸ್ತಿದ್ರು ಸಭೆಯಲ್ಲಿ. ವೇಷ ಮಾಡುವುದು ನಾನು ನೋಡಿದ್ದೇನೆ. ಹಿರಣ್ಯಕಶ್ಯಪ ಆ ವಿಷದ ಬಟ್ಟಲನ್ನು ತಂದು
ನನಗೆ ಕೊಡ್ತೀಯೋ ಅಲ್ಲ ಪ್ರಹ್ಲಾದನಿಗೆ ಕೊಡ್ತೀಯೋ ಅಂತ ಹೇಳಿ ಮುಖ ತಿರುಗಿಸಿ ಹೋಗುವುದು, ಅದು ಬಹಳ ಒಂದು ಪರಿಣಾಮ ಬೀರ್ತಿತ್ತಾಗ. ಅವರು ಕುಣಿಯುವುದಿಲ್ಲ ಹೆಚ್ಚು. ನಾನು ಬಹಳ ಮೆಚ್ಚಿದ ಪಾತ್ರ ಅವರದ್ದು ಹಿರಣ್ಯಕಶ್ಯಪ. ಹಾಗೆ ಈ ಹರನೆಂಬ ಹರಿ ಎಂಬ ಎನ್ನುವುದು ಅದು ಮೂಲದಲ್ಲಿ ಒಂದೇ ಅಲ್ವಾ, ಹರ ಹರಿ ಹರಿ, ಹರ ಇಲ್ಲ. ಅದನ್ನು ಅಲ್ಲಿಗೆ ತಂದು ನಿಲ್ಲಿಸುವ ಒಂದು ಆ ಚಂಡಾಮಾರ್ಕರು ಮಾಡುವವರಿಗೆ ಬೇಕು. ಈ ಸುತನ ಕಾಲದಲ್ಲಿ ಶಂಕಲಿಖಿತರಿದ್ದಾರಲ್ಲ, ಅವರು ಆ ತಾಳಮದ್ದಲೆಯಲ್ಲಿ ಆಗಲಿ ಆಟದಲ್ಲಿ ಕೊಡುವುದು ಹಾಸ್ಯಗಾರರಿಗೆ. ಅದು ಒಂದು ಶಂಕಲಿಖಿತರ ಅರ್ಥವನ್ನು ನಾನೇ ಕೇಳಿದ್ದೇನೆ. ನಾನು ಆ ದಿವಸ ಸಂಸದ್ವಜ ನಮ್ಮ ಶಂಕರನಾರಾಯಣ ಸ್ವಾಮಿಗಳು 1.5 ಗಂಟೆ ಶಂಕಲಿಖಿತರಿಗೆ ಇರುವುದು 2 ಪದ, 1.5 ಗಂಟೆ ಹೇಳಿದ್ದಾರೆ. 1.5 ಗಂಟೆ ಹೇಳಿದ್ದಾರೆ ಅಂತ ಹೇಳಿದರೆ ಪೂರ್ತಿ ಶಾಸ್ತ್ರ ಮತ್ತು ಪೂರ್ತಿ ಧರ್ಮಬೋಧನೆ ಅಷ್ಟು ಚಂದ ಮಾಡಿ ಹೇಳಿದ್ದಾರೆ. ಯಾಕೆ ನೀನು ಹೀಗೆ ಮಾಡಬೇಕು, ಯಾಕೆ ಹೀಗೆ ಮಾಡಬಾರದು ಎನ್ನುವುದರ ಬಗ್ಗೆ ಅಷ್ಟು ಸಮರ್ಪಕವಾಗಿ ಹೇಳಿದ್ದಾರೆ. ಒಂದು ಸಣ್ಣ ಪಾತ್ರ ನೋಡಿ, ಅದು ಶಂಕರಲಿಖಿತರು, ಅದು ಶಂಕರನಾರಾಯಣ ಸ್ವಾಮಿಗಳ ಕೈಯಲ್ಲಿ ಬರುವಾಗ ಅದ್ಭುತವಾಗಿ ರೂಪಿಸಲ್ಪಟ್ಟಿತ್ತು. ಅದೇ ಸಣ್ಣ ಪಾತ್ರ ಕೂಡ ಅದು ಆ ಕತೆಗೆ ಕೊಡುವ ಒಂದು ಇದೇ ಬೇರೆ. ಒಂದು ಕ್ಯಾಸೆಟ್ ಕೇಳಿರ್ಬೋದು, ಈ ಸುಂದರರಾಯರ ಭರತ ಮತ್ತು ಗೋವಿಂದ ಭಟ್ರ ರಾಮದಲ್ಲಿ ನಮ್ಮ ಶೇಣಿಯವರು ಒಂದು ವಸಿಷ್ಠ ಹೇಳ್ತಾರೆ. ಹೌದು, ವಸಿಷ್ಠನ ಅರ್ಥ ಇಂಕುಬೋಡಿಜಿ ಅಂತ ಹೇಳುವವರಿದ್ದದ್ದು. ಶೇಣಿಯವರದನ್ನು ಅದ್ಭುತವಾಗಿ ಚಿತ್ರಿಸಿದ ಮೇಲೆ ವಸಿಷ್ಠ ನಾನು ಹೇಳ್ತೇನೆ ಅಂತ ಹೇಳಿ ಜನ ತಯಾರಾಗಿದ್ದಾರೆ. ಭರವಸೆ ಯುವ ಕಲಾವಿದರು ಯಕ್ಷಗಾನ ವಲಯದಲ್ಲಿ ಅಂದ್ರೆ ತಾಳಮದ್ದಲೆ ಕ್ಷೇತ್ರದಲ್ಲಿಯೂ ಇದ್ದಾರೆ ಖಂಡಿತ ಇದ್ದಾರೆ. ನಮ್ಮ ವಾರ್ತೆಯವರನ್ನ ಭಟ್ರು, ರಾಧಾಕೃಷ್ಣ ಕಲ್ತಿಯವರು ಇವರೆಲ್ಲ ಇದ್ದಾರೆ. ಸುಣ್ಣಂಬಳದವರು ಹೇಗೂ ಇದ್ದಾರಲ್ಲ, ಅವರು ಇವರಿಗಿಂತ ಸ್ವಲ್ಪ ಹೆಚ್ಚು ಏಜ್ ಆದವರು ಇದ್ದಾರೆ, ತುಂಬ ಮಂದಿ ಇದ್ದಾರೆ. ಯಕ್ಷಗಾನ ರಂಗದಲ್ಲಿ ಇದ್ದಾರೆ, ತಾಳಮದ್ದಲೆ ಇದ್ದಾರೆ. ಯಕ್ಷಗಾನವನ್ನು ಮತ್ತೆ ಈ ತಾಳಮದ್ದಲೆಯನ್ನು ಸಮಷ್ಟಿಯಾಗಿ ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು? ಅಂದ್ರೆ ಕಲಾವಿದರದ್ದ ಅಥವಾ ಪ್ರೇಕ್ಷಕರದ್ದ ಅಥವಾ ಈ ಸಂಘಟಕರದ್ದ? ನಾನು ಹೇಳೋದು, ಇದು ಪೂರ ಹಾಳ್ಬಡಿ ಹಾಕೋದು ಪ್ರೇಕ್ಷಕರು. ಅವರು ಅಲ್ಲೇ ಕಲ್ಲೆತ್ತಿ ಇವರನ್ನು ನಿಯಂತ್ರಿಸಿದ್ರೆ ನಿಲ್ತದೆ, ಸಾಕು ನಿಲ್ಲಿಸಿ ಅಂತ ಹೇಳಬೇಕು. ಅಧಿಕ ಪ್ರಸಂಗ ಮಾತಾಡುವಾಗ ಅಲ್ಲಿಗೆ ನಿಲ್ತದೆ. ಅಂದ್ರೆ ಸಂಪೂರ್ಣವಾಗಿ ಪ್ರೇಕ್ಷಕರು ಎಲ್ಲರದ್ದು ಉಂಟು. ಅದ ಪ್ರೇಕ್ಷಕರದ್ದು ಅಂತ ನಾವು ದೂರುವಾಗ ಮಾಡಿದ ಒಂದು ತಪ್ಪಿಲ್ವ ಅಂತ ಹೇಳಿ ಇವ ಮಾಡಿಯೇ ಅವರ ತಲೆಗೆ ಹಾಕುವುದು. ಅಂದ್ರೆ ನಾವು ಈಗ ಮರುದಿವಸ ಪೇಪರ್ನಲ್ಲಿ ಬರೆದರೆ ಅದನ್ನು ಓದುವವರು ಎಷ್ಟು ಬಂದಿದ್ದಾರೆ, ಆ ಸಭೆಯಲ್ಲೇ ಅದನ್ನು ಖಂಡಿಸುವುದು. ಇದು ಯಾಕೆ ನೀವು ಹೀಗೆ ಹೇಳ್ತೀರಿ, ಇದು ಯಾಕೆ ಹೀಗೆ ಹೇಳ್ತೀರಿ ನೋಡಿ. ನಾನೊಂದು ಉದಾಹರಣೆ ನಿಮಗೆ ಹೇಳ್ತೇನೆ, ಉದ್ದಾಗ್ತದೆ ನಿಮಗೆ ಮಾತಾಡೋದು. ಮೊಳಲಿ ಶಂಕರಾಯಣ ಶಾಸ್ತ್ರಿಗಳು ಅವರೊಂದು ಭೀಷ್ಮನ ಅರ್ಥ ಹೇಳಿದರು. ಬಹಳ ಹಿಂದೆ ನಾನು ಕೂತು ಸಣ್ಣವನ್ನು ಕೇಳಿಕೊಂಡು ಹೋಗುವ ದೇರಾಜವರು ಕೌರವನ ಅರ್ಥ ಹೇಳಿದರು. ಅಲ್ಲಿ ಸಂದರ್ಭ ಏನು ಬಂತು ಅಂತಂದ್ರೆ, ದ್ರೌಪದಿ ಸ್ವಯಂವರಕ್ಕೆ ಕೃಷ್ಣ ಬಲರಾಮರು ಬಂದಿದ್ದಾರೋ ಇಲ್ವೋ ಎನ್ನುವ ವಿಷಯ ಬಂತು. ದೇರಾಜವರು ಬಂದಿದ್ದಾರೆ ಅಂತ ಹೇಳಿದರು, ಶಾಸ್ತ್ರಿಗಳು ಇಲ್ಲ ಅಂತ ಹೇಳಿದರು. ದೇರಾಜವರು ಮತ್ತೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ, ಅವರ ಸ್ವಭಾವವೇ ಹಾಗೆ ಬಿಟ್ಟರು. ಸಭೆಯಲ್ಲಿ ಕುಳಿತ ಆಡ್ಯ ಮಹನೀಯರೊಬ್ಬರು ಇದ್ದರು, ಶೇರ್ ಶಾಸ್ತ್ರಿಗಳು ಅಂತ ಪುತ್ತೂರಿನಲ್ಲಿ ವಕೀಲರಾಗಿದ್ದರು. ಅವರಿಗೆ ತಿಳಿ ಹೋಗಿದ್ದಾರೆ, ನಿಮಗೆ ಇವರಿಗೆಲ್ಲ ಗೊತ್ತಿರ್ಬೋದು. ಅವರ ಮನೆ ಅಲ್ಲೇ, ಇದು ಪುತ್ತೂರಿನಲ್ಲಿ ಆದ ತಾಳಮದ್ದಲೆ. ಕೂಡಲೇ ಅವರ ಮನೆಗೆ ಒಂದು ಜನವನ್ನು ಕಳುಹಿಸಿ ಮಹಾಭಾರತ ಪುಸ್ತಕವನ್ನು ತರಿಸಿದರು. ಶಾಸ್ತ್ರಿಗಳು ಅರ್ಥ ಹೇಳಿ ಕೆಳಗೆ ಇಳಿಯುವಾಗ ಪುಸ್ತಕ ಕೊಟ್ಟರು, ಇದನ್ನೊಮ್ಮೆ ಓದಿ ಶಾಸ್ತ್ರಿಗಳೇ ಅಂತ ಕೊಟ್ಟರು. ಶಾಸ್ತ್ರಿಗಳು ಓದಿ ನೋಡಿದರು. ಓದಿ ನೋಡ್ಬೇಕಂತಿಲ್ಲ, ಅವರಿಗೆ ಗೊತ್ತಾಯ್ತದ. ಕೂಡಲೇ ಸಿದ್ದರಾಮಯ್ಯರ ಹತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ನನ್ನ ಪ್ರಾಯದ ಆಧಿಕ್ಯದಿಂದ ಮರೆತು ಹೋಯಿತು, ಕ್ಷಮಿಸಿ ಸಿದ್ದರಾಮಯ್ಯ, ಅದು ಅವರ ದೊಡ್ಡತ್ತಿಗೆ. ಈಗಿನವರ ಅದರಾಗೆ ಹೇಳಲಿಕ್ಕಿಲ್ಲ ನೋಡಿ. ಆ ಸಭೆಯಲ್ಲಿ ಹಾಗೆ ಅವರನ್ನು ಖಂಡಿಸಿ ಹೇಳುವವರಿದ್ದರೆ ಅವರು ಎಚ್ಚರಗೊಳ್ತಾರೆ. ಹೊಳಲಿ ಶಾಸ್ತ್ರಿಗಳ ಬಗ್ಗೆ ನಾನು ದೂರ ಹೇಳಿದ್ದಲ್ಲ, ಅವರು 80 ಹೆಚ್ಚು ಕಡಿಮೆ 75-80 ವರ್ಷದ ಸಮಯದಲ್ಲಿ ಅರ್ಥ ಮರ್ತೋಯ್ತಾನೆ. ಹೌದು ಹೌದು ಸರಿ. ಆದರೆ ಸಭೆಯಲ್ಲಿ ಹಾಗೆ ಅದನ್ನು ತೋರಿಸಿಕೊಡುವವರಿದ್ದು, ಹಾಗೆ ಇದ್ರೆ ನಿಲ್ತದೆ. ಹಾಗೆ ಇರ್ಲಿಕ್ಕೆ ಈ ಜನರು ಆಗಿದ್ದವ್ರೆ ಎಲ್ಲ ಒಟ್ಟು ಸರಿಯಾಗಿ. ಈಗ ಕಲಾವಿದರು ಕೂಡ ಹಾಗೆ ತಪ್ಪು ಮಾತಾಡಿ ಮತ್ತೆ ನೋಡಿ, ಈಗ ಬೇರೆ ಜಾತಿ ಸಂಘಟನೆಗಳು ಶುರುವಾಗಿದೆ. ಈಗ ಪಿಲ್ಲ ಸಂಘಟನೆ, ಹವ್ಯಕರ ಸಂಘಟನೆ, ಬಂಟ್ರ ಸಂಘಟನೆ, ಬಂಟ್ರ ಕೂಟ, ಹೌದಾ? ಇದು ಯಾಕೆ ಕಲಾವಿದರಿಗೆ? ಇದು ಯಾಕೆ ಸರಿಯಾದ ಅಲ್ಲ. ಒಂದು ಕಲೆ ಅಂತ ಕಲೆಗೆ ಜಾತಿ ಅಂತದಕ್ಕೆ ಜಾತಿ ಯಾಕೆ? ಹೀಗಾಗಿ ಹವ್ಯಕರದ್ದನ್ನು ಹವ್ಯಕರದ್ದೇ ಸಂಘಟನೆ, ನಮ್ಮ ಬ್ರಾಹ್ಮಣರದ್ದು. ನಾವೀಗ ನಮ್ಮನ್ನೇ ನಾನು ಹೇಳಿಬೋದು. ಈಗ ಮೊನ್ನೆ ನೋಡಿ ಪೇಪರಲ್ಲಿ ಓದ್ತೇನೆ, ಅಲ್ಲಿ ಒಂದು ಕನ್ಯಾಡಿಯಲ್ಲಿ ಎಲ್ಲಿ ಒಂದು ಬಿಲ್ ಅವರ ಸಂಘಟನೆ ಶುರುವಾಗಿದೆ.
ಬಿಲ್ಲವರ ಕೂಟ, ಬಂಟರ ಕೂಟ, ಅದರಲ್ಲಿ ಅವರೇ, ಇದರಲ್ಲಿ ಇವರೇ. ಆ ರೀತಿ ಆದ್ರೆ ಕಲೆ ಬೆಳೆಯುವುದಿಲ್ಲ. ಮತ್ತೆಂತದ್ದು ಜಾತಿಯ ಸಂಘಟನೆ ಅದರಲ್ಲಿ ಇದರಲ್ಲಿ ಉಂಟು. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅತ್ಯಂತ ಖುಷಿ ತಂದುಕೊಟ್ಟ ಪಾತ್ರ ಯಾವುದು? ಮತ್ತೆ ಇನ್ನೊಂದು ಯಾವುದು ಅಂತಂದ್ರೆ, ಯಾವ ಪಾತ್ರವನ್ನು ಮಾಡ್ಲಿಕ್ಕೆ ನಿಮಗೆ ಬಹಳಷ್ಟು ಕಷ್ಟ ಅಂತ ಅನಿಸಿತು? ನಾನು ಕಷ್ಟ ಅಂತ ಅನಿಸಿದ್ದು ಅಂತ ಹೇಳಿದ್ರೆ, ಇಲ್ಲಿ ಒಂದು ರಾವಣ ವಧೆ ಮಾಡಬೇಕು ಅಂತ ಹೇಳಿದ್ರು. ನಾನು ರಾವಣನ ಅರ್ಥ ಹೇಳಿರಲಿಲ್ಲ. ಬೇಡ, ಅದು ಶೇಡಿಯವರು ಕೂತು ಎದ್ದ ಜಾಗ ಅದು. ಆ ಜಾಗದಲ್ಲಿ ಕೂತುಕೊಳ್ಳಿಕ್ಕೆ ಜನ ಇನ್ನೂ ತಯಾರಾಗಲಿಲ್ಲ. ನನ್ನನ್ನು ಕೂತುಕೊಳ್ಳಿಸಬೇಡಿ, ಇದು ಗಣಪತಿ ದೇವರು ಕೂತುಕೊಳ್ಳುವಲ್ಲಿ ಇಲಿಮರಿಯನ್ನು ಕೂತುಕೊಳ್ಳಿಸಿದ ಹಾಗೆ ಆದೀತು, ಇಲ್ಲ ಅದು ನೀವೇ ಆಗಬೇಕು ಅಂತ ಕಷ್ಟಪಟ್ಟ ಅರ್ಥ ಹೇಳಿದೆ. ಅದು ಒಳ್ಳೇದಾಯ್ತು. ನಾನು ಒಳ್ಳೇದಾಯ್ತು ಅಂದ್ರೆ ಜನರು ಹೇಳಿದ್ದು. ಆಮೇಲೆ ಮತ್ತೆ ಅದನ್ನು ರಾವಣನ ಅರ್ಥವನ್ನು ಕೆಲವು ಕಡೆಯಲ್ಲಿ ಹೇಳಿದ್ದೇನೆ. ಅದು ನನಗೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಆ ಸಮಯದಲ್ಲಿ. ಅದರ ಮೇಲೆ ನನಗದು ಇಷ್ಟ ಆಯ್ತು. ಅದು ಮತ್ತೆ ಯಾಕೋ ಆ ಪಾತ್ರ ಮತ್ತೆ ಎಂತದ್ದು ಕೇಳಿದ್ದೀನಿ ಇನ್ನೊಂದು. ಅದೇ ಬಹಳ ಕಷ್ಟ ಪರಿಶ್ರಮ ಪಡ್ಲಿಕ್ಕೆ ಅದೇ ರಾವಣ ಅಂತ. ಅತ್ಯಂತ ಖುಷಿ ತಂದು ಕೊಟ್ಟದ್ದು ಯಾವುದು? ಖುಷಿ ತಂದು ಕೊಟ್ಟದ್ದು ಕರ್ಣನ ಪಾತ್ರ, ನನಗೆ ವಿದುರನ ಪಾತ್ರ, ಹನುಮಂತನ ಪಾತ್ರ. ಹನುಮಂತನ ಚರದಿತ್ತು ಬಂದ ಹನುಮಂತ ನನಗೆ ಬಹಳ ಇಷ್ಟವಾದ ಪಾತ್ರ. ಕೌರವ ಮಗದ ಇದೆಲ್ಲ ಕಳಪಾತ್ರಗಳನ್ನೇ ಎಲ್ಲ ಹೆಚ್ಚಿಂದೆಲ್ಲ ಹೇಳಿದ್ದೇನೆ ನಾನು. ನಿಮ್ಮ ಅನಿಸಿಕೆಯಲ್ಲಿ ಇಂದಿನಿಂದ ಸುಮಾರು ಒಂದು 10-20 ವರ್ಷಗಳಲ್ಲಿ ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲಿ ಯಾವೆಲ್ಲ ಬಹಳ ಗಮನೀಯವಾದಂತಹ ಮಾರ್ಪಾಟುಗಳು ಅಂತ ನಿಮ್ಗೆ ಕಾಣ್ತದೆ? ಅದು ಸದ್ಯ ನನಗೆ ಹೇಳಲಿಕ್ಕೆ ಏನೂ ಸಾಧ್ಯ ಇಲ್ಲ. ನೀವು ಹೇಳಿದ ಹಾಗೆ ನೀವು 1,001 ರೂಪಾಯಿ ನನ್ನ ಮೆಂಜಿನ ಮೇಲೆ ಇಟ್ಟು ಕವಡೆ ತಂದು ಇಟ್ಟರು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಯಾಕೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಹೇಗೆ ಆಗ್ತದೆ ಅಂತ ಹೇಗೆ ಹೇಳೋದು? 10 ವರ್ಷದಂತ ಇದ್ದ ತಾಳಮದ್ದಲೆ ಸ್ಥಿತಿಗಳು, ಯಕ್ಷಗಾನದ ಪರಿಸ್ಥಿತಿಗಳು ಈಗ ಇಲ್ಲ, ಎಲ್ಲ ಬದಲಾವಣೆ ಆಗಿದೆ. ಅದಕ್ಕಿಂತ ಹಿಂದೆ ಇದ್ದದ್ದು ಈಗ ಇಲ್ಲ. ಹಾಗೆ ಇನ್ನು ಹೇಗೆ ಆಗ್ತದೆ? ಮತ್ತೆ ನೀವು ನಿಮ್ಮ ಮಧ್ಯದಲ್ಲಿ ಇದು ನೀವು ವೃತ್ತಿಯಾಗಿ ಅಂತೂ ಮೊದಲಿಂದ ನೀವು ತಗೊಂಡಿದ್ದಲ್ಲ, ಹವ್ಯಾಸಿಯಾಗಿ ನೀವು ಮಾಡಿದ್ರಿ. ಆದ್ರೂ ಕೂಡ ಒಂದಷ್ಟು ಸಮಯ ನೀವು ಅಜ್ಞಾತರಾಗಿದ್ರಿ. ಅಂದ್ರೆ ಎಲ್ಲೂ ನಿಮ್ಮನ್ನು ಕ್ಯಾಸೆಟ್ಗಳಲ್ಲಾಗ್ಲಿ ಅಥವಾ ತಾಳಮದ್ದಲೆ ಕೂಟಗಳಲ್ಲಾಗ್ಲಿ ನಿಮ್ಮನ್ನು ಕಾಣ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಇತ್ತೀಚೆಗೆ ನಾವು ಪುನಃ ನಿಮ್ಮನ್ನು ರೆಗ್ಯುಲರ್ ಆಗಿ ಕಾಣ್ತಾ ಇದ್ದೇವೆ. ಆ ರೀತಿ ನೀವು ಕಾಣಿಸಿಕೊಳ್ಳದೆ ಇರ್ಲಿಕ್ಕೆ ಕಾರಣ ಏನು? ನೋಡಿ, ಇದು ಆರಂಭದ ದಿನಗಳಲ್ಲಿ ನಾನು ಯಕ್ಷಗಾನಕ್ಕೆ ಪದಾರ್ಪಣೆ ಮಾಡುವಾಗ ನಮ್ಮ ಕಲ್ಮಡಕದ ಊರಿನಲ್ಲಿ ಸಂಗಮ ಕಲಾ ಸಂಘ ಅಂತ ಒಂದಿತ್ತು. ಅದು ಮಳೆಗಾಲ ಮಾತ್ರ ನಡೆಯುದು. ಬೇಸಿಗೆಗಾಲ ಎಲ್ಲರೂ ಅಡಿಕೆ ತೋಟದವರು ಕೃಷಿಕರು, ಒಬ್ಬನಿಗೆ ಪುರುಸೊತ್ತಿರುವುದಿಲ್ಲ. ಮಳೆಗಾಲ ಬಿಡುವಿರ್ತದೆ. ರಾತ್ರಿ ತಾಳಮದ್ದಲೆ ಎಲ್ಲಿಂದ? ಪುತ್ರಕಾಮೇಷ್ಟಿಯಿಂದ ಆರಂಭ ಮಾಡಿದ್ರೆ ರಾವಣ ವಧೆಯ ತನಕ, ರಾಮ ನಿರ್ಯಾಣದ ತನಕ, ಹಾಗೆ ಮಹಾಭಾರತ ಆರಂಭದಿಂದ ಮಾಡಿದ್ರೆ ಕೊನೆಯ ತನಕ. ಅದರಲ್ಲಿ ಎಲ್ಲದರಲ್ಲಿ ನಾನು ಭಾಗವಹಿಸಿದ್ದೇನೆ. ಈ ಯಕ್ಷಗಾನದ ಅರ್ಥಧಾರಿ ಆಗಬೇಕು ಅಂತಂದ್ರೆ ನಾಳೆ ರಾತ್ರಿ ಬೆಳಗಾಗೋದಲು ಆಗ್ಲಿಕ್ಕೆ ಆಗುದಿಲ್ಲ. ಸಂಘದ ಕಲಾವಿದನಾಗಿ ಬಂದ್ರೆ ಅವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಪಾತ್ರದ ನಡೆಗಳು, ಪದ್ಯದ ನುಡಿಗಳು, ಅದರ ಹೇಗೆ ಕೊಂಡು ಹೋಗಬೇಕು ಎನ್ನುವುದರ ಬಗ್ಗೆ ಒಂದು ಮಾಹಿತಿ ಇರ್ತದೆ. ಅದು ಮತ್ತೆ ನಮ್ಮ ತಂದೆಯವರು ಮತ್ತು ದೇರಾ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ನಾನು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದ್ದು. ತುಂಬಾ ಕಡೆಯಲ್ಲಿ ತಾಳಮದ್ದಲೆಗೆ ಹೋಗ್ತಿದ್ದೆ. ಒಂದು ಹೆಸರು ಕೂಡ ಇತ್ತು ನಿಮ್ಗೆ. ಒಂದು ಹೆಸರು ಅಂತ ಹೇಳಿದ್ರೆ, ಒಂದು ತಾಳಮದ್ದಲೆಯಲ್ಲಿ ದೇರಾ ಸಿದ್ದರಾಮಯ್ಯನವರು ಪ್ರೇಕ್ಷಕರಾಗಿ ಬಂದು ಕೂತರು ಅರ್ಧ ತಾಳಮದ್ದಲೆ ಆಗುವಾಗ. ಆಗ ಹೇಗಿತ್ತು ಅಂತಂದ್ರೆ, ಎದುರಾಳಿಯನ್ನು ಸೋಲಿಸುವುದೇ ಪ್ರಧಾನವಾದ ಒಂದು ಉದ್ಯೋಗ ಅಂತ ಇತ್ತಾಗ. ಆಗ ನನ್ನ ಯೌವನದ ಕಾಲದವರು ಎದುರಾಳಿಯನ್ನು ಏನು ಮಾಡಿದ್ರು ಬಿಡ್ತಿರ್ಲಿಲ್ಲ. ತಾಳಮದ್ದಲೆ ಮುಗಿದ ಕೂಡಲೇ ಜಯರಾಜ್ ಅವರು ಹೇಳಿದ್ರು, ನೀವು ಜಗಳ ಮಾಡ್ಲಿಕ್ಕೆ ಬಂದದ್ದು ಅಲ್ಲ, ಅರ್ಥ ಹೇಳಲಿಕ್ಕೆ ಬಂದದ್ದು. ಮೊದಲು ಇನ್ನೊಬ್ಬರು ತಾಳಮದ್ದಲೆ ಏನು ಅರ್ಥ ಹೇಳ್ತಾರೆ ಎನ್ನುವುದನ್ನು ಕೇಳಿ, ಹಾಗೆ ಕೇಳುವುದರ ಮೂಲಕ ಹೇಗೆ ಅರ್ಥ ಹೇಳಬಾರದು ಎನ್ನುವುದು ತಿಳ್ಕೊಳ್ಳಿಕ್ಕಾಗ್ತದೆ, ಹೇಗೆ ಅರ್ಥ ಹೇಳಬೇಕು ಎನ್ನುವುದನ್ನು ತಿಳ್ಕೊಳ್ಳಿಕ್ಕಾಗ್ತದೆ. ಮೊದಲು ಅದನ್ನು ಮಾಡಿ, ಇದನ್ನೆಲ್ಲ ನಿಲ್ಲಿಸಿ ಅಂತ ಹೇಳಿದರು. ನನಗೆ ಅದು ಬಹಳ ಪರಿಣಾಮ ಬೀರಿತು. ಆಮೇಲೆ ನಾನು ಯಾರ ಎದುರಿನ ಅರ್ಥಧಾರಿ ನನ್ನನ್ನೇ ಹಲ್ಲೆ ಮಾಡಿದರು, ನಾನು ಅವರನ್ನು ಆಕ್ಷೇಪಿಸುವುದಿಲ್ಲ. ಮತ್ತೆ ಕೇಳಿ ನೀವು ಈಗ ಹೇಳಿದ್ದು ಸರಿ ಅಂತ, ಅಲ್ಲಿ ನಾನು ಆಕ್ಷೇಪಿಸುವುದಿಲ್ಲ. ಅದು ನನಗೆ ದೇರಾಜಿಯವರು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಸೋತು ಗೆಲ್ಲುವ ಪಾಂಡಿತ್ಯ ಅಂತ ಹೆಸರು ಅಂತ ಹೇಳಿದ್ರು ಅವರು. ಸೋಲಬೇಕು, ಸೋಲುವ ಪಾತ್ರ ಸೋಲಬೇಕು. ಅದು ನನಗೆ ಬಹಳ ಮನದಟ್ಟಾಗಿದೆ. ಹಾಗೆ ನಾನು ದೊಡ್ಡ ಚರ್ಚೆ, ಇವರು ನಮ್ಮ ಮಂಚಿಯವರು ಸುಮಾರು ತಾಳಮದ್ದಲೆಗೆ ಕೇಳಿದ್ದಾರೆ. ನಾನು ಎಲ್ಲಿ ಹೆಚ್ಚು ವಾದ ಮಾಡುವುದಿಲ್ಲ, ನನ್ನ ಪಾತ್ರದ ಕ್ರಮ ಹಾಗೆ, ನಾನು ಅಲ್ಲಿ ನಿಲ್ಲಿಸ್ತೇನೆ. ಅದು ಸಭೆಯವರು ನಿರ್ಧಾರ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ. ನನಗೆ ಹೌದು, ಆ ಪಾತ್ರವನ್ನು ನಾವು ಹಾಳು ಮಾಡಬಾರದು. ಆ ನಿರ್ಧಾರಕ್ಕೆ ನಾನು ದೇರಾಜಿಯವರು ನನಗೆ ಅದಕ್ಕೆ ಚೆಡಿಯೇಟು ಮಾತ್ರ ಕೊಡ್ಲಿಲ್ಲ. ಮತ್ತೆಂತದ್ದು ಕೆಲವು ಸಮಯ ಹೀಗೆ ಅರ್ಥ ಹೇಳಿಕೊಂಡಿದ್ದೆ. ಮತ್ತೆ
ನಮ್ಮ ಪ್ರಾಪರ್ಟಿ, ಇದನ್ನು ನೋಡಿಕೊಳ್ಳಿಕ್ಕೆ ನಮ್ಮ ಹತ್ರ ಜನ ಇರಲಿಲ್ಲ. ನಾನು ಇಲ್ಲಿ ಬಂದು ಕೂತ್ಕೊಳ್ಳಬೇಕಾಗಿ ಬಂತು. ಆಗ ನಮ್ಮ ತಂದೆಯವರಲ್ಲಿ ಇದ್ರು, ನಮ್ಮ ಉಡುಗೊಡಿ, ನಮ್ಮ ಆದಿ ಮನೆ ಕಲ್ಮಡ್ಕದಲ್ಲಿ. ಇದು ಗದ್ದೆ ಗಿಡ ಹಾಕಿ ತೋಟ ಮಾಡಿಸುವ ಸಮಯ. ಕೃಷಿಕರಿಗೆ ಎಷ್ಟು ಸಂಕಷ್ಟ ಉಂಟು ಅಂತ ಕೃಷಿಕನಿಗೆ ಮಾತ್ರ ಗೊತ್ತದು, ನಮ್ಮನಿಗೆ ಅದು ಹೇಳಿದ್ರೆ ಗೊತ್ತಾಗುದಿಲ್ಲ. ಒಂದದು ನನ್ನ ಕೃಷಿ ವ್ಯವಸಾಯಗಳಿಗೆ ತೊಂದರೆ ಆಗ್ತದೆ ಎನ್ನುವುದೊಂದು. ಅದೇ ಸಮಯಕ್ಕೆ ಈ ಯಕ್ಷಗಾನದ ಒಳ ಸುಳಿಗಳು ನನಗೆ ಕೆಲವೆಲ್ಲ ನನ್ನ ಗಮನಕ್ಕೆ ಬಂತು. ಗಮನಕ್ಕೆ ಅಂದ್ರೆ ಅದೇ ಅನುಭವ, ನನ್ನ ಅನುಭವಕ್ಕೆ ಬಂತು ಅಂತಂದ್ರೆ ನನಗೆ ಅದರಲ್ಲಿ ಇಷ್ಟ ಆಗುದಿಲ್ಲ. ಈ ಅಡ್ಡದಾರಿಗಳು, ಇನ್ನೊಬ್ಬನನ್ನು ಕಾಲೆಳೆಯುವುದು, ಇನ್ನೊಬ್ಬನನ್ನು ತುಳಿಯುವುದು, ಅದೆಲ್ಲ ನನ್ನ ಧೋರಣೆಯಲ್ಲ. ದೇರಾಜಿಯವರು ನನಗೆ ಒಂದು ಹೇಳಿಬಿಟ್ಟಿದ್ದಾರಲ್ಲ, ಅದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. ಆಮೇಲೆ ನನ್ನ ಪಾತ್ರದ ಇದು ತಾಳಮದ್ಲಿಯ ಅರ್ಥಧಾರಿಗೆಯ ದಾರಿಯನ್ನೇ ಬದಲಾಯಿಸಿಕೊಂಡಿದ್ದೇನೆ. ಇದು ನನಗೆ ಇಷ್ಟ ಆಗಲಿಲ್ಲ. ಈ ನನ್ನ ಅಂದ್ರೆ ಇದೆ ಈ ರಾಜಕೀಯಗಳು ಅದು ಎಂತದಂತ ನಾನು ಬಿಡಿಸಿ ಹೇಳುವುದಿಲ್ಲ. ಅದು ಯಕ್ಷಗಾನದ ಒಳಗಿದ್ದವರಿಗೆಲ್ಲರಿಗೂ ಗೊತ್ತುಂಟು. ಹೌದು, ಕರ್ನಾಟಕದ ರಾಜಕೀಯಕ್ಕಿಂತ ಹೆಚ್ಚು ರಾಜಕೀಯ ಇರ್ತದೆ. ಯಡಿಯೂರಪ್ಪನ ಮೆರಟಿನಲ್ಲಿ ಇಟ್ಟೆಲ್ಲ ಇತ್ತು, ಅದಕ್ಕಿಂತ ಹೆಚ್ಚು ಉಂಟು. ಅದು ನನಗೆ ಇಷ್ಟ ಇಲ್ಲ. ಆದ್ರಿಂದ ನಾನು ಸ್ವಲ್ಪ ದೂರದಲ್ಲಿದೆ. ಮತ್ತೊಂದು 4 ತಾಳಮದ್ಲೆ ಹೋಗೋದಿದ್ರೆ 6 ಬಾರ್ ಪೂಜೆ ಅಂತ ಹೇಳಿ ಬಿಟ್ರು. ಕೊನೆಗೆ ನಮ್ಮ ಇವರು ರಾಘವೇಂದ್ರ ಶ್ರೀಗಳು ಒಂದು ಕಡೆಯಲ್ಲಿ ನನ್ನನ್ನು ಪರಿಚಯ ಮಾಡುವ, ಇವರು ಅರ್ಥ ಹೇಳ್ತಾರೆ ಅಂತ ಹೇಳಿ. ಹೌದಾ? ಹೌದು. ಈಗ ಇಲ್ಲ ಗುರುಗಳೇ, ನಾನು ಅರ್ಥ ಹೇಳೋದೆಲ್ಲ ಬಿಟ್ಟು. ಏನು ಪ್ರತಿಜ್ಞೆ ಮಾಡಿದ್ದೀರಿ? ಭೀಷ್ಮ ಪ್ರತಿಜ್ಞೆ ನಿಮ್ಮದು, ಇದೇ ಶಬ್ದವನ್ನು ಕೇಳಿದರು. ಅದೇನಿಲ್ಲ, ಅಂಬಗ ನಿಂಗಳ ಅರ್ಥ ಒಂದು ಕೇಳಬೇಕು ಅಂತ ಹೇಳಿದ್ರು. ಇವರಿಗೆ ಮರ್ತು ಹೋದಿತ್ತು ಅಂತ ಹೇಳಿದ್ದೆ. ಮತ್ತೆ ನಮ್ಮ ನೆಂಟರ ಮನೆಗೆ 2 ದಿವಸ ಭಿಕ್ಷೆಗೆ ಬಂದಿದ್ರು ಅವರು. ಅಲ್ಲಿ ನನ್ನನ್ನು ಕಂಡ ಕೂಡಲೇ ನಾಳೆ ನಮಗೆ ಪುರುಸೊತ್ತಿದ್ದಲ್ಲ, ಇದು ನಮ್ಮ ಭಾಷೆಯಲ್ಲಿ ಮಾತಾಡುವವರು, ನಾಳೆ ನಮಗೆ ಪುರುಸೊತ್ತುಂಟಲ್ವ, ನಾಳೆ ಒಂದು ತಾಳಮದ್ಲೆ ಮಾಡಿದ್ದಾರೆ ಅಂತ ಹೇಳಿದರು. ಹಿಮ್ಮೇಳದವರನ್ನು ರೂಢಿಸಬೇಕು, ಬೇರೆ ಅರ್ಥಧಾರಿಗಳನ್ನು ಕರೆಸಿಕೊಳ್ಳಬೇಕು. ನೋಡಿ ಅದು ಆಗ್ತದ ನೋಡಿ ಅಂತ ಹೇಳಿದೆ. ಕೂಡಲೇ ಅದರ ಜವಾಬ್ದಾರಿ ತಗೊಂಡೆ ನಾನು. ನಮ್ಮ ಮಧ್ಯಾಹ್ನ ಗಣಪ ಇದ್ದ ಇಲ್ಲಿ ನಮ್ಮ ಮನೆ ಹತ್ರ, ಅವನನ್ನು ಬರ್ಲಿಕ್ಕಿದೆ, ಸೆಟ್ ಮಾಡಿ ಹಿಮ್ಮೇಳದವ್ರನ್ನ ಕರ್ಕೊಂಡು. ನಮ್ಮ ಉಡಮೆಯಲ್ಲಿ ಶಾಸ್ತ್ರಿಗಳು ಸಿಕ್ಕಿದ್ರು, ಜೋಶಿಯವರು ಸಿಕ್ಕಲಿಲ್ಲ ಅವನಿಗೆ ಆ ಸಮಯದಲ್ಲಿ. ಹಾಗೆ ಭರತ ಆಗಮನ ಪ್ರಸಂಗ ಇಟ್ಟುಕೊಂಡೆವು. ನನ್ನದು ಭರತ, ಶಾಸ್ತ್ರಿಗಳ ರಾಮ. ಚೆಂದಾಗಿದೆ, ಬಹಳ ಖುಷಿ ಆಯಿತು ಗುರುಗಳಿಗೆ. ಅಲ್ಲಿಂದ ಆರಂಭ ಆಯಿತು. ಎಡದೀರು ಶ್ರೀಗಳಿಗೆ ಗೊತ್ತಾಯಿತು, ಬನ್ನಿ ಅಂತ ಹೇಳಿದರು. ನಾನು ಬರೋದಿಲ್ಲ. ಇಲ್ಲ, ನೀವು ಅಲ್ಲಿ ಅರ್ಥ ಹೇಳಿದ್ದೀರಿ, ಇಲ್ಲಿ ಬನ್ನಿ. ಎಡದಿಗೆ ಹೋಯಿತು. ಏನಾಗಿ ಹೋಗುವ ಫಲ ಕಷ್ಟ. ಇಲ್ಲ, ನೀವು ಕಾರ್ ಕಳಿಸ್ತೇನೆ. ಬೇಡ ಅರ್ಥ ಎಲ್ಲ ದೊಡ್ಡ ಮನುಷ್ಯ ಅಲ್ಲ, ಎನ್ನ ಕಾರ್ಲೆ ಅಂತ ಬಂದೆ. ಅಲ್ಲಿ ಹೋಗಿ ನಿಂತು ರಾತ್ರಿ ಇವಳನ್ನು ಕರ್ಕೊಂಡು ಹೋಗ್ತು ನಾನು. ಇಲ್ಲದ್ರೆ ಇವಳನ್ನು ಇಲ್ಲಿ ಬಿಟ್ಟು ಹೋಗ್ಬೇಕು ಪರಿಸ್ಥಿತಿ ಹಾಗೆ ಆಯ್ತಲ್ಲ. ಅಲ್ಲಿಂದ ಮತ್ತೆ ಒಂದೊಂದು ಕಡೆಗೆ ಶುರುವಾಯಿತು. ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತ. ಹಾಗೆ ಕೆಲವು ಕಡೆಯಲ್ಲಿ ಅಪರೂಪಕ್ಕೆ ಹೋಗ್ತಾ ಇದ್ದೇನೆ. ದೂರಕ್ಕೆ ಇಲ್ಲಿಗೆ ಹೋಗುದಿಲ್ಲ. ನೀವು ಹೋದ್ರೆ ಮುಂದೆ ಹೋದ್ರೆ, ಮೊನ್ನೆ ಕೊಲ್ಲೂರಿಗೆ, ಒಮ್ಮೆ ಬೆಂಗಳೂರಿಗೆ ಹೋಗಿದ್ದೆ ಮೊನ್ನೆ. ನನ್ನ ಮಗನಲ್ಲೇ ಇದ್ದಾನೆ, ಹಾಗಾದ್ರೆ ಅಲ್ಲಿಗೆ ಒಮ್ಮೆ ಹೊರತು. ದೂರ ಬೊಂಬೈಯವರು ಸುಮಾರು ಸಲ ಕರೆದರು, ಹೋಗುದಿಲ್ಲ, ಹೋಗ್ಲಿಕ್ಕೆ ಆಗುದಿಲ್ಲ. ನನಗೆ ಅಷ್ಟೆಲ್ಲ ಆಸಕ್ತಿ ಇಲ್ಲ ಅದರಲ್ಲಿ. ಆಸಕ್ತಿ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು? ಆಸಕ್ತಿ ಕಡಿಮೆ ಆಗ್ಲಿಕ್ಕೆ ಅಷ್ಟೇ. ಒಂದು ನಮಗೆ ಸಾಕು ಅಂತ ಆಗಿದೆ. ಅದೇ ಸಾಕು ಅಂತ ಆಗಿದೆ. ಮತ್ತೆ ಹೊಸಬರೆಲ್ಲ ಅರ್ಥ ಹೇಳಿದ್ರೆ ನಾವು ಹಳಬರೇ ಹೇಳಿಕೊಂಡಿದ್ರೆ ಅವರಿಗೆ ಅವಕಾಶ ಎಲ್ಲಿ ಸಿಗ್ತದೆ ಒಂದದು. ಮತ್ತೆ ನಮಗೆ ಸಾಕದು ದೊಡ್ಡ, ನಾನು ಅಷ್ಟು ದೊಡ್ಡ ಅರ್ಥಧಾರಿ ಆಗಬೇಕು ಅಂತ ನನಗೆ ಏನು ಇಷ್ಟ ಇಲ್ಲ. ಆದ್ರೆ ಯಕ್ಷಗಾನ ತಾಳಮದ್ಲೆ ಕ್ಷೇತ್ರಕ್ಕೆ ಅದೊಂದು ದೊಡ್ಡ ಒಂದು ನಷ್ಟ ಅಂತ ಅರ್ಥ ಏನಿಲ್ಲ ಅದರಲ್ಲಿ. ನಾನು ನೋಡಿ ಒಂದೇ ಒಂದು ಪ್ರಶಸ್ತಿಯನ್ನು ಇಲ್ಲಿಯೂ ಸ್ವೀಕರಿಸುವುದಿಲ್ಲ. ನನಗೆ ಶಾಲ ಹಾಕಿಸಿಕೊಳ್ಳುವುದು, ಮಾಲೆ ಹಾಕಿಸಿಕೊಳ್ಳುವುದು ಇಷ್ಟ ಇಲ್ಲದ ವಿಷಯ. ತುಂಬಾ ಮಂದಿ ನಮ್ಮ ಕೀಲಾರು ಶೇಡಿ ಪ್ರಶಸ್ತಿ, ಕಲಾರಂಗದವರು ಕರೆದರು, ಸುಬ್ರಹ್ಮಣ್ಯ ಸ್ವಾಮಿಗಳು ಕರೆದರು, ಬೇರೆ ಬೇರೆ ದೇರಾಜಿ ಪ್ರಶಸ್ತಿ, ಯಾವುದನ್ನು ನಾನು ಸ್ವೀಕರಿಸುವುದಿಲ್ಲ. ಎಲ್ಲೇ ಒಂದೇ ಒಂದು ಕಡೆಯಲ್ಲಿ ನಾನು ಪ್ರಶಸ್ತಿ ಅಥವಾ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದು ದಾಖಲೆಯಲ್ಲಿಲ್ಲ. ನನ್ನ ಅಳಿಯ ಒಂದು ಮಾಡಿಸಿಬಿಟ್ಟಿದ್ದಾನೆ. ಅದೊಂದು ನನಗೆ ಗೊತ್ತಿಲ್ಲದೆ ಅಲ್ಲಿ ಮಾಡಿಸಿದ್ದ. ಅಳಿಯ ಅಂದರೆ ನನ್ನ ತಂಗಿಯ ಮಗ KM ನಟರಾಜ್ ಅಂತ ಗೊತ್ತುಂಟ? ಇಲ್ಲ. ನಮ್ಮ ಜೂನಿಯರ್ ಅಡ್ವೊಕೇಟ್ ಆಗಿದ್ದ, ಈಗ ಪ್ರಾಕ್ಟೀಸ್ ಮಾಡ್ತಾನೆ ಇಲ್ಲಿ ಈಶ್ವರಮಂಗಲದಲ್ಲಿ. ಅವನು ಮಾಡಿಸಿದ್ದಾನೆ. ಮತ್ತೆ ಅವನಿಗೆ ಎಷ್ಟು ಬೈದಿದ್ದಾನೆ, ಇದು ಬೇಡದ ಕೆಲಸ ನಿನಗೆ. ತಮ್ಮ ಈ ಎಲ್ಲ ಸಾಧನೆಗಳಿಗೆ ಅಂದ್ರೆ ನಿಮ್ಮ ಕುಟುಂಬ ವರ್ಗದವರ ಸಹಕಾರ? ಅವರದ್ದು ಸಹಕಾರ ಉಂಟು. ಅವರದ್ದು ಇಲ್ಲದ್ರೆ ಈಗ ನನಗೆ ಇಲ್ಲಿಂದ ಹೊರಡ್ಲಿಕ್ಕೆ ಉಪಾಯ ಇಲ್ಲ. ಮತ್ತೆ ಕೆಲವರು ಅವರಿಗೆ ಅವರ ಮಗಳ ಮನೆ ಪುತ್ತೂರಲ್ಲಿ, ಆಚೆ ಬದಿಯಲ್ಲಿ ತಾಳಮದ್ಲೆ ಆದರೆ ಅವಳದ್ದು ಅಡ್ಡಿಲ್ಲ. ಇವಳನ್ನು ಕರ್ಕೊಂಡೋಗಿ ಅಲ್ಲಿ ಮಗಳ ಮನೆಯಲ್ಲಿ ಬಿಟ್ಟು ನಾನು ತಾಳಮದ್ಲೆಗೆ ಪ್ರತಿದಿನ ಕಳೆದು ಬರೋದಿದ್ರು ಇವಳದ್ದು ಆಕ್ಷೇಪಿಸುವುದು. ಹಾಗೆ ಪ್ರೋತ್ಸಾಹ ಉಂಟು ಅವರು. ನಿಮ್ಮ ಕುಟುಂಬ ವರ್ಗ ಒಟ್ಟು ಎಷ್ಟು ಜನ? ನೀವು, ನಾನು, ನನ್ನ ಹೆಂಡತಿ ಆಯ್ತಾ, ಮತ್ತೆ 3 ಜನ ಮಕ್ಕಳು. ದೊಡ್ಡವ ಬೆಂಗಳೂರಿನಲ್ಲಿದ್ದಾನೆ,
ಎರಡನೇವಳು ಇಂಗ್ಲೆಂಡ್ನಲ್ಲಿದ್ದಾಳೆ, ಅಳಿಯ ಮಗಳು ಇಬ್ಬರು ಅಲ್ಲಿದ್ದಾರೆ. ಮತ್ತೊಬ್ಬಳು ಮಗಳು ಪುತ್ತೂರಲ್ಲಿ ಡಾಕ್ಟರಿಗೆ ಮದುವೆ ಮಾಡಿಕೊಟ್ಟದ್ದು. ಹಾಗೆ ಈ 3 ಜನರಿಗೆ ಒಟ್ಟು 5 ಮಕ್ಕಳಿದ್ದಾರೆ. ಹಾಗೆ 5 ಮೊಮ್ಮಕ್ಕಳ ಅಜ್ಜ ಈಗ. ಇನ್ನು ಮುಂದೆ ಇದೇ ರೀತಿಯಾಗಿ ಸಕ್ರಿಯವಾಗಿ ಯಕ್ಷಗಾನ ತಾಳಮದ್ದಲೆಯಲ್ಲಿ ನೀವು ತೊಡಗಿಸಿಕೊಳ್ತೀರಾ? ಇಲ್ಲಪ್ಪ, ನಾನು ತಾಕಲಾಗತ್ತೆ. ಇನ್ನೊಂದೇನಂದ್ರೆ ದೂರ ಪ್ರಯಾಣ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ನನ್ನ 2 ಮೊಳಕಾಲು ನೋವುಂಟು. ನಾನು ತಾಳಮದ್ದಲೆಯಲ್ಲಿ ಅರ್ಥ ಹೇಳುವಾಗ ಕಾಲು ಕೆಳಗಿಟ್ಟೇ ಕೂತ್ಕೊಳ್ಳೋದು. ನೀವು ಬೆಂಚೇನಾಗಿದ್ರು ಹಾಕಿ ವ್ಯವಸ್ಥೆ ಮಾಡಿದ್ರೆ ನನಗೆ ಅರ್ಥ ಹೇಳಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಏಜಿನ ಪ್ರಾಬ್ಲಮ್. ಮತ್ತೆ ಇನ್ನೊಂದೆಂದರೆ ಈ ಮೊಳಕಾಲಿನಲ್ಲಿ ಎಂಥದೋ ಒಂದು ಇದು ಗ್ರೀಸಿನಾಗೆ ಇರ್ತದೆ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಅದು ಆರಿದೆ ನಿಮ್ಮಲ್ಲಿ, ಅದು ಇನ್ನು ಬೇಡ. ನನ್ನೊಬ್ಬ ಆರ್ತ ಇದ್ದಾನೆ, ಅವ ಹೇಳಿದ ಈಗ ಬೇಡ, ಸುಮ್ಮನೆ ಕೂತ್ಕೊಳ್ಳಿ ನೀವು. ಅದನ್ನು ನಾವೆಲ್ಲ ಹಾಕಿ ಫಿಲ್ಲಪ್ ಮಾಡ್ತೇವೆ, 1-2 ವರ್ಷಕ್ಕೆ ನಿಲ್ತದೆ, ಮತ್ತೆ ಪುನಃ ಶುರುವಾಗ್ತದೆ. ನಿಮಗೆ ನಡಿಲಿಕ್ಕೆ ಕೂಡುದಿಲ್ಲ ಅಂತ ಹೇಳಿದರೆ ಹೇಳಿ, ಮತ್ತೆ ನಾನೆಲ್ಲ ಮಾಡಿಕೊಡ್ತೇನೆ ನಿಮಗೆ ಅಂತ ಹೇಳಿದ್ದಾನೆ. ಹಾಗೆ ಸುಮ್ಮನೆ ಕೂತಿದ್ದೇನೆ ಈಗ. ಅದು ಮತ್ತೆ ಚಿಕನ್ ಗುನ್ಯ ಬಂತು, ಅದು ಆ ನೋವು ಆಗಿ ಉಳಿದೋಗಿದೆ. ಹಾಗೆ ದೂರ ಪ್ರಯಾಣ ಇಲ್ಲ, ಹತ್ತಿರದಲ್ಲಿ ಎಲ್ಲಿಯಾರು ಅದೇ ರೀತಿಯಲ್ಲಿ. ಮತ್ತೆ ಯಾವಾಗಾದ್ರೂ ಒಂದು ಅರ್ಥ ಹೇಳುವುದಾದರೆ ಬಹಳ ಕಷ್ಟ ಆಗ್ತದೆ, ಅದು ಮರೆತು ಹೋಗ್ತದೆ. ಮತ್ತೆ ಇನ್ನೊಂದು ಅವರ ಎದುರಾಳಿಯ ಧೋರಣೆಗಳು ನಮಗೆ ತಿಳಿದಿರುವುದಿಲ್ಲ, ಹೀಗೆಲ್ಲ ಆಗ್ತದೆ. ಅದನ್ನು ಸ್ವಲ್ಪ ಸ್ವಲ್ಪ ದೂರವಾಗಿ ನಾವೀಗ ಸರಳ ಮಂಚದಲ್ಲಿ ಭೀಷ್ಮಾಚಾರ್ಯ ಕೂತ್ಕೊಳ್ಳುವ ಯೋಜನೆಯಲ್ಲಿದ್ದೆ. ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಯಕ್ಷಗಾನ ತಾಳಮದ್ದಲೆಗೆ ಇನ್ನು ಮುಂದಕ್ಕೆ ಅದರ ಸ್ವರೂಪ ಹೇಗೆ ಬದಲಾದೀತು, ಅಥವಾ ಅದರ ಭವಿಷ್ಯ ಹೇಗೆ ಇದ್ದಿತು ನಿಮ್ಮ ಒಂದು ಪರಿಕಲ್ಪನೆಯಲ್ಲಿ? ಅಂದ್ರೆ ನೀವು ಕಳೆದ 20-30 ವರ್ಷದಿಂದ ತಾಳಮದ್ದಲೆ ಕ್ಷೇತ್ರವನ್ನು ನೋಡ್ತಾ ಇದ್ದೀರಿ, ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಿ. ಇನ್ನು ಮುಂದೆ ಅದು ಯಾವ ರೀತಿಯಲ್ಲಿ ಬೆಳೆಯಬಹುದು? ಅದು ಬಹಳ ಹಿಂದೆ ಇದ್ದದ್ದು ಬದಲಾವಣೆಗೆ ಒಂದು ಕಾಲದಲ್ಲಿ ಭಾವಪೂರ್ಣವಾದ ಅರ್ಥಗಾರಿಕೆಗೆ ಬಹಳ ಮನ್ನಣೆ ಇತ್ತು. ಹೌದು, ರಸ ಭಾವನೆಯಲ್ಲಿ ಅರ್ಥ ಹೇಳಿದರೆ ಅದಕ್ಕೊಂದು ಮಾನ್ಯತೆ ಇದ್ದದ್ದು. ಅದು ಬದಲಾವಣೆಯಾಗಿ ವೈಚಾರಿಕವಾದಗಳು ಬಂತು, ವಿಷಯಗಳು ಸಾಹಿತ್ಯಗಳು ತುಂಬಿದಲ್ಲಿ ಅದು ವಾದ, ಅದು ತಾಳಮದ್ದಲೆ ಅಂತ ಆಯಿತು. ಅದರ ನಂತರ ಈಗ ಬರೀ ಚರ್ಚೆಯಲ್ಲಿ ಯಾರು ವಿಷಯಗಳನ್ನು ಪ್ರತಿಪಾದಿಸ್ತಾನೆ ಅದೇ ತಾಳಮದ್ದಲೆ ಅಂತ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತದೆ ಅಂತ ನಾನು ಹೇಗೆ ಹೇಳೋದು? ಹೀಗೆ ಬದಲಾವಣೆ ಆಗ್ತಾ ಇದೆ, ರೂಪಾಂತರ ಆಗ್ತಾ ಹೋಗ್ತದೆ. ಅಂತೂ ತಾಳಮದ್ದಲೆಗಳು ನಿಲ್ತದೆ, ಆಟ ನಿಲ್ತದೆ ಅಂತ ಭಾವಿಸಬೇಕಾದಿಲ್ಲ. ಈಗ ಯಕ್ಷಗಾನದ ತಾಳಮದ್ದಲೆ ಅರ್ಥಧಾರಿಗಳು 100 ಮಂದಿ ಇದ್ದಾರೆ. 10 ತಾಳಮದ್ದಲೆಗಳನ್ನು ಏಕಕಾಲದಲ್ಲಿ ಮಾಡುವಷ್ಟು ಸಮರ್ಥರು ಇದ್ದಾರೆ. ಅದರ ಕ್ವಾಲಿಟಿ ಏನು ಎನ್ನುವುದು ಬೇರೆ, ಕ್ವಾಂಟಿಟಿ ಹೆಚ್ಚಿದೆ. ಹೌದು, ಕ್ವಾಲಿಟಿ ಅವರವರ ದೃಷ್ಟಿಯಲ್ಲಿ ಒಬ್ಬನಿಗೆ ಉಪ್ಪು ಬೇಕಾಗ್ತದೆ, ಒಬ್ಬನಿಗೆ ಇಡೀ ಉಪ್ಪು ಅನ್ನ ಸ್ವಲ್ಪ ಸಾಕಾಗ್ತದೆ, ಕೆಲವರಿಗೆ ಹುಳಿ ಬೇಕಾಗ್ತದೆ, ಕೆಲವರಿಗೆ ಸಿಹಿ ಬೇಕಾಗ್ತದೆ. ಅದು ಅವರವರ ಅಭಿರುಚಿ ನೋಡಿ. ಅದರಿಂದ ಏನು ಅಂತ ಹೇಳಲಿಕ್ಕೆ ಬರ್ತದೆ. ಕ್ವಾಲಿಟಿ ಹಾಗೆ, ಕ್ವಾಂಟಿಟಿ ಕಂಡಬಟ್ಟೆ ಉಂಟು ಎಲ್ಲರೂ ಅರ್ಥಧಾರಿಗಳಿಗೆ. ಮತ್ತೆ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಎಲ್ಲ ಕಮರ್ಷಿಯಲ್ ಆಗ್ತಾ ಉಂಟು. ಈಗ ಕಮರ್ಷಿಯಲ್ ಆದ ಕೂಡಲೇ ಮತ್ತೆ ಅದರ ಕಲೆಯ ಬಗ್ಗೆ ಅಥವಾ ಅದರ ಹೆಚ್ಚಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋದಿಲ್ಲ. ಕಮರ್ಷಿಯಲ್ ಇಲ್ಲಿ ಸ್ವಲ್ಪ 2, 3, 4 ತಾಳಮದ್ದಲೆಗಳನ್ನು ಅಂದರೆ ಡಿಮಾಂಡ್ ಉಂಟು ಅವರಿಗೆ, ಅದರದು ಅಷ್ಟು ನ್ಯಾಯ ಒದಗಿಸುವುದಿಲ್ಲ ಅಂತ ಆಗುದಿಲ್ಲ. ಹೌದು, ನ್ಯಾಯ ಒದಗಿಸಲಿಕ್ಕೆ ಆಗುದಿಲ್ಲ. ಸ್ಟಾರ್ ಕಲಾವಿದರು 3, 4 ತಾಳಮದ್ದಲೆಗಳಿಗೆ ಒಪ್ಪಿಕೊಳ್ತಾರೆ. ಅಥವಾ ಆಟದಲ್ಲಿ ಅವರು ಬರುವಲ್ಲರಿಗೆ ಇವರು ಕಾಯಬೇಕಿಲ್ಲಿ. ಅಲ್ಲಿ ಅವಧಾನ ಮಾಡೋದು ಏನಾಗ ಒಬ್ಬಲ್ಲಿ ಈಗ ಬೇಗ ಮುಗಿಬೇಕಿದ್ದಾರೆ ಅಂತ, ಇಲ್ಲಿ ಬಂದರೂ ಇಲ್ಲಿ ಇದನ್ನು ಮುಗಿತಬೇಕು, ಇವರು ಶುರು ಮಾಡಬೇಕು, ಹೀಗೆಲ್ಲ ಆಗ್ತದೆ. ಅದೇ ಕ್ವಾಲಿಟಿ ಸಂಪೂರ್ಣವಾಗಿ ಹತ್ತಿರ ಆದ್ರೆ ತೊಂದರೆ ಇಲ್ಲ. ಮತ್ತೆ ಅವರಿಗೆ ಈ ಮಾಡುವ ಸಂಘಟಕ ಅವರಿಗೆ ಕಾರನ್ನು ಪ್ರೊವೈಡ್ ಮಾಡಬೇಕು, ಸುಮಾರೆಲ್ಲ ಕಷ್ಟ ಉಂಟಪ್ಪ. ಮೊದಲೆಲ್ಲಾದ್ರೆ ಶ್ರೇಣಿಯವರನ್ನು ಬರಲಿಸುವುದು ಅಂತ ಹೇಳಿದ್ರೆ ದೊಡ್ಡ ಸಂಗತಿ ಇರ್ತಿತ್ತು. ಈಗ ಎಲ್ಲರನ್ನು ಬರಿಸುವುದು ದೊಡ್ಡ ಸಂಗತಿ. ಮತ್ತೆಲ್ಲ ಲಾಬಿಗಳು ಆಚೆದು ಈಚೆದು ಎಲ್ಲ ನಾನು ಹೇಳಬಹುದಾದದ್ದು ಹೇಳಬಾರದಾದದ್ದು ಎಲ್ಲ ಉಂಟು ಅದರಲ್ಲಿ. ಹಾಗೆ ಅದೇ ಒಳ ಸುಳಿಗಳು ಅಂತ ಹೆಸರು. ಅದು ಮೈಕ್ ಆಫ್ ಮಾಡಿದ್ರೆ ಹೇಳುವ ವಿಷಯಗಳು ಸುಮಾರು ಉಂಟು. ಇಷ್ಟು ಹೊತ್ತು ನಮ್ಮ ಜೊತೆ ಬಹಳ ನೇರವಾಗಿ, ಬಹಳ ವಿಶಾಲವಾಗಿ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಬಹಳ ಕೂಲಂಕುಷವಾಗಿ ನೇರ ಉತ್ತರಗಳನ್ನು ಕೊಟ್ಟ ನಿಮಗೆ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು. ನಾನು ನಿಮಗೆ ಅದೇ ರೀತಿಯ ಧನ್ಯವಾದಗಳನ್ನು. ನಾನು ಬಹಳ ದೂರದಿಂದ ಬಂದಿದ್ದೀರಿ, ಬಂದು ನಮ್ಮ ಮನೆಯಲ್ಲಿ ದಾರಿ ಸಮೇತ ನಿಮಗೆ ಸಿಗದೆ ಹುಡುಕಾಡಿಕೊಂಡು ಬಂದಿರಿ, ಕಷ್ಟ ತ್ರಾಸ ಎಲ್ಲವನ್ನೂ ಹೊಂದಿಕೊಂಡು ಬಂದು ಈ ಒಂದು ಸಂದರ್ಶನಕ್ಕೆ ನೀವು ಅವಕಾಶ ಮಾಡಿಕೊಟ್ಟದ್ದಕ್ಕೆ ನೀವು, ನಿಮ್ಮ ಸನ್ಮಿತ್ರರು, ಮಂಚಿಯವರು, ನಮ್ಮ ಮತ್ತೊಬ್ಬರು ಜೊತೆಯಲ್ಲಿದ್ದಾರಲ್ಲ, ಇವರೆಲ್ಲರಿಗೂ
ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ.